ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗೋಪಿ ಜನ ವಲ್ಲಭ, गिरिवरधारी गिरिवरधारी, यशोदनंदन व्रज जनरंजन, यशोदनंदन व्रज जनरंजन, यमुनतीरा वनचारी, यमुनतीरा वनचारी, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ. ಹರೇ ಕೃಷ್ಣ ಪ್ರಭುಜಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾಗವತಂ ರಸಮಾಲಯಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠದಾಸ್ ಅವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಇಂಥ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ನಾವು ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದವನ್ನ ನಾವು ತಿಳ್ಕೊತಾ ಇದೀವಿ ಅಲ್ವಾ? ಹರೇ ಕೃಷ್ಣ ಮಾತಾಜಿ. ಸ್ಕಂದದ ಹೆಸರು ಸೃಷ್ಟಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಸೃಷ್ಟಿ. ಸೊ ನಾವ್ ಇವಾಗ ಇಲ್ಲಿ ತನಕ 10 ಅಧ್ಯಾಯಗಳನ್ನ ನಾವು ಮುಗಿಸ್ಬಿಟ್ಟಿದೀವಲ್ವಾ ಭಗವಂತನ ಕರುಣೆಯಿಂದ. ಹರೇ ಕೃಷ್ಣ. ಸೊ ನಾವು ಮೊದಲನೇ ಅಧ್ಯಾಯದಲ್ಲಿ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಯವರಿಗೆ 6 ಪ್ರಶ್ನೆಗಳನ್ನ ಕೇಳ್ತಾರೆ. ಲೋಕ ಮಂಗಳಕರವಾದ ಪ್ರಶ್ನೆಗಳನ್ನ ಅವರು ಕೇಳ್ತಾರೆ. ಸೊ ಅದಕ್ಕೆ ಸೂತ ಗೋಸ್ವಾಮಿಯವರು 2ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಉತ್ತರವನ್ನ ಕೊಡ್ತಾರೆ. ಮತ್ತೆ ಅವರು ಹಲವಾರು ಪ್ರಶ್ನೆಗಳನ್ನ 4ನೇ ಅಧ್ಯಾಯದಲ್ಲಿ ಕೇಳ್ತಾರೆ. ಅದ್ರಲ್ಲಿ ಮುಖ್ಯವಾದ ಪ್ರಶ್ನೆ ಶ್ರೀಮದ್ ಭಾಗವತದ ಇತಿಹಾಸವನ್ನ ಕೇಳ್ತಾರೆ. ಸೊ ಶ್ರೀಮದ್ ಭಾಗವತದ ಇತಿಹಾಸವನ್ನ ನಾರದರ ಜೀವನದ ಉದಾಹರಣೆಯೊಂದಿಗೆ ಸೂತ ಗೋಸ್ವಾಮಿಯವರು ವಿವರವಾಗಿ ಅವರು ತಿಳಿಸಿಕೊಡ್ತಾರೆ ಅಲ್ವಾ. ಅದಾದ್ಮೇಲೆ ಅವರು ಇನ್ನ ಮುಖ್ಯವಾದ ಪ್ರಶ್ನೆ ಏನ್ ಕೇಳಿರ್ತಾರೆ, ಅವರು ಪರೀಕ್ಷಿತ ಮಹಾರಾಜನ ಬಗ್ಗೆ ಕೇಳಿರ್ತಾರೆ. ಸೊ ಪರೀಕ್ಷಿತ ಮಹಾರಾಜನ ಅವರ ಜನ್ಮ ಮತ್ತೆ ಅವರ ಏನು ಚಟುವಟಿಕೆಗಳು ಏನಿರುತ್ತೆ ಮತ್ತೆ ಅವರ ಅಂತ್ಯ ಹೇಗಾಗುತ್ತೆ ಅನ್ನೋದನ್ನ ಅವ್ರು ಇವಾಗ ತಿಳಿಸಿಕೊಡ್ತಾ ಇದ್ದಾರೆ. ಆ ಸಮಯದಲ್ಲಿ ಇವಾಗ ಇದೆಲ್ಲಾ ಘಟನೆಗಳು ನಡೀತಾ ಇದೆ. ಇವಾಗ ಪರೀಕ್ಷಿತ ಮಹಾರಾಜನ ಉತ್ತರ ಗರ್ಭದಲ್ಲಿ ಹೇಗೆ ಕೃಷ್ಣ ರಕ್ಷಿಸ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಅದಾದ್ಮೇಲೆ ಕೃಷ್ಣ ಅವರು ತಮ್ಮ ಕರ್ತವ್ಯವನ್ನೆಲ್ಲ ಮುಗಿಸಿ ಆ ಭೀಷ್ಮರ ಅವರ ಆಸೆಯನ್ನು ಸಹ ಅವರು ಪೂರೈಸಿ ಅವರು ಇವಾಗ ದ್ವಾರಕೆಗೆ ಹೊರಡ್ತಾ ಇದ್ದಾರೆ. ನಾವು ಹಿಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅವರು ದ್ವಾರಕೆಗೆ ಪ್ರಯಾಣ ಮಾಡ್ಲಿಕ್ಕಿನ ಮುಂಚೆ ಈಗ ಯುಧಿಷ್ಠಿರ ಮಹಾರಾಜನ ಆಡಳಿತ ಹೇಗಿತ್ತು ಅಂತ ನಾವು ನೋಡಿದ್ವಿ ಅಲ್ವಾ. ರಾಮ ರಾಜ್ಯದ ತರನೇ ಇತ್ತು ಅವರ ಆಡಳಿತ, ಯುಧಿಷ್ಠಿರ ಮಹಾರಾಜನ ಆಡಳಿತ. ಅದಾದ್ಮೇಲೆ ಇವಾಗ ಕೃಷ್ಣ ದ್ವಾರಕೆಗೆ ಪ್ರಯಾಣವನ್ನ ಹೊರಡ್ತಾ ಇದ್ದಾರೆ. ಹೊರಡ್ಬೇಕಾದ್ರೆ ಅವ್ರಿಗಿವಾಗ ಈಗ ಹಸ್ತಿನಾಪುರದ ನಿವಾಸಿಗಳಿಗೆಲ್ಲನೂ ಸಹ ಅಗಲಿಕೆ ಆಗ್ತಾ ಇದೆ ಅಲ್ವಾ. ಕೃಷ್ಣನ ಅವರು ವಿರಹವನ್ನ ಅವರು ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಕೃಷ್ಣನನ್ನ ಕಡಿಸ್ಕೊಡ್ಲಿಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಲ್ವಾ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಆ ವಿಪ್ರಲಂಬ ಭಾವ ಅನ್ನೋದನ್ನ ಅದು ತುಂಬಾ ಏನು ಈ ಎಷ್ಟೆಲ್ಲ ರಸಗಳಿದೆ ಅದರಲ್ಲಿ ಆ ವಿಪ್ರಲಂಬ ಭಾವ ಅನ್ನೋದು ತುಂಬಾ ಉತ್ಕೃಷ್ಟವಾದ ರಸ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಇವಾಗ ಗೋಪಿಕಾಸ್ತ್ರೀಯರು ಸಹ ಆ ವೃಂದಾವನದಿಂದ ಕೃಷ್ಣ ಅವರು ಮಥುರಾಗೆ ಹೊರಟಾಗ ಅವ್ರನ್ನು ಸಹ ಅದೇ ಭಾವವನ್ನ ಅನುಭವಿಸ್ತಾ ಇದ್ರು. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಆ ವಿಪ್ರಲಂಬ ಭಾವವನ್ನ ಅದು ತುಂಬಾ ಶ್ರೇಷ್ಠವಾದ ಏನು ಹಂತದಲ್ಲಿ ನಾವು ಭಗವಂತನ ಪೂಜೆ ಮಾಡೋದು ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಏನು ಉಪದೇಶಾಮೃತದಲ್ಲಿ. ಸೊ ಇವಾಗ ನಮ್ಗೆ ಏನ್ ತಿಳಿಸಿದರೆ, ಇವಾಗ ನಾವು ಯಾರನ್ನಾದ್ರೂ ಅಗಲಿದ್ರೆ ಅಂದ್ರೆ ಅವ್ರು ನಮ್ಮಿಂದ ಇವಾಗ ದೂರ ಇದ್ದಾರೆ ಅಂತಂದ್ರೆ ನಾವು ಅವ್ರನ್ನ ಅನವರತ ಜ್ಞಾಪಿಸ್ಕೊತಾ ಇರ್ತೀವಿ ಅಲ್ವಾ. ಪ್ರತಿ ಕ್ಷಣಕ್ಕೂ ನಾವ್ ಅವ್ರನ್ನ ಜ್ಞಾಪಿಸ್ಕೊತೀವಿ. ಇವಾಗ ನಮ್ಮ ಮಕ್ಕಳೇ ಆಗ್ಲಿ, ಇವಾಗ ನಮ್ ಕಣ್ಮುಂದೆ ಇದ್ರೆ ನಾವು ಅಷ್ಟೊಂದು ಹಚ್ಕೊಳೋದಿಲ್ಲ. ಅದೇ ಅವ್ರ ಸ್ಕೂಲಿಗೆ ಹೋದ್ರೆ ನಾವು ಅವ್ರದ್ದು ಏನೇ ಒಂದು ವಸ್ತುಗಳನ್ನ ನೋಡಿದ್ರು ಸಹ ಅಯ್ಯೋ ಇದು ನಮ್ ಮಗುದಲ್ವಾ, ಅಯ್ಯೋ ಇದು ನಮ್ ಪುಟ್ಟಂದಲ್ವಾ ಅಂತ ಹೇಳ್ಬಿಟ್ಟು ನಾವು ಯಾವಾಗ್ಲೂ ಅವ್ರನ್ನ ಜ್ಞಾಪಿಸ್ಕೊತಾ ಇರ್ತೀವಿ. ಅಯ್ಯೋ ಇದು ನನ್ ಮಗನ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾವು ಇವಾಗ ಅದನ್ನ ಆ ತಿಂಡಿಯನ್ನ ಮಾಡೋದೇ ಬೇಡ, ನನ್ ಮಗು ಬಂದ್ಮೇಲೆ ಮಾಡ್ಬೇಕಂತ ನಾವ್ ಎಷ್ಟೆಲ್ಲ ಯೋಚನೆ ಮಾಡ್ತೀವಿ ಅಲ್ವಾ. ಅಂದ್ರೆ ಆ ವಿಪ್ರಲಂಬ ಭಾವದಲ್ಲಿ ನಾವ್ ಇನ್ನ ಹೆಚ್ಚಾಗಿ ನಾವು ಭಗವಂತನ ನಾಮಸ್ಮರಣೆನ ನಾವು ಮಾಡ್ತೀವಿ. ಇವಾಗ ನಾವ್ ಯೋಚನೆ ಮಾಡಿದ್ರು ಸಹ ನಾವೆಲ್ಲರೂ ಸಹ ಆ ವಿಪ್ರಲಂಬ ಭಾವದಲ್ಲಿ ನಾವ್ ಇರ್ಬೇಕಾಗಿತ್ತು ಅಲ್ವಾ. ನಮ್ಗೆ ಇವಾಗ ಗೊತ್ತಾಗೋಗ್ಬಿಟ್ಟಿದೆ ನಿಜ, ನಾವೆಲ್ಲರೂ ಸಹ ನಾವು ಈ ಭೌತಿಕ ಪ್ರಪಂಚದಲ್ಲಿ ಇರ್ಬೇಕಾದವರಲ್ಲ, ನಾವೆಲ್ಲರೂ ಸಹ ಭಗವಂತನ ವಿಭಿನ್ನ ಅಂಶಗಳು. ಸೊ ನಾವೆಲ್ಲರೂ ಸಹ ಇರ್ಬೇಕಾಗಿದ್ದು ಭಗವಂತನ ಲೋಕದಲ್ಲಿ ಅಂತ ನಮ್ಗೆ ಗೊತ್ತಾಗಿದೆ. ಅಂದ್ರೆ ನಮ್ಗೆ ಇವಾಗ ಆ ಭಗವಂತನ ಅಗಲಿಕೆ ಆ ಭಾವ ನಮ್ಮಲ್ಲಿ ಬರ್ಬೇಕು ಅಲ್ವಾ. ನಮ್ಗಿನ್ನ ಆ ಸೀರಿಯಸ್ನೆಸ್ ನಮ್ಗೆ ಬರ್ತಾ ಇಲ್ಲ. ಎಷ್ಟೇ ನಮ್ಗೆ ನೋಡಿ ಒತ್ತಿ ಹೇಳ್ತಾರೆ ಪ್ರಭುಪಾದ ಕ್ಷಣನು ಯಾವುದೇ ಒಂದು ಸಂದರ್ಭ ಸಿಕ್ಕಿದ್ರು ಅದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಅವ್ರು ಹೇಳ್ತಾರೆ ಅಲ್ವಾ. ಸೊ ನಾವೆಲ್ಲರೂ ಸಹ ಭಗವಂತನ ವಿಭಿನ್ನ ಅಂಶ, ನಾವೆಲ್ಲ ಇರ್ಬೇಕಾದದ್ದು ಇಲ್ಲಲ್ಲ, ನಾವು ಗೋಲೋಕ ವೃಂದಾವನದಲ್ಲಿ ಅಂತ ನಮ್ಗೆ ಹೇಳ್ತಾರೆ. ನಮ್ಗೆ ಇವಾಗ ಅದು ಅನ್ನಿಸ್ತಾನೆ ಇಲ್ಲ ನಮ್ಗೆ, ನಾವು ಭಗವಂತನನ್ನ ಅಗಲಿ ಬಂದಿದೀವಲ್ಲ ನಾವ್ ಈ ಭೌತಿಕ ಪ್ರಪಂಚಕ್ಕೆ ಅಂತ ನಮ್ಗೆ ಆ ಮನಸ್ಥಿತಿನೇ ನಮ್ಗೆ ಬರ್ತಾ ಇಲ್ಲ ಅಲ್ವಾ. ಸೊ ಇವಾಗ ನಾವು ಸಹ ಗೋಪಿಕೆಯರ ತರನೇ ಅವ್ರು ಹೇಗೆ ಆ ಮಥುರೆಗೆ ಕೃಷ್ಣ ಹೋದ್ಮೇಲೆ ಅವ್ರು ಯಾವ ವಿಪ್ರಲಂಬ ಭಾವದಲ್ಲಿ ಅವ್ರ ಜೀವನವನ್ನ ಪೂರ್ತಿ ಮುಗಿಸಿದ್ರು ಅದೇ ಭಾವನೆಯಲ್ಲಿ ನಾವು ಇರ್ಬೇಕು. ಇವಾಗ ಅನಾವರತ ನಾವು ಭಗವಂತನನ್ನ ನಾವು ಸ್ಮರಣೆ ಮಾಡ್ಬೇಕಾಗತ್ತೆ ಅಲ್ವಾ. ಅವಾಗಷ್ಟೇ ನಾವು ನಮ್ಮ ಕೊನೆಯ ದಿನದಲ್ಲಿ ನಮ್ಮ ಪರೀಕ್ಷೆಯ ದಿನ ನಾವು ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ಆ ಹಸ್ತಿನಾಪುರದ ನಿವಾಸಿಗಳೆಲ್ಲರೂ ಸಹ ಭಗವಂತನ ಅಗಲಿಕೆಯನ್ನ ಅವರು ಅನುಭವಿಸ್ತಾ ಇದ್ದಾರೆ. ನಾವು ನೋಡಿದ್ವಿ ಅಲ್ವಾ, ಅವ್ರನ್ನ ಕೃಷ್ಣನನ್ನ ಅವ್ರು ಬೀಳ್ಕೊಡ್ಬೇಕಾದ್ರೆ ಅವ್ರು ಕೃಷ್ಣನ ಜೊತೆನೇ ಅವ್ರು ಅಷ್ಟು ದೂರ ಹೋಗ್ತಾ ಇದ್ದಾರೆ ಅಲ್ವಾ. ಮತ್ತೆ ಕೃಷ್ಣನೇ ಅವ್ರನ್ನ ಬಲವಂತ ಮಾಡಿ ವಾಪಸ್ ಕಳ್ಸೋ ತರ ಆಯ್ತು.
ಮತ್ತೆ ಆ ಗೋಪಿಕಾ ಸಾರಿ ಆ ಹಸ್ತಿನಾಪುರದ ಹೆಂಗಳೆಯರೆಲ್ಲ ಅವ್ರು ಎಷ್ಟು ಚೆನ್ನಾಗಿ ಅವ್ರು ಮಾತಾಡ್ಕೊತಾ ಇದ್ರು ಅಲ್ವಾ. ಅದನ್ನ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಅಲ್ವಾ. ಕೃಷ್ಣನಿಗೆ ಆ ಹೆಂಗಳೆಯರು ಆ ಕೃಷ್ಣನ ಬಗ್ಗೆ ಅವ್ರಿಗೆ ತಿಳಿದಿರೋದನ್ನ ಮಾತಾಡ್ತಾ ಇದ್ರೆ ಆ ವೇದ ಘೋಷಗಳಿಗಿನ್ನ ಆ ಕೃಷ್ಣನಿಗೆ ಅವರ ಸ್ತುತಿನೇ ತುಂಬಾ, ಅವ್ರು ಏನ್ ಮಾತಾಡ್ತಾ ಇದ್ರು ಅದೇ ಅವ್ರಿಗೆ ತುಂಬಾ ಮನಸ್ಸಿಗೆ ಆಹ್ಲಾದವನ್ನ ಉಂಟು ಮಾಡ್ತಾ ಇತ್ತು ಅಂತ ನಾವು ನೋಡಿದ್ವಿ ಕೃಷ್ಣಂದು ಅಲ್ವಾ. ಸೊ ಕೊನೆಗೆ ಇವಾಗ ನಮ್ಗೆ ಆ ಕೃಷ್ಣ ಅವ್ರಿವಾಗ ಯಾವ್ದೆಲ್ಲ ಪ್ರಾಂತ್ಯಗಳನ್ನೆಲ್ಲ ದಾಟಿ ಅವ್ರಿವಾಗ ದ್ವಾರಕೆ ಕಡೆಗೆ ನಡೆದಿದ್ದಾರೆ ಅನ್ನೋದನ್ನು ಸಹ ನಾವು ನೋಡಿದ್ವಿ. ನಾವು ಆ ಸಮಯದಲ್ಲಿ ನೋಡಿ ಕೃಷ್ಣನ ದಿನಚರಿನ ನಾವು ನೋಡಿದ್ವಿ ಅಲ್ವಾ. ನೋಡಿ ಕೃಷ್ಣ ದೇವೋತ್ತಮ ಪರಮಪುರುಷ, ಅವ್ರು ಯಾವುದೇ ಒಂದು ಕಾರ್ಯಗಳನ್ನ ಮಾಡೋದ್ ಬೇಕಾಗಿರ್ಲಿಲ್ಲ. ಆದ್ರೂ ಸಹ ನೋಡಿ ಅವ್ರೆಲ್ಲ ಪ್ರತಿಯೊಂದು ಊರಿನಲ್ಲಿ ಅವ್ರು ಉಳ್ಕೊಂಡಾಗ್ಲೂ ಸಹ ಏನೆಲ್ಲ ಅವರು ಆ ಸಂಧ್ಯಾವನೇ ಆಗ್ಲಿ ಅದೆಲ್ಲ ಏನೆಲ್ಲ ನಮ್ಗೆ ಹೇಳಿದ್ದಾರೆ ನೀತಿ ನಿಯಮಗಳನ್ನ ಅನುಸರಿಸಬೇಕು ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಮಾಡಿ ತೋರಿಸ್ತಾ ಇದ್ದಾರೆ ಅಲ್ವಾ. ನಾನ್ ದೇವೋತ್ತಮ ಪರಮಪುರುಷ ನಾನ್ ಮಾಡ್ದಲಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅದನ್ನೆಲ್ಲ ಬಿಡ್ತಾ ಇಲ್ಲ ಅಲ್ವಾ. ಪ್ರತಿಯೊಂದನ್ನು ಅವರು ಮಾಡ್ತಾ ಇದ್ದಾರೆ ಅಲ್ವಾ. ಯದ್ಯದ್ ಆಚರತಿ ಶ್ರೇಷ್ಠ. ನೋಡಿ ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆ ಅಲ್ವಾ. ಇವಾಗ ನಾನೇ ಮಾಡಿಲ್ಲ ಅಂತಂದ್ರೆ ನನ್ನ ರೂಲ್ಸ್ ಅನ್ನ ಯಾರು ಫಾಲೋ ಮಾಡ್ತಾರೆ ಅಲ್ವಾ, ಪ್ರಶ್ನೆ ಮಾಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಅವ್ರು ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ, ಅವರೇ ಅದನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಕೊನೆಗೆ ಅವ್ರು ಇವಾಗ ಪ್ರಯಾಣ ಮಾಡ್ತಾ ಮಾಡ್ತಾ ಕೃಷ್ಣ ಈಗ ದ್ವಾರಕೆಗೆ ಬರ್ತಾ ಇದ್ದಾರೆ. ಸೊ ಬಂದಾಗ ಅವ್ರು ಹೇಗೆ ಆ ದ್ವಾರಕೆಗೆ ಪ್ರವೇಶವನ್ನ ಮಾಡ್ತಾರೆ ಅಂತ ನೋಡಿ ಅದಕ್ಕೊಂದು ಚಾಪ್ಟರ್ ನಮ್ಗೆ ಅನ್ಸುತ್ತಲ್ವಾ, ಇದೇನಿದು ಇದಕ್ಕೊಂದು ಚಾಪ್ಟರ್, ಆ ಕೃಷ್ಣ ಹೊರಡೋದಕ್ಕೊಂದು ಚಾಪ್ಟರ್, ಕೃಷ್ಣ ಪ್ರವೇಶ ಮಾಡೋದಕ್ಕೊಂದು ಚಾಪ್ಟರ್, ಇದ್ರಲ್ಲಿ ಏನಪ್ಪಾ ಇರ್ಬೋದು ಅಂತ ಅಲ್ವಾ. ಸೊ ಇದನ್ನ ನಾವೇ ಓದ್ಕೊಂಡ್ರೆ ಖಂಡಿತ ನಮ್ಗೆ ಇದ್ರಲ್ಲಿ ಏನೋ ಒಂದು ಅಂತ ಒಂದು ಉತ್ತಮೋತ್ತಮವಾದ ಜ್ಞಾನ ಇದೆ ಅಂತ ಹೇಳ್ಬಿಟ್ಟು ಖಂಡಿತ ಅನ್ಸೋದಿಲ್ಲ. ಆದ್ರೆ ಇವಾಗ ಆಚಾರ್ಯರ ಮುಖೇನ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ, ಅಪ್ಪ ಇಷ್ಟು ಇದೆಯಾ ಇದ್ರಲ್ಲಿ ಅರ್ಥ ಅಂತ ಹೇಳ್ಬಿಟ್ಟು. ಸೊ ಇವಾಗ ದ್ವಾರಕೆಗೆ ಶ್ರೀಕೃಷ್ಣನ ಪ್ರವೇಶ ಇದನ್ನ ನಾವು ತಿಳ್ಕೊಳ್ಳೋಣಂತೆ. ಸೊ ಇದ್ರಲ್ಲಿ 39 ಶ್ಲೋಕಗಳಿದೆ. ಹೋಪ್ ಸೊ ನಾನು ಈ ಸತಿನಾದ್ರೂ ಸರಿಯಾಗಿ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಸೊ ಅಟ್ಲೀಸ್ಟ್ ನಾನು 10 ಶ್ಲೋಕಾಸ್ ಆದ್ರೂ ನಾನು ಕವರ್ ಮಾಡಿದ್ರೆ ಮಧ್ಯದಲ್ಲಿ ಅಂದ್ರೆ ಲಾಸ್ಟ್ ಎಲ್ಲಾ ಶ್ಲೋಕಗಳು ಸಹ ದೊಡ್ಡದಾದ ಭಾವಾರ್ಥಗಳಿದೆ. ಆಕ್ಚುಲಿ ನಾನು ಟ್ರೈ ಮಾಡ್ತೀನಿ ಆದಷ್ಟು ನನ್ನ ಕಡೆಯಿಂದ ಮುಗಿಸ್ಲಿಕ್ಕೆ. ಹರೇ ಕೃಷ್ಣ. ಅಧ್ಯಾಯ 11 ದ್ವಾರಕೆಗೆ ಶ್ರೀಕೃಷ್ಣನ ಪ್ರವೇಶ. ಸೂತೌವಾಚ ಅನಾರ್ಥಾನ್ಸ ಉಪವ್ರಜ್ಯ ಶೃಂಧಾನ್ ಜನಪದಾನ್ ಸ್ವಕಾನ್ ದದ್ಮೋದರವರಂ ತೇಷಾಂ ವಿಷಾದಂ ಶಮಯನ್ನಿವ. ಸೂತ ಮುನಿಗಳು ಹೇಳಿದರು, ಶ್ರೀಕೃಷ್ಣನು ಆನರ್ಥ ದ್ವಾರಕ ಎಂಬ ತನ್ನ ಅತ್ಯಂತ ಸಮೃದ್ಧವಾದ ರಾಜಧಾನಿಯ ಗಡಿಯನ್ನ ತಲುಪಿದನು. ಕೂಡಲೇ ಅವನು ತನ್ನ ಆಗಮನವನ್ನು ಸೂಚಿಸುವಂತೆ ಮತ್ತು ಆ ಪುರ ನಿವಾಸಿಗಳ ಬೇಸರವನ್ನ ಶಮನಗೊಳಿಸುವಂತೆ ತನ್ನ ಮಂಗಳಮಯವಾದ ಶಂಖವನ್ನ ಊದಿದನು. ನೋಡಿ ಇಲ್ಲಿ ಶ್ರೀಕೃಷ್ಣ ದ್ವಾರಕೆಗೆ ಗಡಿಯನ್ನ ತಲುಪಿದ್ದಾರೆ ಅವರು ಅಲ್ವಾ. ಸೊ ಇಲ್ಲಿ ಆನರ್ಥ ಅಂತ ಏನ್ ಹೇಳ್ತಾ ಇದ್ದಾರೆ, ಅದಕ್ಕಿನ್ನ ಒಂದ್ ಹೆಸರು ಅಂದ್ರೆ ದ್ವಾರಕದ ಇನ್ನೊಂದ್ ಹೆಸರು ಆನರ್ಥ. ಸೊ ಆನರ್ಥ ಅಂತ ಯಾಕೆ ಹೆಸರು ಅಂತಂದ್ರೆ ಆ ಆನರ್ಥ ಅನ್ನೋ ಒಬ್ಬ ರಾಜ ಆ ಪ್ರದೇಶವನ್ನ ಅವ್ರ ಹಿಂದೆ ಆಳಿರ್ತಾರೆ, ಅದಕ್ಕೆ ಅದನ್ನ ಆನರ್ಥ ಅಂತ ಕರೀತಾರೆ. ಇದು ಅನರ್ಥ ಅಲ್ಲ, ಆನರ್ಥ. ಮತ್ತೆ ಇದು ನೋಡಿ ದ್ವಾರಕವನ್ನ ಸಮೃದ್ಧವಾದ ರಾಜಧಾನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನೋಡಿ ನಮಗ್ ಗೊತ್ತಿದೆ ಅಲ್ವಾ, ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಿ ಏನು ಶ್ರೀಕೃಷ್ಣನಿಗೆ ಒಬ್ರಲ್ಲ ಇಬ್ರಲ್ಲ ಅವ್ರಿಗೆ ಪತ್ನಿಯರು 16,108 ಪತ್ನಿಯರಿದ್ರು. ಹೋಗ್ಲಿ ಎಲ್ಲರನ್ನೂ ಒಂದೇ ಭವನದಲ್ಲಿ ಇಟ್ಟಿದ್ರ ಕೃಷ್ಣ? ಇಲ್ಲ ಅಲ್ವಾ. ಅವ್ರನ್ನ 16,108 ಅರಮನೆಗಳಿಗೆ ಹೋಗ್ಲಿ, ಸಾಮಾನ್ಯವಾದ ಅರಮನೆಗಳ ಎಲ್ಲ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ನಿರ್ಮಿತವಾದಂತ ಅರಮನೆಗಳಲ್ಲಿ ಅವ್ರನ್ನ ಪ್ರತ್ಯೇಕವಾಗಿ ಅವ್ರು ಇಟ್ಟಿದ್ರು. ಮತ್ತೆ ಪ್ರತ್ಯೇಕವಾಗಿ ಅವರು ತಮ್ಮನ್ನ ತಾವು ವಿಸ್ತರಿಸಿಕೊಂಡು ಅವರು ಪ್ರತಿಯೊಬ್ಬ ರಾಣಿಯರ ಜೊತೆ ಅವ್ರ ಜೀವನವನ್ನ ಮಾಡ್ತಾ ಇದ್ರು ಅಲ್ವಾ. ನಾವು ನಾರದನಿಗೆ ಆಶ್ಚರ್ಯ ಅಲ್ವಾ, ಹೇಗೆ ಒಬ್ಬ ಹೆಂಡತಿಯನ್ನ ಸಂಭಾಳಿಸೋದು ಎಷ್ಟು ಕಷ್ಟ, ಈ 16,108 ಹೆಂಡತಿಯರ ಜೊತೆ ಹೇಗೆ ಕೃಷ್ಣ ಅವ್ರ ಜೀವನವನ್ನ ಮಾಡ್ತಿದ್ರೆ ಅಂತ ಯೋಚನೆ ಮಾಡ್ಕೊಂಡು ನಾರದರು ಭೇಟಿಯನ್ನ ಕೊಡ್ತಾರೆ ಅಲ್ವಾ. ನಾವು ನೋಡಿದ್ವಿ ಅಲ್ವಾ, ಕೃಷ್ಣ ಅವರು ಪ್ರತಿಯೊಬ್ಬ ಮನೆಯಲ್ಲೂ ಸಹ ತನ್ನ ಹೆಂಡತಿಯರ ಜೊತೆ ಅವ್ರ ಗಂಡನಾಗಿ ಹೇಗೆ ಇರ್ಬೇಕೋ ಹಾಗೆ ಅವರು ಜೀವನವನ್ನ ಮಾಡ್ತಾ ಇದ್ರು ಅಲ್ವಾ. ಅವಾಗ ನಾರದರಿಗೆ ಆಶ್ಚರ್ಯನೇ ಆಗೋಗುತ್ತೆ, ಅದು ದೇವೋತ್ತಮ ಪರಮಪುರುಷನಿಂದ ಮಾತ್ರನೇ ಸಾಧ್ಯ ಅಂತ ಅವ್ರಿಗೆ ಆ ಭಗವಂತನ ಹಿರಿಮೆ ಅರ್ಥ ಆಗತ್ತೆ ಅಲ್ವಾ. ಸೊ ಈಗ ನಮ್ಗೆ ಅದ್ರಲ್ಲೇ ಗೊತ್ತಾಗತ್ತೆ, ಆ 16,108 ಅರಮನೆಗಳೇ ಅಷ್ಟು ವೈಭವೋಪೇತವಾಗಿದೆ ಅಂತಂದ್ರೆ ಆ ದ್ವಾರಕಾ ನಗರ ಇನ್ನೆಷ್ಟು ವೈಭವೋಪೇತವಾಗಿದೆ ಇರುತ್ತೆ ಅಂತ ನಾವು ಊಹೆ ಮಾಡ್ಕೊಳ್ಲಿಕ್ಕೂ ಸಹ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಅತ್ಯಂತ ಸಮೃದ್ಧವಾದ ರಾಜಧಾನಿಯ ಗಡಿಯನ್ನ ತಲುಪಿದ್ರು. ಇವಾಗ ಇನ್ನ ಒಳಗಡೆ ಹೋಗಿಲ್ಲ, ಇನ್ನ ಅವರು ಗಡಿಯಲ್ಲೇನೆ ಇದ್ದಾರೆ. ಅವಾಗ ನೋಡಿ ಕೃಷ್ಣ ಏನ್ ಮಾಡ್ತಾ ಇದ್ರೆ, ಕೂಡಲೇ ಅವನು ತನ್ನ ಆಗಮನವನ್ನ ಸೂಚಿಸುವಂತೆ ಮತ್ತು ಆ ಪುರ ನಿವಾಸಿಗಳ ಬೇಸರವನ್ನ ಶಮನಗೊಳಿಸುವಂತೆ ತನ್ನ ಮಂಗಳಮಯವಾದ ಶಂಖವನ್ನ ಊದಿದನು ಅಲ್ವಾ. ಯಾಕಂದ್ರೆ ಇವಾಗ ಆಲ್ರೆಡಿ ಅವರು ಎಷ್ಟೊಂದು ದಿನ ಅಗಲಿದ್ದಾರೆ ಕೃಷ್ಣನನ್ನ. ಇವಾಗ ಕೃಷ್ಣ ಅಲ್ಲಿ ಮಹಾಭಾರತ ಅಂದ್ರೆ ಕುರುಕ್ಷೇತ್ರ ಯುದ್ಧಕ್ಕೆ ಹೋಗಿದ್ದಾರೆ, ಅದಾದ್ಮೇಲೆ ಇಮಿಡಿಯೇಟ್ ಆಗೂ ಬಂದಿಲ್ಲ ಅವರು. ಅವರು ಯುಧಿಷ್ಠರನ್ನ ಸಮಾಧಾನ ಮಾಡಿ ಮತ್ತೆ ಅವರು ಏನು
ಇನ್ನ ಒಂದು 3-4 ತಿಂಗಳುಗಳ ಕಾಲ ಯುಧಿಷ್ಠರನ ಅವರ ಏನು ಕೋರೈಕೆ ಮೇರೆಗೆ ಅವರಲ್ಲಿ ಇರ್ತಾರೆ. ಅದಾದ್ಮೇಲೆ ಅವ್ರು ಇವಾಗ ಪ್ರಯಾಣವನ್ನ ಮಾಡ್ಕೊಂಡು ಬರ್ತಾ ಇದಾರೆ. ಪ್ರಯಾಣ ಮಾಡ್ಬೇಕಾದ್ರೆ ಇವಾಗ ದೇವೋತ್ತಮ ಪ್ರಮುಖ ಪುರುಷ ಅವ್ರು ಅಲ್ಲಿಂದ ಇಲ್ಲಿಗೆ ಅಂತರ್ಧಾನ ಆಗ್ಬಿಡ್ಬೋದಾಗಿತ್ತು ಅಲ್ವಾ? ಇಲ್ಲ ನೋಡಿ, ಅವರೆಲ್ಲ ಅಲ್ಲಿ ಹೇಗೆ ಸಾಮಾನ್ಯ ಮನುಷ್ಯ ಒಂದು ಪ್ರಯಾಣವನ್ನ ಮಾಡ್ಕೊಂಡ್ ಬರ್ತಾರೋ ಆತರ ಪ್ರಯಾಣ ಮಾಡ್ಕೊಂಡು ಅವ್ರು ಇವಾಗ ಬರ್ತಾ ಇದ್ದಾರೆ. ಸೊ ಇಷ್ಟು ದಿನಗಳ ಕಾಲ ದೇವೋತ್ತಮ ಪರಮ ಪುರುಷನನ್ನ ಆ ದ್ವಾರಕಾ ನಿವಾಸಿಗಳು ಅಗಲಿ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಇನ್ನ ಒಂದ್ ಸ್ವಲ್ಪ ಹೊತ್ತು ಅವ್ರನ್ನ ಕಾಯಿಸ್ಲಿಕ್ಕೆ ಇಷ್ಟ ಆಗ್ತಿಲ್ಲ ಕೃಷ್ಣನಿಗೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ದಾರೆ, ನಾನಿನ್ನ ಬಂದ್ಬಿಟ್ಟಿದೀನಿ, ನೀವ್ ಯಾರು ಬೇಜಾರ್ ಮಾಡ್ಕೊಳೋದ್ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಇವಾಗ ಶಂಖವನ್ನ ಅವರು ಊದ್ತಾ ಇದ್ದಾರೆ. ಮಂಗಳಮಯವಾದ ಶಂಖವನ್ನ ಊದ್ತಾರೆ ಅಲ್ವಾ? ನಮ್ಗೆ ಇವಾಗ ಕೃಷ್ಣನ ಶಂಖದ ಹೆಸರು ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಿ. ಯಾರಾದ್ರೂ ಹೇಳ್ತೀರಾ ಕೃಷ್ಣನ ಶಂಖದ ಹೆಸರು? ಪಾಂಚಜನ್ಯ. 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 ಹರೇ ಕೃಷ್ಣ. ಸೊ ಪಾಂಚಜನ್ಯ ಶಂಖವನ್ನ ಊದ್ದಾಗ ಅವರು ಕುರುಕ್ಷೇತ್ರ ಯುದ್ಧದಲ್ಲೂ ಸಹ ಅದನ್ನೇ ಆ ಶಂಖವನ್ನೇ ಅವರು ಊದ್ತಾರೆ. ಊದ್ದಾಗ ನಮ್ಗೆ ಅವ್ರು ಏನನ್ನ ತಿಳಿಸಿಕೊಟ್ರು, ಆಕ್ಚುಲಿ ಏನಾಗತ್ತೆ ಅಂತ ನಮ್ಗೆ ತಿಳಿಸಿಕೊಟ್ರು ಭಗವದ್ಗೀತೆಯಲ್ಲಿ. ಹರೇ ಕೃಷ್ಣ. ಕೃಷ್ಣ ಅವರು ಪಾಂಚಜನ್ಯವನ್ನ ಊದ್ತಾರೆ ಅಲ್ವಾ? ಎಲ್ಲರೂ ತಮ್ಮ ತಮ್ಮ ಶಂಖವನ್ನ ಊದ್ತಾರೆ. ಆಗ ಕೃಷ್ಣನು ಸಹ ತಮ್ಮ ಶಂಖವನ್ನ ಊದ್ತಾರೆ, ಅರ್ಜುನನು ಸಹ ದೇವದತ್ತ ಅಂತ ಶಂಖವನ್ನ ಊದ್ತಾರೆ, ಬೇರೆ ಪಾಂಡವರು ಶಂಖವನ್ನ ಊದ್ತಾರೆ ಅಲ್ವಾ? ಸೊ ಈ ಧ್ವನಿಯನ್ನ ಕೇಳಿದಾಗ ಏನಾಗುತ್ತೆ, ಈ ಶಂಖದ ಧ್ವನಿಯನ್ನ ಕೇಳಿದಾಗ ಕೌರವರ ಹೃದಯ ಏನಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ, ಛಿದ್ರ ಆಯ್ತು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಅಲ್ವಾ? ಅದನ್ನ ತಿಳ್ಕೊಂಡ್ವಿ. ಅದನ್ನ ನೋಡಿ, ಇಲ್ಲಿ ಮಂಗಳಮಯವಾದ ಅಂದ್ರೆ ಭಗವಂತನ ಶಂಖದಿಂದ ಬಂದಿರೋ ಆ ಧ್ವನಿ ಅದು ಆಧ್ಯಾತ್ಮಿಕವಾಗೇ ಇರುತ್ತೆ. ಆದ್ರೆ ಯಾರು ಆ ಭಗವಂತನ ಭಕ್ತರಿರಲ್ವೋ ಅಥವಾ ಯಾರ ಜೊತೆ ಭಗವಂತ ಇರೋದಿಲ್ವೋ ಅವ್ರಿಗೆ ಅದು ಭಯವನ್ನ ಉಂಟು ಮಾಡುತ್ತೆ ಅಲ್ವಾ? ಇವಾಗ ನೋಡಿ, ದೇವೋತ್ತಮ ಪರಮ ಪುರುಷ ಅವರು ಮಂಗಳಕರ, ಆದ್ರೆ ರಾಕ್ಷಸರಿಗೆ ಅವ್ರ ಹೆಸರನ್ನ ಕೇಳಿದ ತಕ್ಷಣ ಅವ್ರು ಓಡಿ ಹೋಗ್ತಾರೆ ಅಲ್ವಾ? ನಾವು ಅದನ್ನ 11ನೇ ಅಧ್ಯಾಯದಲ್ಲೂ ನಾವು ನೋಡಿದ್ವಿ. ಎಲ್ಲರೂ ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ ಅನ್ನೋದು ನಿಜಾನೇ ಅಂತ ಹೇಳ್ಬಿಟ್ಟು ಅರ್ಜುನನು ಹೇಳ್ತಾರೆ. ಅದೇ ತರ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಭಗವಂತ ತನ್ನ ಶಂಖವನ್ನ ಊದ್ದಾಗ ಅದು ಮಂಗಳಮಯವಾದ ಶಂಖ. ಅದು ಎಲ್ಲರಿಗೂ ಸಹ ತಿಳಿತಾ ಇದೆ ಅದು ಕೃಷ್ಣನ ಏನು ಅವರ ಶಂಖದಿಂದ ಬಂದಿರುವಂತಹ ಧ್ವನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಈಗ ಅವರ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಬರುತ್ತೆ ಅನ್ನೋದನ್ನ ನಮ್ಗೆ ಮುಂದೆ ತಿಳಿಸಿಕೊಡ್ತಾ ಹೋಗ್ತಾರೆ ಆ ಶಂಖವನ್ನ ಕೇಳಿದ ತಕ್ಷಣನೇ. ಸೊ ನಮಗೆ ಇದಕ್ಕೆ ಮುಂಚೆ ಗೊತ್ತಿರೋ ಹಾಗೇನೆ ಕೃಷ್ಣ ಕೊಳಲನ್ನ ಊದ್ದಾಗ್ಲೂ ಅಷ್ಟೇನೆ ಏನ್ ಮಾಡ್ತಾರೆ, ಸೊ ಗೋಪಿಕಾಸ್ತ್ರೀಯರು ಅವರು ಎಲ್ಲೇ ಇದ್ರು, ಏನೇ ಕೆಲಸ ಇದ್ರೂ ಸಹ ಬಿಟ್ಟು ಅವರು ಓಡಿ ಬರ್ತಾರೆ ಅಲ್ವಾ? ಆ ನಡು ರಾತ್ರಿಯ ಸಮಯದಲ್ಲಿ ಆ ಕೃಷ್ಣನ ಕೊಳಲಿನ ಧ್ವನಿಯನ್ನ ಕೇಳಿ ಅವ್ರು ಏನೇ ಕೆಲಸ ಮಾಡ್ತಾರೋ ಅದನ್ನೆಲ್ಲ ಬಿಟ್ಟು ಅವರು ಕೃಷ್ಣನನ್ನ ಭೇಟಿ ಮಾಡ್ಲಿಕ್ಕೆ ಓಡಿ ಬರ್ತಾರೆ ಅಲ್ವಾ? ಮತ್ತೆ ನಾವ್ ಇನ್ನ ಒಂದು ಎಲ್ಲಿ ಕೇಳಿದೀವಿ ನಾವು ಭಗವಂತನ ಆ ಶಂಖದ ಧ್ವನಿ ಅಂತಂದ್ರೆ, ಅವರು ಸಂದೀಪನಿ ಮುನಿಯ ಮಗನನ್ನ ಯಮರಾಜನಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರು ಯಮಪುರಿಗೆ ಹೋದಾಗ ಆ ಬಾಗಿಲಲ್ಲೇನೆ ಅವರು ಶಂಖವನ್ನ ಅವ್ರು ಊದ್ತಾರೆ, ಪಾಂಚಜನ್ಯವನ್ನು ಓದ್ತಾರೆ ಅಲ್ವಾ? ಆಗ ಯಮರಾಜನಿಗೆ ಗೊತ್ತಾಗೋಗುತ್ತೆ, ಓ ನನ್ನ ಒಡೆಯ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವರೇ ಓಡೋಡಿ ಬರ್ತಾರೆ ಅಲ್ವಾ? ಹೊರಗಡೆ ಬಂದು ನನ್ನಿಂದ ಏನಾಗ್ಬೇಕಾಗಿದೆ ಸೇವೆ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ ಅಲ್ವಾ? ಈ ತರ ನಾವು ಹಲವಾರು ಬಾರಿ ಭಗವಂತನ ಆ ಶಂಖ ನಿನಾದದ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಇವಾಗ ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗ್ಲಿ. ಈಗ ಶಿಲಪ್ರಭುಪಾದರು ಏನೇ ಹೇಳ್ತಾರೆ, ಈ ಮಂಗಳಮಯವಾದ ಶಂಖವನ್ನ ಅವ್ರು ಏನಕ್ಕೆ ಹೋಲಿಸ್ತಿದ್ದಾರೆ ಅದನ್ನ ನಾವು ಖಂಡಿತ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದನ್ನ ಓದಿದ ತಕ್ಷಣ ಎಷ್ಟು ಖುಷಿ ಆಗೋಯ್ತು ಅಂತಂದ್ರೆ ನೋಡೋಣಂತೆ ಶಿಲಪ್ರಭುಪಾದರು ಏನ್ ಹೇಳ್ತಾರೆ, ಈ ಮಂಗಳಮಯವಾದ ಆ ಶಂಖದ ಧ್ವನಿಯನ್ನ ಕೇಳಿ ಇವಾಗ ನಮ್ಗೆ ನಮ್ಮ ಮನಸ್ಸಿನಲ್ಲೂ ಸಹ ಏನು ಭಾವನೆ ಬರ್ಬೇಕು ಅದನ್ನ ಇವಾಗ ಪ್ರಭುಪಾದರು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಾವಾರ್ಥ. ಕುರುಕ್ಷೇತ್ರ ಯುದ್ಧದ ಕಾರಣದಿಂದಾಗಿ ಎಲ್ಲರಿಗೂ ಪ್ರಿಯನಾದ ಶ್ರೀಕೃಷ್ಣನು ತನ್ನ ಸಮೃದ್ಧ ರಾಜಧಾನಿ ದ್ವಾರಿಕೆಯನ್ನ ಬಿಟ್ಟು ಬಹಳ ಕಾಲ ಹೊರಟು ಹೋಗಿದ್ದನು. ಅಂದ್ರೆ ಎಷ್ಟು ತಿಂಗಳು ಅಂತ ಹೇಳ್ತಾ ಇಲ್ಲ, ಬಹಳ ಕಾಲ ಅವರು ದ್ವಾರಕೆಯಿಂದ ಅವರು ಹೊರಗಡೆ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಈ ಅಗಲಿಕೆಯಿಂದ ಪುರ ನಿವಾಸಿಗಳೆಲ್ಲರೂ ಚಿಂತಾಕ್ರಾಂತರಾಗಿದ್ದರು. ರಾಜ ಹೋದಲ್ಲಿಗೆ ರಾಜ ಪರಿವಾರವೂ ಜೊತೆಯಲ್ಲಿಯೇ ಹೋಗುವಂತೆ ದೇವರು ಭೂಮಿಯ ಮೇಲೆ ಅವತರಿಸಿದಾಗ ಅವನ ನಿತ್ಯ ಸಂಗಾತಿಗಳು ಅವನ ಜೊತೆಯೇ ಬರುವರು ಅಲ್ವಾ? ಇವಾಗ ಪ್ರೈಮ್ ಮಿನಿಸ್ಟರ್ ಎಲ್ಲೇ ಹೋದ್ರು, ಯಾವ್ದೇ ಊರಿಗೆ ಹೋದ್ರು ಸಹ ಅವರು ತನ್ನ ಆಪ್ತ ಸಹಚರರನ್ನ ಅವ್ರು ಕರ್ಕೊಂಡು ಹೋಗ್ತಾರೆ. ಅದೇ ತರನೇ ಕೃಷ್ಣ ಇಲ್ಲಿ ಗೋಲೋಕ ವೃಂದಾವನದಿಂದ ಅವರು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರು ತನ್ನ ನಿತ್ಯ ಸಂಗಾತಿಗಳ ಜೊತೆನೆ ಅವರು ಬರ್ತಾರೆ ಅಲ್ವಾ? ಅಂದ್ರೆ ಭಗವಂತನಿಗೂ ಅವರನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಅವರ ಸಹಚರಿಗೂ ಸಹ ಭಗವಂತನ ಅಗಲಿಕೆಯನ್ನ ಅವ್ರು ಒಂದು ಕ್ಷಣನೂ ಅವ್ರು ಬಿಟ್ಟಿರ್ಲಿಕ್ಕೆ ಅಂದ್ರೆ ಅವ್ರಿಗೂ ಸಹ ಸಹಿಸ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲೇನಾಗೋಗಿದೆ, ಆದ್ರೆ ಇಲ್ಲಿ ಕೃಷ್ಣ ಅವ್ರನ್ನೆಲ್ಲ ದ್ವಾರಕೆಯಲ್ಲೇ ಬಿಟ್ಬಿಟ್ಟು ಅವರು ಈಗ ಹಸ್ತಿನಾಪುರಕ್ಕೆ ಬಂದ್ಬಿಟ್ಟಿದ್ದಾರೆ. ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ರೆ ಅವರೆಲ್ಲರೂ ಸಹ ಚಿಂತಾಕ್ರಾಂತರಾಗಿದ್ರು ಅಂತ ಹೇಳ್ಬಿಟ್ಟು. ಇಂತಹ ದೇವರ ಸಂಗಾತಿಗಳು ನಿತ್ಯ ಮುಕ್ತರು. ದೇವರಲ್ಲಿರುವ ಗಾಢವಾದ ಪ್ರೇಮದಿಂದಾಗಿ ಅವನ ವಿರಹವನ್ನ ಅವರು ಕ್ಷಣಕಾಲವು ಸಹಿಸಲಾರರು ಅಲ್ವಾ? ಅವ್ರಿಗೆ ಒಂದು ಕ್ಷಣನೂ ಸಹ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಇವಾಗ ನಮ್ಗುನು ಸಹ ಭಗವಂತನ ಮೇಲೆ ಗಾಢ ಪ್ರೇಮ ಬರ್ತಾ ಇದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ, ನಾವು ಆ ಭಗವಂತನ ಬಗ್ಗೆ ಕೇಳ್ದಲೇ ನಾವು ಒಂದು ಕ್ಷಣನೂ ಇರ್ಲಿಕ್ಕೆ ಆಗೋದಿಲ್ಲ. ನಮ್ ಮನಸ್ಸಲ್ಲಿ
ತುಡಿತ ಬರ್ತಾ ಇರುತ್ತೆ. ನನ್ಗೆ ಯಾವಾಗ ಕೇಳ್ಬೇಕು, ಯಾವಾಗ ಭಗವದ್ಗೀತೆ ಕೇಳ್ಬೇಕು, ಯಾವಾಗ ಭಾಗವತಂ ಕೇಳ್ಬೇಕು, ಯಾವಾಗ ನಾನು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕು ಅನ್ನೋ ಒಂದು ತುಡಿತ, ಒಂದು ಕ್ಷಣ ನನಗೆ ಅದನ್ನ ಭೌತಿಕವಾಗಿ ನನಗೆ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ ಆ ಸಮಯವನ್ನ ಅಂತ ಅಂದಾಗ ನಮ್ಗೆ ಭಗವಂತನ ಮೇಲೆ ಗಾಢ ಪ್ರೇಮ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ನಮ್ಮನ್ನ ನಾವೇ ತುಲನೆ ಮಾಡ್ಕೋಬಹುದು. ನಾವು ಚೈತನ್ಯ ಮಹಾಪ್ರಭುನ ನೋಡಿದೀವಿ ಅಲ್ವಾ, ಅವರು ಶಿಕ್ಷಾಷ್ಟಕದಲ್ಲಿ ಅವರು ಏನ್ ಹೇಳ್ತಾರೆ, ಅವರು ಯುಗಾಯಿತಂ ನಿಮೇಶೇಣ ಚಕ್ಷುಷ ಪ್ರಾವೃಷಾಯಿತಂ ಏನು ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇನಮೆ ಅಂತ ಹೇಳ್ತಾರೆ ಅಲ್ವಾ. ಒಂದು ಕ್ಷಣ ಅವ್ರಿಗೆ ಹೇಗ್ ಅನ್ನಿಸ್ತಾ ಇದೆ, ಯುಗಗಳೇ ಆಗಿದೆಯೇನೋ ಅಂತ ಅನ್ಸುತ್ತೆ. ಒಂದು ಕ್ಷಣ ಕೃಷ್ಣನ್ನ ಅಗಲೋದನ್ನ ಅವ್ರಿಗೆ ಯುಗದಲ್ಲಿ ನಾನು ಯುಗವಾಗ್ಬಿಟ್ಟಿದ್ದೇನೋ, ಯುಗಗಳು ಕಳೆದು ಬಿಟ್ಟಿದೆಯೇನೋ, ನಾನು ಕೃಷ್ಣನನ್ನ ಬಿಟ್ಟು ಅನ್ನೋ ಒಂದು ಮನಸ್ಥಿತಿಗೆ ಬರ್ತಾರೆ. ಮತ್ತೆ ಕೃಷ್ಣನ ವಿರಹದಿಂದ ಅವ್ರಿಗೆ ಮನಸ್ಥಿತಿ ಯಾವ ತರ ಇರುತ್ತೆ ಅಂತಂದ್ರೆ, ಶೂನ್ಯಾಯಿತಂ ಜಗತ್ ಸರ್ವಂ, ಇಡೀ ಜಗತ್ತೇ ಶೂನ್ಯನೇನೋ ಅನ್ನೋ ಒಂದು ಮನಸ್ಥಿತಿ ಅವರಿಗೆ ಬರುತ್ತೆ ಅಲ್ವಾ. ಆದ್ರೆ ನೋಡಿ, ನಮ್ಗೆ ಇಷ್ಟೆಲ್ಲ ತಿಳ್ಕೊಂತಾ ಇದ್ರು ಸಹ ನಾವು ನಮ್ ಪಾಡಿಗೆ ನಾವು ಆರಾಮಾಗಿ ಎದ್ದೊಳ್ತೀವಿ, ತಿಂತೀವಿ, ಮಾಡ್ತೀವಿ, ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದೀವಿ ಅಲ್ವಾ. ಹೀಗೆ ದ್ವಾರಕಾಪುರ ನಿವಾಸಿಗಳೆಲ್ಲರೂ ಚಿಂತಾಕ್ರಾಂತರಾಗಿದ್ದರು ಮತ್ತು ಶ್ರೀಕೃಷ್ಣನ ಆಗಮನವನ್ನು ಯಾವ ಕ್ಷಣದಲ್ಲಾದರೂ ನಿರೀಕ್ಷಿಸುತ್ತಿದ್ದರು. ಹೀಗಾಗಿ ಅವನ ಆಗಮನ ಸೂಚನಾ ಶುಭ ಶಂಖ ಧ್ವನಿಯು ಅವರಲ್ಲಿ ಉತ್ಸಾಹವನ್ನ ತುಂಬಿತು, ಅವರ ಖಿನ್ನತೆಯನ್ನ ಕಳೆದು ಸಮಾಧಾನವನ್ನ ತಂದಿತು. ಶ್ರೀಕೃಷ್ಣ ತಮ್ಮೊಡನೆ ಇರಬೇಕೆಂದು ಅವರೆಲ್ಲರೂ ಬಯಸುತ್ತಿದ್ದರು, ಅವನನ್ನು ತಕ್ಕ ರೀತಿಯಲ್ಲಿ ಸ್ವಾಗತಿಸಲು ಎಚ್ಚರ ವಹಿಸಿದ್ದರು. ಇವೆಲ್ಲವೂ ತಾನಾಗಿ ಹೊಮ್ಮುವ ಭಗವತ್ ಪ್ರೇಮದ ಸಂಕೇತಗಳು. ನೋಡಿ, ಅವರೆಲ್ಲರನ್ನೂ ಸಹ ಚಿಂತೆಯಲ್ಲಿದ್ರು, ಅವ್ರು ಯಾವಾಗ್ಲೂ ಕಾಯ್ತಾ ಇದ್ರು, ಕೃಷ್ಣ ಯಾವಾಗ ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನ ಬರುವಿಕೆಯ ನಿರೀಕ್ಷೆನೆಯಲ್ಲೇ ಅವರು ಇರ್ತಾ ಇದ್ರು. ಇವಾಗ ಆ ಶಂಖದ ಧ್ವನಿ ಅವರಿಗೆ ಗೊತ್ತಾಗೋಗಿತ್ತು, ಓ ನಮ್ಮ ಕೃಷ್ಣ ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಸಹ ಇವಾಗ ಉತ್ಸಾಹ ತುಂಬಿದೆ. ಮತ್ತೆ ಅವರು ಯಾವ ರೀತಿಯಲ್ಲಿ ಅವರು ಕೃಷ್ಣನನ್ನ ಬರಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಇವಾಗ ನಾವು ಅಷ್ಟೊಂದು ಯಾವ್ದಾದ್ರು ಒಂದು ಫಂಕ್ಷನ್, ನಮ್ಗೆ ತುಂಬಾ ಪ್ರಿಯರಾದವರ ಫಂಕ್ಷನ್ ಇದ್ರೆ ನಾವು ಹೇಗೆ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು, ಅವ್ರಿಗೆ ಏನ್ ಕೊಡ್ಬೇಕು, ನಾನು ಅವ್ರಿಗೆ ಹೇಗೆ ಸಂತೋಷ ಪಡಿಸ್ಬೇಕಂತ ನಾವು ಯೋಚನೆ ಮಾಡ್ತಿರ್ತೀವಿ. ಅದೇ ತರನೇ ಈಗ ಎಲ್ಲರೂ ಸಹ ಉತ್ಸಾಹದಿಂದ ಕೃಷ್ಣನ ಬರುವಿಕೆಯನ್ನ ಅವ್ರು ಇವಾಗ ನಿರೀಕ್ಷೆ ಮಾಡ್ತಾ ಇದಾರೆ, ಮತ್ತೆ ಅದಕ್ಕೆಲ್ಲ ತಯಾರಿ ನಡೆಸ್ತಾ ಇದಾರೆ. ಹೇಗೆ ನಾವು ಸ್ವಾಗತ ಮಾಡ್ಬೇಕು, ಕೃಷ್ಣನನ್ನ ಹೇಗೆ ನಾವು ಸಂತೋಷಗೊಳಿಸ್ಬೇಕಂತ ನೋಡಿ, ಇದೆಲ್ಲನೂ ಸಹ ಭಗವತ್ ಪ್ರೇಮದ ಸಂಕೇತಗಳು ಅಲ್ವಾ. ನಮ್ಗೆ ಇವಾಗ ಒಂದು ಕೃಷ್ಣನ ಒಂದು ದೇವಸ್ಥಾನಕ್ಕೆ ಆಗ್ಲಿ ಅಥವಾ ನಾವು ನಮ್ಮನೇಲೇನೆ ಆಗ್ಲಿ ಕೃಷ್ಣನಿಗೆ ನಾವು ಪೂಜೆ ಮಾಡ್ಬೇಕಂದ್ರೆ ನಮ್ಗೆ ಆತರ ಮನಸ್ಥಿತಿ ಬರ್ಬೇಕು, ನಾವು ಆತರ ಬೆಳೆಸ್ಕೋಬೇಕು, ನಾವು ಮನಕ್ ಶಿಕ್ಷಣವನ್ನ ನಾವು ಕೊಡ್ಬೇಕಾಗತ್ತೆ. ಅಂದ್ರೆ ಭಗವಂತನಿಗೆ ಸಂತೋಷ ಮಾಡ್ಲಿಕ್ಕೆ ನಾನು ಏನ್ ಮಾಡಿದ್ರೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ನಮ್ಮಿಂದ ಪ್ರಯತ್ನವನ್ನ ಮಾಡ್ಬೇಕು, ಅದನ್ನ ನಾವು ಕಲ್ತ್ಕೊಂತ ಹೋಗ್ಬೇಕಾಗತ್ತೆ. ನೋಡಿ, ಇಲ್ಲಿ ಆ ಶಂಖದ ಬಗ್ಗೆ ಇನ್ನೂ 2 ಶ್ಲೋಕದಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಅದರ ಮಹತ್ವ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವ್ ಇದರಿಂದ ಅರ್ಥ ಮಾಡ್ಕೋಬಹುದು. ಉಚ್ಚಕಾಶೇ ಧವಲೋಧರೋಧರೋರ್ ಅಪ್ಯುರಕ್ರಮಸ್ಯಾಧರ ಶೋಣಿಮಾ ಧಾದ್ಮಾಯಮಾನ ಕರಕಂಜ ಸಂಪುಟೆ ಯಥಾಬ್ಜ ಕಂಠೇ ಕಲಹಂಸ ಉತ್ಸ್ವನಃ. ಶ್ರೀಕೃಷ್ಣನು ದಪ್ಪ ಬಿಳಿಯ ಶಂಖವನ್ನ ತನ್ನ ಕೈಯಲ್ಲಿ ಹಿಡಿದು ಊದಿದನು. ಅವನ ದಿವ್ಯವಾದ ತುಟಿಗಳ ಸ್ಪರ್ಶದಿಂದ ಅದು ಕೆಂಪಾದಂತೆ ತೋರುತ್ತಿತ್ತು. ಬಿಳಿಯ ಹಂಸವೊಂದು ಕೆಂಪು ಕಮಲದ ಕಾಂಡಗಳ ಮಧ್ಯೆ ಕ್ರೀಡಿಸುತ್ತಿರುವಂತೆ ಕಾಣುತ್ತಿತ್ತು ಅಲ್ವಾ. ನೋಡಿ, ಆ ಶಂಖವನ್ನ ಅವರು ಎಷ್ಟು ನೋಡಿ, ಯಾರೇ ಭಗವಂತನ ಜೊತೆ ಇದ್ರೆ ಅವ್ರು ಎಷ್ಟು ಕೀರ್ತಿವಂತರಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಅದು ಶಂಖ ನಮ್ಗೇನ್ ಅನ್ಸುತ್ತೆ, ಅದು ಏನೋ ಒಂದು ಭೌತಿಕ ವಸ್ತು ಅಂತ ಇಲ್ಲ. ಅದು ನೋಡಿ, ಕೃಷ್ಣನ ಕೈಯಲ್ಲಿ ಇದ್ದಿದ್ ಮಾತ್ರಕ್ಕೇನೆ ಅದಕ್ಕೆ ಇವಾಗ ಚೇತನ ಬಂದ್ಬಿಟ್ಟಿದೆ. ನೋಡಿ, ಆ ಶಂಖ ಹೇಗೆ ಕಾಣಿಸ್ತಿದೆ, ಆ ಕೃಷ್ಣನ ತುಟಿಗಳ ಮಧ್ಯೆ ಇರುವ ಶಂಖ ಅದು ಕೆಂಪಾದಂತೆ ತೋರ್ತಾ ಇದೆ. ತುಟಿಗಳ ಸ್ಪರ್ಶದಿಂದ ಅದಕ್ಕೂ ಚೇತನ ಬಂದ್ಬಿಟ್ಟಿದೆ ಆ ಕೃಷ್ಣನ ಆ ಶಂಖಕ್ಕೆ. ಅದ್ ಹೇಗ್ ಕಾಣಿಸ್ತಿದೆ ಅಂತಂದ್ರೆ, ಬಿಳಿಯ ಹಂಸ ಆ ಕೆಂಪು ಕಮಲದ ಕಾಂಡಗಳ ಮಧ್ಯೆ ಕ್ರೀಡಿಸುತ್ತಿರುವಂತೆ ಕಾಣುತ್ತಾ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಶ್ರೀಕೃಷ್ಣನ ತುಟಿಗಳ ಸ್ಪರ್ಶದಿಂದ ಬಿಳಿಯ ಶಂಖವು ಕೆಂಪಾದುದು ಅರ್ಥಗರ್ಭಿತವಾದ ಆಧ್ಯಾತ್ಮದ ಕುರುಹು ಅಲ್ವಾ. ಇವಾಗ ನಾವ್ ಇದಕ್ಕಿಂತ ಮುಂಚೆ ಎಷ್ಟು ಬಾರಿ ನಾವು ಚರ್ಚೆಯನ್ನ ಮಾಡಿದೀವಿ ಅಲ್ವಾ. ಭಗವಂತನಿಗೆ ಅಂತ ನಾವ್ ಏನನ್ನೇ ಉಪಯೋಗಿಸಿದ್ರು ಹೌದು, ಇದು ಜಡನೆ ಅಲ್ವಾ. ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಇರೋದೆಲ್ಲನೂ ಸಹ ಜಡ ವಸ್ತುವೆ. ಆದ್ರೆ ಇವೆಲ್ಲವೂ ಸಹ ಯಾವ ಕ್ಷಣದಲ್ಲಿ ಭಗವಂತನಿಗೆ ಅದು ಅರ್ಪಿತವಾಗ್ಬಿಡುತ್ತೋ ಅದೇ ಕ್ಷಣ ಅದು ಆಧ್ಯಾತ್ಮಿಕವಾಗ್ಬಿಡುತ್ತೆ ಅಲ್ವಾ. ಇವಾಗ ನಾವಿವಾಗ ಮಾಯೆಯ ಕೆಳಗಡೆ ಇದ್ದೀವಿ. ನಾವ್ ಯಾವಾಗ ಭಗವಂತನಿಗೆ ಶರಣಾಗ್ಬಿಡ್ತೀವೋ ನಾವಾಗ ದೈವೀಂ ಪ್ರಕೃತಿ ಆಶ್ರಿತಾ ಅಂತ ಹೇಳ್ತಾರಲ್ವಾ. ದೈವಿ ಪ್ರಕೃತಿಯ ಆಶ್ರಯದ ಕೆಳಗಡೆ ಬಂದ್ಬಿಡ್ತೀವಿ. ನೋಡಿ, ಇವಾಗ ಈ ಲ್ಯಾಪ್ಟಾಪ್ ಇವಾಗ ಇದಕ್ಕೆ ಎಷ್ಟು ಇದು ಮಹತ್ವವನ್ನ ಪಡ್ಕೊಂಡಿದೆ. ಇದು ಇವಾಗ ಭಗವಂತನ ಆ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಅವಾಗ ಪ್ರತಿಯೊಂದು ಆಧ್ಯಾತ್ಮಿಕವಾಗ್ಬಿಡುತ್ತೆ. ನಾವ್ ಇವಾಗ ದೇವ್ರ ಪೂಜೆಯಲ್ಲಿ ಏನೆಲ್ಲ ಸಾಮಾನುಗಳನ್ನ ಉಪಯೋಗಿಸ್ತೀವಿ, ದೇವರಿಗೆ ಏನೆಲ್ಲ ನಾವು ಸೇವೆಯನ್ನ ಷೋಡಶೋಪಚಾರವನ್ನ ಮಾಡ್ತೀವಿ, ಅವೆಲ್ಲವೂ ಸಹ ಆಧ್ಯಾತ್ಮಿಕವಾಗ್ಬಿಡುತ್ತೆ ಅಲ್ವಾ. ಅದನ್ನ ನಾವು ಪ್ರತ್ಯೇಕವಾಗಿ ನೋಡಿದ್ರೆ ಅದು ಭೌತಿಕ ವಸ್ತುವೇನೋ ಅಂತ ಅನ್ಸುತ್ತೆ ಅಲ್ವಾ. ಆ ನೀರೇ ಆಗ್ಲಿ ಅಥವಾ ಏನು ಆ ಪ್ರಸಾದವೇ ಆಗ್ಲಿ, ಎಲ್ಲವೂ ಸಹ ಭಗವಂತನಿಗೆ ಅರ್ಪಿಸಿದ ತಕ್ಷಣ ಅದು ಆಧ್ಯಾತ್ಮಿಕವಾಗ್ಬಿಡುತ್ತೆ, ಅದೆಲ್ಲ ಮಂಗಳಮಯವಾಗ್ಬಿಡುತ್ತೆ. ಅದೇ ತರ ಇಲ್ಲಿ ಶಂಖವೂ ಸಹ ಈ ತರ ಕೆಂಪಾಗಿರೋದು ಆಧ್ಯಾತ್ಮದ ಕುರಿತು.
ದೇವರು ಚೇತನಮಯ. ಈ ಆಧ್ಯಾತ್ಮಿಕ ಅರಿವಿನ ಅಜ್ಞಾನವೇ ಜಡ ಅಲ್ವಾ. ನಮ್ಗೆ ಇವಾಗ ಇದನ್ನ ನೋಡಿದ್ರೆ ನಮ್ಗೆ ಏನ್ ಜ್ಞಾಪಕ ಬರುತ್ತೆ ಅಂತಂದ್ರೆ ಆ ದಾಮೋದರ ಲೀಲಾ ಜ್ಞಾಪಕ ಬರುತ್ತೆ ಅಲ್ವಾ. ಸೊ ದಾಮೋದರ ಲೀಲೆಯಲ್ಲಿ ಏನಾಗತ್ತೆ, ಯಶೋಧ ಮಾತೆ ಕೃಷ್ಣನಿಗೆ ಆ ಹಾಲನ್ನ ಕುಡಿಸ್ತಾ ಇರ್ಬೇಕಾದ್ರೆ ಯಶೋಧ ಮಾತೆ ಜ್ಞಾಪಕ ಬಂದ್ಬಿಡುತ್ತೆ ಅಲ್ವಾ. ಅಯ್ಯೋ, ನಾನು ಆ ಗಟ್ಟಿ ಹಾಲನ್ನ ಅದು ಶ್ರೇಷ್ಠವಾದ ಹಸುವಿನ ಹಾಲನ್ನ ಕೃಷ್ಣನಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಅಲ್ಲಿ ಕಾಯ್ಲಿಕ್ಕೆ ನಾನು ಒಲೆ ಮೇಲೆ ಇಟ್ಬಿಟ್ಟಿದ್ದೀನಲ್ಲ. ಅಯ್ಯೋ, ಅದು ಇವಾಗ ಹುಕ್ಕಿ ಅರ್ಧ ಹೋಗ್ಬಿಟ್ರೆ ವೇಸ್ಟ್ ಆಗ್ಬಿಡ್ತಲ್ಲ, ನಾನು ಕೃಷ್ಣನಿಗೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಇದು ಏನ್ ಮಾಡ್ತಾರೆ, ಯಶೋಧ ಮಾತೆ ಕೃಷ್ಣ ಹಾಲು ಕುಡಿತಾರೋ ಕೃಷ್ಣನನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಕೆಳಗಡೆ ಕೃಷ್ಣನನ್ನ ಬಿಟ್ಬಿಟ್ಟು ಅವ್ರು ಓಡೋಗ್ತಾರೆ ಅಡ್ಗೆ ಮನೆಗೆ ಅಲ್ವಾ, ಹಾಲನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು. ಆ ಸಮಯದಲ್ಲಿ ಅಷ್ಟು ಸಮಯದಲ್ಲಿ ಹಾಲು ಏನು ಯೋಚನೆ ಮಾಡುತ್ತೆ, ಹಾಲ್ ಯಾಕೆ ಉಕ್ತಾ ಇದೆ ಅಂತ ಹೇಳ್ಬಿಟ್ಟು ಆಚಾರ್ಯರು ಹೇಳ್ತಾರೆ. ಅದನ್ನ ಏನಂತ ವರ್ಣನೆ ಮಾಡ್ತಾರೆ, ಹರೇ ಕೃಷ್ಣ ಯಾರಾದ್ರೂ ಹೇಳ್ತೀರಾ? ಹಾಲ್ ಯಾಕೆ ಉಕ್ಕಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಚಾರ್ಯರು ವರ್ಣನೆ ಮಾಡ್ತಾರಲ್ವಾ, ಅದ್ ನಮ್ಗೆಲ್ಲ ಅರ್ಥ ಆಗೋದಿಲ್ಲ. ಆಚಾರ್ಯರು ಹೇಳ್ತಾರೆ, ಏನಂತ ಹೇಳ್ತಾರೆ, ನನ್ನನ್ನು ಬಿಟ್ಟು ಏನು ಕೃಷ್ಣನ ಏನೋ ಹೇಳ್ತದೆ ಮಾತಾಜಿ, ನಂಜಾಗ್ತದೆ ಅದಕ್ಕೆ. ಕೃಷ್ಣನ ಹಾಲು ಕುಡಿ, ನನ್ನನ್ನು ಬಿಟ್ಟು ತಾಯಿ ಹಾಲು ಕುಡಿತಾನೆ. ನನ್ನನ್ನು ಬಿಟ್ಟು ತಾಯಿ ಹಾಲನ್ನ ಕುಡಿತಾನೆ, ಇನ್ನ ನಾನಿದ್ದು ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಅದು ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇದೆ. ಅದು ಬೆಂಕಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗುತ್ತೆ ಅಂತ ನಾವು ಕೇಳಿದೀವಿ ಅಲ್ವಾ. ನೋಡಿ, ಆತರ ಅಂದ್ರೆ ಪ್ರತಿಯೊಂದನ್ನು ಸಹ ಯಾವುದೇ ವಸ್ತು ಭಗವಂತನಿಗೆ ಅಲ್ಲಿ ಅರ್ಪಿತ ಆಗ್ತಿದೆ ಅಂತಂದ್ರೆ ಅವೆಲ್ಲನೂ ಸಹ ಚೇತನಮಯವಾಗ್ಬಿಡುತ್ತೆ. ಜ್ಞಾನೋದಯವಾದರೆ ಈ ಜಡವೆನ್ನುವುದು ವಾಸ್ತವವಾಗಿ ಇಲ್ಲವೇ ಇಲ್ಲ. ನಮ್ಗೆ ಇವಾಗ ಜ್ಞಾನೋದಯ ಆದ್ರೆ ಆ ಜಡ ಅನ್ನೋದು ಇಲ್ವೇ ಇಲ್ಲ. ಅವಾಗ ಪ್ರತಿಯೊಂದನ್ನು ಸಹ ಆಧ್ಯಾತ್ಮಿಕವಾಗ್ಬಿಡುತ್ತೆ. ಪರಮಪುರುಷ ಶ್ರೀಕೃಷ್ಣನ ಸಂಘವಾದ ಕೂಡಲೇ ಈ ಆಧ್ಯಾತ್ಮಿಕ ಜ್ಞಾನೋದಯವಾಗುತ್ತದೆ. ಎಲ್ಲ ಅಸ್ತಿತ್ವದ ಕಣ ಕಣದಲ್ಲಿಯೂ ದೇವರಿದ್ದಾನೆ. ಅವನು ಯಾರಲ್ಲಿ ಬೇಕಾದರೂ ತನ್ನ ಇರವನ್ನ ಪ್ರಕಟಿಸಬಹುದು. ಶ್ರೀಕೃಷ್ಣನ ಇಡಿಯಲ್ಲಿನ ಶಂಖವು ಕೆಂಪಾದಂತೆ ದೇವರ ಬಗೆಗಿನ ಅತೀವ ಪ್ರೇಮ ಮತ್ತು ಭಕ್ತಿ ಸೇವೆಯಿಂದ, ಎಂದರೆ ದೇವರ ಆಧ್ಯಾತ್ಮಿಕ ಸಂಪರ್ಕದಿಂದ ಎಲ್ಲವೂ ಆಧ್ಯಾತ್ಮಿಕವಾಗುತ್ತದೆ ಅಲ್ವಾ. ಅದಕ್ಕೆ ನಮ್ಗೆ ಹೇಳ್ತಾರೆ ಅಲ್ವಾ, ಎಲ್ಲರಿಗೂ ಒಂದ್ ಸ್ವಲ್ಪ ಡೌಟ್ ಆಗ್ಬಿಡುತ್ತೆ, ಇದೇನಪ್ಪಾ ಇಲ್ಲಿ ಪ್ರತಿಯೊಬ್ರು ಸಹ ಕೃಷ್ಣ ಪ್ರಜ್ಞೆಗೆ ಬಂದು ಎಲ್ಲರೂ ಸಹ ಭೌತಿಕ ಪ್ರಪಂಚಕ್ಕೆ ಹೋಗ್ಬಿಟ್ರೆ ಭೌತಿಕ ಪ್ರಪಂಚವನ್ನ ಬಿಟ್ಟು ಗೋಲಕ ವೃಂದಾವನಕ್ಕೆ ಹೋಗ್ಬಿಟ್ರೆ ಹೆಂಗಪ್ಪ, ಇಲ್ಲಿ ಫುಲ್ ಖಾಲಿ ಆಗ್ಬಿಡುತ್ತಲ್ಲ ಈ ಭೌತಿಕ ಪ್ರಪಂಚ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಭೌತಿಕ ಪ್ರಪಂಚ ಖಾಲಿ ಆಗೋದಿಲ್ಲ, ಇದೇ ವೈಕುಂಠವಾಗಿ ಮಾರ್ಪಟ್ಬಿಡುತ್ತೆ ಅಲ್ವಾ. ಸೊ ಅಲ್ಲಿ ಭಗವಂತ ಇದನ್ನ ಅದು ವೈಕುಂಠ, ಅಲ್ಲಿ ಯಾವುದೇ ಒಂದು ಏನು ಆತಂಕ ಇಲ್ಲ, ಆ ಜಾಗ ವೈಕುಂಠವಾಗಿ ಮಾರ್ಪಟ್ಬಿಡತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ, ಭಗವಂತನ ಸಂಪರ್ಕದಿಂದ ಎಲ್ಲವೂ ಆಧ್ಯಾತ್ಮಿಕವಾಗುತ್ತೆ. ನಾವು ಭಗವಂತನ ಬಗ್ಗೆ ಪ್ರೇಮ ಮತ್ತು ಭಕ್ತಿ ಸೇವೆಯಿಂದ ನಾವು ಭಗವಂತನ ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪರಮಹಂಸ ಅಥವಾ ಅತ್ಯಂತ ಬುದ್ಧಿಶಾಲಿಯಾದ ವ್ಯಕ್ತಿಯು ದೇವರ ಪಾದ ಕಮಲಗಳಿಂದ ಸತತವಾಗಿ ಶೋಭಿಸುತ್ತಿರುವ ಆಧ್ಯಾತ್ಮಿಕ ಆನಂದ ಜಲದಲ್ಲಿ ಹಂಸದಂತೆ ಕ್ರೀಡಿಸುತ್ತಾನೆ. ಸೊ ಇಲ್ಲಿ ಉಪಮೇಯ ಕೊಡ್ತಾ ಇದ್ದಾರೆ, ಬಿಳಿಯ ಹಂಸ ಒಂದು. ಈ ಬಿಳಿಯ ಹಂಸಕ್ಕೆ ಪರಮಹಂಸರನ್ನ ಹೋಲಿಸ್ತಾ ಇದ್ದಾರೆ. ಸೊ ಕೆಂಪು ಕಮಲದ ಕಾಂಡಗಳ ಮಧ್ಯೆ ಕ್ರೀಡಿಸುತ್ತಿರುವಂತೆ ಕಾಣುತ್ತಿತ್ತು ಅಂತಂದ್ರೆ, ಇವಾಗ ಅದಕ್ಕೆ ಏನಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಿ ಭಗವಂತನ ಪಾದ ಕಮಲಗಳಲ್ಲಿ ಹೇಗೆ ಪರಮಹಂಸರೆಲ್ಲರನ್ನೂ ಸಹ ಆಶ್ರಯವನ್ನ ಪಡ್ಕೋತಾರೋ ಅದೇ ತರನೇ ಇಲ್ಲಿ ಇಲ್ಲಿ ಬಿಳಿಯ ಹಂಸ ಅಂದ್ರೆ ಆ ಶಂಖ ಭಗವಂತನ ಆ ಕೆಂಪು ಕಮಲದ ಕಾಂಡಗಳ ಅಂದ್ರೆ ಆ ಎರಡು ತುಟಿಗಳ ಮಧ್ಯೆ ಅದು ಕೆಂಪಾದಂತೆ ತೋರ್ತಾ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪರಮಹಂಸ ಅಥವಾ ಅತ್ಯಂತ ಬುದ್ಧಿಶಾಲಿಯಾದ ವ್ಯಕ್ತಿಯು ದೇವರ ಪಾದ ಕಮಲಗಳಿಂದ ಸತತವಾಗಿ ಶೋಭಿಸುತ್ತಿರುವ ಆಧ್ಯಾತ್ಮಿಕ ಆನಂದದ ಜಲದಲ್ಲಿ ಹಂಸದಂತೆ ಕ್ರೀಡಿಸುತ್ತಾನೆ. ನೋಡಿ, ನಮ್ಗೆಲ್ಲರಿಗೂ ಸಹ ದೇವೋತ್ತಮ ಪರಮಪುರುಷನ ಪಾದ ಕಮಲಗಳಲ್ಲಿ ನಾವು ಆಶ್ರಯವನ್ನ ಪಡಿಬೇಕು ಅಲ್ವಾ. ಒಂದು ಧೂಳಿನ ಕಣವಾಗ್ಬೇಕು ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳೇ ಅವರು ಶಿಷ್ಟಾಕ್ಷರದಲ್ಲಿ ಹೇಳ್ತಾರೆ ಅಲ್ವಾ. ಒಂದು ಧೂಳಾಗಿ ನಾವು ಭಗವಂತನ ಪಾದ ಕಮಲಲ್ಲಿ ಅಡಿಯಲ್ಲಿ ಇದ್ರೇನೆ ನಮ್ಮ ಜನ್ಮ ಸಾರ್ಥಕ ಹೋಗುತ್ತೆ ಅಲ್ವಾ. ನೋಡಿ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಪರಮಹಂಸರೆಲ್ಲರನ್ನೂ ಸಹ ಅವರು ಭಗವಂತನ ನೋಡಿ ಇಲ್ಲಿ ಯಾವ ತರ ಜಲ ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಆಧ್ಯಾತ್ಮಿಕ ಆನಂದದ ಜಲದಲ್ಲಿ ಈ ಪರಮಹಂಸರೆಲ್ಲರನ್ನೂ ಸಹ ಕ್ರೀಡಿಸ್ತಾ ಇರ್ತಾರೆ. ಈ ಆಧ್ಯಾತ್ಮಿಕ ಆನಂದ ಜಲ ಎಲ್ಲಿದೆ ಅಂತಂದ್ರೆ ಭಗವಂತನ ಪಾದ ಕಮಲಗಳಲ್ಲಿ ಇದೆ. ಅದಕ್ಕೋಸ್ಕರನೇ ಅವರು ಆ ಆಧ್ಯಾತ್ಮಿಕ ಜಲದಲ್ಲಿ ಅವರು ಹಂಸದಂತೆ ಕ್ರೀಡಿಸ್ಲಿಕ್ಕೆ ಅವರೆಲ್ಲರನ್ನೂ ಸಹ ಭಗವಂತನ ಪಾದ ಕಮಲದ ಆಶ್ರಯವನ್ನ ಅವರು ಪಡಿಲಿಕ್ಕೆ ಹೋಗ್ತಾರೆ. ಇದು 3ನೇ ಶ್ಲೋಕ. ಇದನ್ನು ಸಹ ಈಗ ಶಂಖಧ್ವನಿಯ ಬಗ್ಗೆನೇ ಇದೆ. ತಮುಪಶ್ರುತ್ಯ ನಿನದಂ ಜಗದ್ಭಯಾವಹಂ ಪ್ರತ್ಯುದ್ಯಯುಃ ಪ್ರಜಾಃ ಸರ್ವಾ ಭರ್ತುರ್ದರ್ಶನ ಲಾಲಸಾಃ. ದ್ವಾರಕಾಪುರದ ನಿವಾಸಿಗಳು ಇಹಲೋಕದ ಭಯವನ್ನೆಲ್ಲ ನಿವಾರಿಸಿ ಬಿಡುವ ಆ ಶಂಖಧ್ವನಿಯನ್ನ ಕೇಳಿ ಭಕ್ತರಕ್ಷಕನು ತಮ್ಮ ಬಹು ದಿನಗಳ ಬಯಕೆಯ ಮೂರ್ತಿಯೂ ಆದ ಶ್ರೀಕೃಷ್ಣನ ದರ್ಶನಕ್ಕಾಗಿ ಓಡಿದರು.
ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಈ ಶಂಖದ ಧ್ವನಿ ಯಾವ ತರ ಇದೆ ಅಂತಂದ್ರೆ ಇದು ಇಹಲೋಕದ ಭಯವನ್ನೆಲ್ಲ ಅದು ನಿವಾರಿಸ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಎಲ್ಲಿರ್ತಾರೋ ಅಲ್ಲಿ ಭಯ ಅನ್ನೋದು ಇರೋದಿಲ್ಲ ಅಲ್ವಾ. ನಮ್ಗೆ ಭಯ ಅನ್ನೋದು ಯಾವಾಗ ಬರುತ್ತೆ, ಅದಕ್ಕೆ ನಮ್ಗೆ ಯಾವಾಗ್ಲೂ ಭಗವದ್ಗೀತೆಯಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾರಲ್ವಾ. ಇವಾಗ ನನ್ನ ಏನಾದ್ರೂ ಒಂದು ಕತ್ಲ ಕೋಣೆಯಲ್ಲಿ ನನ್ನನ್ನು ಕೂಡ ಹಾಕ್ಬಿಟ್ರೆ, ಕತ್ಲು ಅಲ್ಲಿ ಏನಂತಾನೆ ಗೊತ್ತಿಲ್ಲ, ಅಲ್ಲಿ ಒಂದು ಜಸ್ಟ್ ಒಂದು ಚಿಕ್ಕ ಸಪ್ಪಳೆ ಆದ್ರೂ ನನಗೆ ಭಯ ಆಗೋಗುತ್ತೆ ಅಲ್ವಾ. ಅಲ್ಲಿ ಏನಾದ್ರೂ ಒಂದು ಚಿಕ್ಕ ಕ್ರಿಮಿ ಕೀಟ ಏನೇ ಇದ್ರೂ ಸಹ ಭಯ ಆಗುತ್ತೆ. ಇನ್ನ ನನ್ಗೆ ಏನೇನೋ ಯೋಚನೆ ಬರುತ್ತೆ ಅಲ್ವಾ, ನನ್ನ ಜೀವನ ಪ್ರಾಣನೇ ಹೊರಟೋಯ್ತು ಅನ್ಸುತ್ತೆ. ಆ ಒಂದು ಚಿಕ್ಕ ಕೋಣೆ ನನಗೆ ಗೊತ್ತು, ಅಲ್ಲಿ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಬಾಗ್ಲು ಹಾಕೊಂಡಿದೀನಿ ಅಂತ. ಆದ್ರೆ ಅಲ್ಲಿ ಕತ್ಲಿದ್ರೆ ನಮ್ಗೆ ತುಂಬಾ ಭಯ ಆವರಿಸಿರುತ್ತೆ. ಅಲ್ಲಿ ಒಂದೇ ಒಂದು ಚಿಕ್ಕ ಬೆಳಕಿನ ಕಿರಣ ಬಂದ್ರೂ ಸಹ ನಮ್ಗೆ ಆ ಭಯ ನಿವಾರಣೆ ಆಗುತ್ತೆ ಅಲ್ವಾ. ಸೊ ಇವಾಗ ಬೆಳಕನ್ನ ನಾವ್ ಏನಕ್ಕೆ ಹೋಲಿಸ್ತಾ ಇದೀವಿ, ಕೃಷ್ಣನಿಗೆ ಹೋಲಿಸ್ತೀವಿ. ಅದೇ ತರನೇ ಕೃಷ್ಣ ಎಲ್ಲಿರ್ತಾರೋ ಅಲ್ಲಿ ಕತ್ತಲಿರೋದಿಲ್ಲ, ಅಂದ್ರೆ ಭಯ ಅನ್ನೋದು ಇರೋದಿಲ್ಲ. ಆ ಶಂಖ ಧ್ವನಿಯನ್ನ ಕೇಳಿದ್ರೆ ಎಲ್ಲ ಭಯನೂ ಸಹ ನಿವಾರಣೆ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನ ದರ್ಶನಕ್ಕೋಸ್ಕರ ಎಲ್ಲರೂ ಸಹ ಅವರು ಓಡಿ ಹೋಗ್ತಾ ಇದಾರೆ. ಇದನ್ನೆಲ್ಲ ಸಹ ಅವರು ಹಲವಾರು ದಿನಗಳಿಂದ ಅವರು ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಭಕ್ತ ರಕ್ಷಕ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಭಕ್ತ ರಕ್ಷಕನು ತಮ್ಮ ಬಹುದಿನಗಳ ಬಯಕೆಯ ಮೂರ್ತಿಯೂ ಆದ ಶ್ರೀಕೃಷ್ಣನ ದರ್ಶನಕ್ಕಾಗಿ ಓಡಿ ಹೋದರು. ನಮ್ಗೆ ಇನ್ನ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಅಲ್ವಾ. ಇವಾಗ ನಾವು ಕತ್ಲು ಕೋಣೆಯಲ್ಲಿ ಇದ್ದಾಗ ನಮ್ಗೆ ಎರಡು ಏನು ಬೆಳಕಿಂದ ಏನಾದ್ರೂ ಕಾಣಿಸ್ದಾಗ ನಮ್ಗೆ ಅಲ್ಲಿ ಒಂದು ಶಬ್ದನೂ ಬರುತ್ತೆ ಅನ್ಕೊಳ್ಳಿ, ಮಿಯಾಮ್ ಅಂತ ಶಬ್ದ ಬರುತ್ತೆ. ಮತ್ತೆ ಅಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಬೆಕ್ಕಿನ ಕಣ್ಣುಗಳು ನಮ್ಗೆ ಆ ಕತ್ಲಲ್ಲೂ ಕಾಣಿಸುತ್ತೆ ಅಲ್ವಾ. ಅವಾಗ ನಾವೇನ್ ಯೋಚನೆ ಮಾಡ್ತೀವಿ, ಬೆಕ್ಕಂತಂದ್ರೆ ಆ ಎರಡು ಕಣ್ಣುಗಳು ಮಾತ್ರನೇ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಅಲ್ಲಿಗೆ ಯಾವಾಗ ಅಲ್ಲಿ ಬೆಳಕು ಬರುತ್ತೋ ಆ ಕೋಣೆ ಒಳಗಡೆ, ಅವಾಗ ನಮ್ಗೆ ಏನಿಸುತ್ತೆ, ಆ ಬೆಕ್ಕಿನ ಆಕಾರ ಪೂರ್ತಿ ಸ್ಪಷ್ಟವಾಗಿ ಕಾಣುತ್ತೆ. ಆವಾಗ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಬೆಕ್ಕಂದ್ರೆ ನಾನು ಬರೀ ಇಷ್ಟೇ ಅನ್ಕೊಂಡಿದ್ನಲ್ಲ, ಎರಡು ಕಣ್ಣುಗಳು ಅಷ್ಟೇ ಅಂತ ಅನ್ಕೊಂಡಿದ್ನಲ್ಲ, ಅದಕ್ಕೆ ಈ ತರ ಆಕಾರ ಇದೆಯಾ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ನಮ್ಗೆ ಬೆಳಕಂತಂದ್ರೆ ಜ್ಞಾನ ಅಲ್ವಾ, ನಮ್ಗೆ ಪರಿಪೂರ್ಣವಾದ ಜ್ಞಾನ ಬರುತ್ತೆ. ಮತ್ತೆ ಅವಾಗ ಭಯ ಅನ್ನೋದು ಹೊರಟೋಗುತ್ತೆ ಅಲ್ವಾ. ಅದಕ್ಕೆ ನಮ್ಗೆ ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದ ತಕ್ಷಣನೇ ನಮ್ಮಲ್ಲಿ ಮೊದಲ ಬದಲಾವಣೆ ಆಗೋದು ನಿರ್ಭಯಂ ಅಂತ ಹೇಳ್ತಾರೆ ಅಲ್ವಾ. ಭಯ ಅನ್ನೋದು ಹೊರಟೋಗುತ್ತೆ. ಸೊ ಅದಕ್ಕೆ ಅವರು ಭಕ್ತ ರಕ್ಷಕ ಕೃಷ್ಣ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಆಗಲೇ ವಿವರಿಸಿರುವಂತೆ ಶ್ರೀಕೃಷ್ಣನ ಕಾಲದ ದ್ವಾರಕಾಪುರ ನಿವಾಸಿಗಳೆಲ್ಲರೂ ಮುಕ್ತಾತ್ಮರು, ದೇವರ ಪರಿವಾರವಾಗಿ ಅವನೊಡನೆ ದರೆಗಿಳಿದು ಬಂದ ಜನರು. ಅವರೆಲ್ಲರಿಗೂ ಶ್ರೀಕೃಷ್ಣನನ್ನು ಕಾಣುವ ತವಕ, ಆಧ್ಯಾತ್ಮ ಸಂಸರ್ಗದಿಂದ ಅವರೆಂದೂ ಶ್ರೀಕೃಷ್ಣನಿಂದ ಬೇರೆ ಆದವರಲ್ಲ ಅಲ್ವಾ. ನೋಡಿ, ಅವರು ಗೋಲಕ ವೃಂದಾವನದಲ್ಲಿ ಯಾವಾಗಲೂ ಜೊತೆಲಿ ಇರ್ತಾ ಇದಾರೆ. ಈಗ ಕೃಷ್ಣ ಅವರು ತಮ್ಮ ಲೀಲೆಯನ್ನ ಮಾಡ್ಬೇಕಂತ ಭೌತಿಕ ಪ್ರಪಂಚಕ್ಕೆ ಬಂದಾಗ್ಲೂ ಸಹ ಜೊತೆಲೇ ಬಂದಿದ್ದಾರೆ. ಆದ್ರೆ ನೋಡಿ, ಇಲ್ಲಿ ಅವರು ಶ್ರೀಕೃಷ್ಣನ ಅಗಲಿ ಇದ್ದಾರೆ ಅಲ್ವಾ. ಅವ್ರಿಗೊಂದು ಕ್ಷಣ ಸಹ ಅವ್ರಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತನ ಆ ಕಾರ್ಯಗಳಿಗೆ ಅವ್ರು ಯಾವತ್ತೂ ಸಹ ಅವರು ಅಡ್ಡಿಯನ್ನ ಪಡಿಸೋದಿಲ್ಲ. ಆದರೂ ಶ್ರೀಕೃಷ್ಣನು ಗೋವುಗಳನ್ನ ಮೇಯಿಸಲು ಹಳ್ಳಿಯಿಂದ ದೂರ ಹೋಗಿದ್ದಾಗ ಬೃಂದಾವನದ ಗೋಪಿಕೆಯರು ಶ್ರೀಕೃಷ್ಣನನ್ನ ಸದಾ ನೆನೆಯುತ್ತಿದ್ದಂತೆ ಶ್ರೀಕೃಷ್ಣನು ಕುರುಕ್ಷೇತ್ರ ಯುದ್ಧಕ್ಕಾಗಿ ದ್ವಾರಕೆಯಿಂದ ಹೊರ ಹೋಗಿದ್ದಾಗ ದ್ವಾರಕೆಯ ಜನರೆಲ್ಲ ಅವನ ಯೋಚನೆಯಲ್ಲಿಯೇ ಮಗ್ನರಾಗಿದ್ದರು ಅಲ್ವಾ. ನಾವು ನೋಡಿದ್ವಿ ಅಲ್ವಾ, ನಾವು ಕೃಷ್ಣ ಅವರು ಬೆಳಗ್ಗೆ ಎದ್ದ ತಕ್ಷಣನೇ ಅವರು ಅಮ್ಮನ ಹತ್ರ ಅವರು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ತನ್ನ ಸ್ನೇಹಿತರೊಂದಿಗೆ ಅವರು ಬುತ್ತಿಯನ್ನ ಕಟ್ಕೊಂಡು ಅವರು ಕಾಡಿಗೆ ಹೋಗ್ತಾರೆ ಗೋವುಗಳನ್ನ ಮೇಯಿಸ್ಲಿಕ್ಕೆ. ಆ ಸಮಯದಲ್ಲಿ ಅವ್ರು ವಾಪಸ್ ಬರೋದು ಸಂಜೆ ಆಗೋಗುತ್ತೆ. ಆ ಸಮಯದಲ್ಲಿ ಗೋಪ ಬಾಲಕರು ಜೊತೆಲಿ ಇರ್ತಾರೆ, ಕೃಷ್ಣನ ಜೊತೆಲಿ ಇರ್ತಾರೆ. ಆದ್ರೆ ಗೋಪಿಕಾಸ್ತ್ರೀಯರು ಜೊತೆಲಿ ಇರೋದಿಲ್ಲ ಅಲ್ವಾ. ಹಿರಿಯ ಗೋಪಿಕರೇ ಆಗ್ಲಿ ಕೃಷ್ಣನ ಜೊತೆ ಇರೋದಿಲ್ಲ. ಅವ್ರು ನಿಜಕ್ಕೂ ಸಹ ಅವರು ಕೃಷ್ಣನ ಅಗಲಿಕೆಯಲ್ಲಿ ಅವರನ್ನೇ ಪ್ರತಿಯೊಂದು ಅವ್ರ ಕೆಲಸ, ಅವ್ರ ದಿನನಿತ್ಯದ ಕೆಲಸ ಏನೆಲ್ಲಾ ಮಾಡ್ತಾರೋ ಆ ಕೆಲಸ ಮಾಡ್ತಾ ಅವ್ರು ಕೃಷ್ಣನನ್ನ ನಾಮಸ್ಮರಣೆಯಲ್ಲಿ ಅವ್ರು ಕೆಲಸವನ್ನ ಮಾಡ್ತಾರೆ ಅಲ್ವಾ. ಅವರು ಸಿಹಿ ತಿಂಡಿಯನ್ನೆಲ್ಲ ಅವರು ರೆಡಿ ಮಾಡ್ಕೊಂಡು ಆ ಕೃಷ್ಣ ಬಲರಾಮನ ಬರುವಿಕೆಯನ್ನ ಕಾಯ್ತಾ ಇರ್ತಾರೆ. ನೋಡಿ, ಅವ್ರ ಮಕ್ಕಳು ಸಹ ಹೋಗಿರ್ತಾರೆ ಕಾಡಿಗೆ. ಆದ್ರೆ ಅವ್ರು ತಮ್ಮ ಮಕ್ಕಳ ಮೇಲೆ ತೋರೋ ಪ್ರೀತಿಗಿನ್ನ ಹೆಚ್ಚಾಗಿ ಅವರು ಕೃಷ್ಣ ಬಲರಾಮರ ಮೇಲೆ ತೋರ್ತಾ ಇದ್ರು ಅಲ್ವಾ. ಕೃಷ್ಣ ಬಲರಾಮರಿಗೋಸ್ಕರ ಅವರು ಸಿಹಿ ತಿಂಡಿಯನ್ನ ಅವರು ರೆಡಿ ಮಾಡ್ಕೊಂಡು ಯಾವಾಗ ಕೃಷ್ಣ ಬಲರಾಮರು ಬರ್ತಾರೆ ವಾಪಸ್ಸು ಅಂತ ಹೇಳ್ಬಿಟ್ಟು ಅವ್ರು ಕಾಯ್ತಾ ಇರ್ತಾರೆ. ಅದೇ ತರನೇ ಈಗ ಸಹ ಕೃಷ್ಣ ಇವಾಗ ದ್ವಾರಕೆಯಿಂದ ಹೊರಗಡೆ ಹೋದಾಗ ಅವರು ಸಹ ಅದೇ ತರ ಅವರು ಕಾಯ್ತಾ ಇದ್ದಾರೆ. ಬಂಗಾಳದ ಪ್ರಸಿದ್ಧ ಕಾದಂಬರಿಕಾರನೊಬ್ಬ ಬೃಂದಾವನದ ಕೃಷ್ಣ, ಮಥುರೆಯ ಕೃಷ್ಣ, ದ್ವಾರಕೆಯ ಕೃಷ್ಣ ಬೇರೆ ಬೇರೆ ವ್ಯಕ್ತಿಗಳೆಂಬ ನಿರ್ಣಯಕ್ಕೆ ಬಂದಿದ್ದಾನೆ. ಕುರುಕ್ಷೇತ್ರದ ಕೃಷ್ಣ, ದ್ವಾರಕೆಯ ಕೃಷ್ಣ ಇಬ್ಬರೂ ಒಬ್ಬನೇ ವ್ಯಕ್ತಿ. ನಾವು ಸೂರ್ಯ ಮುಳುಗಿದ ಮೇಲೆ ರಾತ್ರಿಯಲ್ಲಿ ಅವನ ಚಿಂತೆಯಲ್ಲೇ ಇರುವಂತೆ ದಿವ್ಯ ನಗರಿಯಾದ ದ್ವಾರಕೆಯ ನಿವಾಸಿಗಳು ಶ್ರೀಕೃಷ್ಣನು ಇಲ್ಲದಿದ್ದುದರಿಂದ ವ್ಯಾಕುಲ ಚಿತ್ತರಾಗಿದ್ದರು. ನೋಡಿ, ಇವಾಗ ಸೂರ್ಯ ಇಲ್ದಲೇ ಇದ್ರೆ ನಾವು ರಾತ್ರಿ ನಮ್ಗೆ ಯಾವ ತರ ಇರುತ್ತೆ ಅಲ್ವಾ, ಅಲ್ಲಿ ಕತ್ಲಿರುತ್ತೆ ಅಲ್ವಾ. ಅದೇ ತರ ಇವಾಗ ಕೃಷ್ಣನ ಇರುವಿಕೆ ಅಲ್ಲಿ ಇಲ್ಲ ಅಂತಂತಂದ್ರೆ ಇವಾಗ ದ್ವಾರಕಾವಾಸಿಗಳಿಗೆ ಅವ್ರಿಗೆ ಹಗಲು ರಾತ್ರಿ ಒಂದೇ ಆಗೋಗಿದೆ. ಅಂದ್ರೆ ಅವರು ಬರೀ ರಾತ್ರಿಯಲ್ಲಿ ಅವರು ತಮ್ಮ ಜೀವನವನ್ನ ಕಳೆದಿರೋ ತರ ಅವರಿಗೆ ಭಾಸ ಆಗ್ತಾ ಇದೆ. ಶ್ರೀಕೃಷ್ಣನು ದ್ವಾರಕೆಯ ನಿವಾಸಿಗಳು ನಾವು ಸೂರ್ಯ ಮುಳುಗಿದ ಮೇಲೆ ರಾತ್ರಿಯಲ್ಲಿ ಅವನ ಚಿಂತೆಯಲ್ಲೇ ಇರುವಂತೆ ದಿವ್ಯನಗರಿಯಾದ ದ್ವಾರಕೆಯ ನಿವಾಸಿಗಳು ಶ್ರೀಕೃಷ್ಣನು ಇಲ್ಲದಿದ್ದರಿಂದ ವ್ಯಾಕುಲ ಚಿತ್ತರಾಗಿದ್ದರು. ಶ್ರೀಕೃಷ್ಣನು ಊದಿದ ಶಂಖ ಧ್ವನಿಯು
ಸೂರ್ಯೋದಯದಂತೆ ಅವನ ಆಗಮನದ ಸೂಚನೆಯಾಗಿತ್ತು. ನೋಡಿ, ಈ ಶಂಖಧ್ವನಿನ ಏನಕ್ಕೆ ಅವರು ಹೋಲಿಸ್ತಾ ಇದ್ದಾರೆ ಅಂತಂದ್ರೆ, ಅವರು ಕತ್ಲಲ್ಲೇ ಇದ್ರು. ಕತ್ಲಲ್ಲಿದ್ದಾಗ ಬೆಳಗ್ಗೆ ಸೂರ್ಯ ಬಂದಾಗ ನಮ್ಗೆ ಎಲ್ಲವೂ ಸಹ ಸ್ಪಷ್ಟವಾಗಿ ಕಾಣುತ್ತೆ, ನಮ್ಮ ಆ ಭಯ ಅನ್ನೋದು ಹೊರಟೋಗುತ್ತೆ. ಅದೇ ತರನೇ ಇಲ್ಲಿ ಶಂಖಧ್ವನಿ ಅವರ ಆ ಭಯವನ್ನೆಲ್ಲ ಈಗ ನಿವಾರಿಸ್ತಾ ಇದೆ. ಅಯ್ಯೋ, ನಾವು ಕೃಷ್ಣನ ಅಗಲಿ ಇದ್ದೀವಲ್ಲ ಅನ್ನೋ ಒಂದು ಆ ಭಯವನ್ನ ಅದು ನಿವಾರಿಸಿದೆ. ಕೃಷ್ಣಾಗಮನವೆಂಬಂತೆ ಸೂರ್ಯೋದಯದ ಸೂಚನೆಯಿಂದ ನಿದ್ರಾವಸ್ಥೆಯಿಂದ ಎಚ್ಚೆತ್ತ ದ್ವಾರಕೆ ನಿವಾಸಿಗಳು ಶ್ರೀಕೃಷ್ಣನ ಸಂದರ್ಶನಕ್ಕಾಗಿ ಓಡಿದರು. ಇವಾಗ ಅವರು ನಿದ್ರೆಯಿಂದ ಎಚ್ಚೆತ್ತಿರೋ ತರ ಎಲ್ಲರನ್ನೂ ಸಹ ಅವರು ತಮ್ಮ ತಮ್ಮ ಕೆಲಸವನ್ನ ಹಾಗಾಗೆ ಬಿಟ್ಬಿಟ್ಟು ಅವರು ಕೃಷ್ಣನ ಸಂದರ್ಶನಕ್ಕೋಸ್ಕರ ಅವ್ರು ಇವಾಗ ಓಡ್ತಾ ಇದ್ದಾರೆ. ಭಗವಂತನ ಭಕ್ತರು ಅವನನ್ನಲ್ಲದೆ ಬೇರಾವ ರಕ್ಷಕನನ್ನು ಕಾಣರು. ಸೊ ಕೃಷ್ಣ ಭಕ್ತರಿಗೆ ಕೃಷ್ಣ ಅವನೇ ರಕ್ಷಕ ಅಲ್ವಾ, ಅವ್ರು ಬೇರೆ ಯಾರನ್ನು ಸಹ ನಮ್ಮ ರಕ್ಷಕ ಅಂತ ಅವರು ಯೋಚನೆ ಮಾಡೋದಿಲ್ಲ. ನಾವು ಉತ್ತರೇನ ನೋಡಿದ್ವಿ ಅಲ್ವಾ, ಉತ್ತರೆ ಅವಳಿಗೆ ಗೊತ್ತಾಗತ್ತೆ ಇಲ್ಲಿ ಯಾವುದೋ ಒಂದು ಅಪಾಯದ ಸೂಚನೆ ಇದೆ ಅಂತ. ಅಲ್ಲಿ 5 ಜನ ಮಾವಂದ್ರಿದ್ದಾರೆ ಅಲ್ವಾ, ಆದ್ರೂ ಸಹ ಅವರು ಮಾವಂದ್ರ ಹತ್ರ ಅವಳು ಓಡೋಡಿ ಬರೋದಿಲ್ಲ. ಅವಳು ಕೃಷ್ಣನ ಹತ್ರನೇ ಓಡಿ ಅವಳು ಕೃಷ್ಣನ ಏನು ಆಶ್ರಯವನ್ನ ಅವಳು ಪಡಿತಾಳೆ. ನನ್ನನ್ನ ರಕ್ಷಿಸು ಕೃಷ್ಣ ಅಂತ, ನನ್ನ ಮಗು, ನನ್ನ ಕೊನೆ ಕುಡಿ ಇದೆ, ಇದು ಪಾಂಡವರ ಕೊನೆ ಕುಡಿ ಇದೆ, ಅದನ್ನ ರಕ್ಷಣೆ ಮಾಡು ನೀನು, ನನ್ನ ಗರ್ಭದಲ್ಲಿ ಬೆಳೀತಾ ಇರೋ ಕುಡಿಯನ್ನ ಅಂತ ಹೇಳ್ಬಿಟ್ಟು ಕೇಳ್ಕೊತಾಳೆ ಅಲ್ವಾ. ಅವ್ರಿಗೆ ಗೊತ್ತಿರುತ್ತೆ ಯಾರು ನಮ್ಮ ರಕ್ಷಕ ಅಂತ ಹೇಳ್ಬಿಟ್ಟು. ನಾವು ಈಗಾಗಲೇ ವಿವರಿಸಿರುವ ಶ್ರೀಕೃಷ್ಣನ ಅದ್ವೈತ ಸ್ವರೂಪದ ಪ್ರಕಾರ ಶ್ರೀಕೃಷ್ಣನು ಅವನ ಶಂಖಧ್ವನಿಯು ಪರಸ್ಪರ ಅಭಿನ್ನವಾದದ್ದು. ನಮ್ಮ ಈಗಿನ ಭೌತಿಕ ಅಸ್ತಿತ್ವವು ಭಯದಿಂದ ತುಂಬಿರುವುದು. ಭೌತಿಕ ಅಸ್ತಿತ್ವದ 4 ಸಮಸ್ಯೆಗಳಾದ ಆಹಾರ, ಆಶ್ರಯ, ಭಯ, ಮೈಥುನಗಳಲ್ಲಿ ಭೀತಿಯ ಸಮಸ್ಯೆಯು ನಮಗೆ ಹೆಚ್ಚಿನ ತೊಂದರೆ ಕೊಡುತ್ತದೆ. ನಮ್ಮ ಮುಂದಿನ ಸಮಸ್ಯೆ ಏನು ಎಂದು ತಿಳಿಯದೆ ಇರುವುದರಿಂದ ನಾವು ಯಾವಾಗಲೂ ಭಯಗ್ರಸ್ತರಾಗಿರುತ್ತೇವೆ ಅಲ್ವಾ. ಇಲ್ಲಿ ನಮ್ಗೆ ಭಯದ ಬಗ್ಗೆ ನಮ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಆಹಾರ, ನಿದ್ರಾ, ಭಯ, ಮೈಥುನ ಅಲ್ವಾ, ಈ 4 ನಮ್ಮ ಶಾಶ್ವತ ತೊಂದರೆಗಳು. ನಮ್ಮ ಮಾನವರು ಒಬ್ರಿಗೆ ಅಲ್ಲ, ಸಕಲ ಜೀವರಾಶಿಗಳಿಗೂ ಸಹ ಶಾಶ್ವತ ತೊಂದರೆಗಳು. ಅದಕ್ಕೋಸ್ಕರ ನೀವು ಹಕ್ಕಿಗಳನ್ನೇ ಆಗ್ಲಿ ಅಥವಾ ಒಂದು ಕೋಳಿಯನ್ನೇ ಆಗ್ಲಿ ನೀವು ನೋಡಿರ್ಬೋದಲ್ವಾ, ಆ ಕೋಳಿ ತಿನ್ಬೇಕಾದ್ರೂ ಅಷ್ಟೇ, ಅದು ಸಮಾಧಾನವಾಗಿ ತಿನ್ನೋದೇ ಇಲ್ಲ. ಅದು ಕುಕ್ಕುತ್ತೆ, ಮತ್ತೆ ಈ ಕಡೆ ನೋಡುತ್ತೆ, ಆ ಕಡೆ ನೋಡುತ್ತೆ, ಮತ್ತೆ ಕುಕ್ಕುತ್ತೆ, ತಿನ್ನುತ್ತೆ, ಮತ್ತೆ ಆ ಕಡೆ ನೋಡುತ್ತೆ. ಅಂದ್ರೆ ಯಾರಾದ್ರೂ ನನ್ನನ್ನ ಸಾಯಿಸ್ಲಿಕ್ಕೆ ಬಂದಿದಾರಾ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವಾಗ್ಲೂ ಅದು ಕ್ಷಣನೂ ಸಹ ಅದು ಪ್ರಾಣ ಭಯದಿಂದನೇ ಅದು ಜೀವನವನ್ನ ಮಾಡ್ತಾ ಇರುತ್ತೆ ಅಲ್ವಾ. ಆದ್ರೆ ನಾವು ನಮ್ಮ ಮಾನವರು, ನಾವೊಂದ್ ಸ್ವಲ್ಪ ಬುದ್ಧಿಶಾಲಿಗಳು, ನಾವೊಂದ್ ಸ್ವಲ್ಪ ಆ ಭಯವನ್ನ ಹೋಗ್ಲಾಡಿಸ್ಕೊಳ್ಲಿಕ್ಕೆ ನಾವು ರಕ್ಷಣೆನ ನಾವು ಕೊಟ್ಕೊಂಡಿದೀವಿ, ಒಂದ್ ಸ್ವಲ್ಪ ರಕ್ಷಣೆಯನ್ನ. ಆದ್ರೆ ಆ ಭಯ ಅನ್ನೋದು ಯಾರನ್ನೂ ಸಹ ಅದು ಬಿಟ್ಟಿಲ್ಲ. ಅದು ನಮಗ್ ಗೊತ್ತಿರೋ ಹಾಗೇನೆ ಆ ಪವರ್ಗ, ನಾವೆಲ್ಲನೂ ಸಹ ಪವರ್ಗದಲ್ಲಿ ನಾವು ಜೀವನವನ್ನ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಾವು ಅಪವರ್ಗಕ್ಕೆ ನಾವು ಬರ್ಬೇಕು ಅಂತ ನಮ್ಗೆ ಯಾವಾಗ್ಲೂ ಕರೆಯನ್ನ ನೀಡ್ತಾ ಇರ್ತಾರೆ ಅಲ್ವಾ. ಆ ಪವರ್ಗ ಅಂತ ಹೇಳ್ಬಿಟ್ಟು ಯಾವ್ದು 5 ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ ಮಾತಾಜಿಗಳೇ? ಹರೇ ಕೃಷ್ಣ. ಪಾಪ ಭಾಮ ಅಂತ ನಮ್ಗೆ ಹೇಳ್ಕೊಡ್ತಾರಲ್ಲ, ಪವರ್ಗ ಅಂತಂದ್ರೆ ನಾವು ಭೌತಿಕ ಪ್ರಪಂಚದಲ್ಲಿ ಇರೋರೆಲ್ಲರೂ ಸಹ ಪವರ್ಗದಲ್ಲಿ ಇದೀವಿ ಅಂತ ಹೇಳ್ತಾರೆ ಅಲ್ಲ. ಹರೇ ಕೃಷ್ಣ ಮಾತಾಜಿ. ಪರಿಶ್ರಮ, ಫೇಣ. ಪರಿಶ್ರಮ, ಪಾ ಅಂದ್ರೆ ಪರಿಶ್ರಮ, ಫೇನ, ಆಮೇಲೆ ಭಯ, ಆಮೇಲೆ ಇನ್ನೊಂದು ಬಂಧನ, ಹಾ ಅಂದ್ರೆ ಮೃತ್ಯು. ಅಂದ್ರೆ ಮೃತ್ಯು. ಹಾ, ಓಕೆ. ಸೊ ಈ ಪವರ್ಗ, ಸೊ ಪಾ ಅಂತಂತಂದ್ರೆ ಪರಿಶ್ರಮ. ನಾವು ತುಂಬಾ ಕಷ್ಟ ಪಡ್ತೀವಿ ಅಲ್ವಾ, ನಮ್ಗೆ ಅಷ್ಟೊಂದು ಕಷ್ಟ ಪಡೆಯೋದು ಅಗತ್ಯ ಇಲ್ಲ. ನಮ್ಗೆ ಪ್ರಭುಪಾದ್ರು ಹೇಳ್ತಾರೆ ಅಲ್ವಾ, ನಾವು ಕತ್ತೆಗಳ ತರ ದುಡಿಯೋದು ಬೇಕಾಗಿಲ್ಲ. ನಮ್ಮ ದೇಹ ಮತ್ತು ಈ ಆತ್ಮವನ್ನ ಒಟ್ಟಿಗೆ ಇಟ್ಕೊಳ್ಲಿಕ್ಕೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ನಾವು ದುಡಿಬೇಕಾಗತ್ತೆ. ಈ ಭೌತಿಕ ಅಂದ್ರೆ ಈ ನಾವೇನು ಕೆಲಸ ಅಂತ ಮಾಡ್ತೀವೋ ಅಷ್ಟನ್ನ ಮಾತ್ರ ನಾವು ಮಾಡ್ಬೇಕಾಗತ್ತೆ. ಮಿಕ್ಕಿದೆಲ್ಲ ಸಮಯವನ್ನ ನಾವು ಆ ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ಬೇಕು ಅಂತ ನಮ್ಗೆ ಹೇಳ್ತಾರಲ್ವಾ. ನಾವು ಪರಿಶ್ರಮವನ್ನ ಪಡ್ತೀವಿ. ನಾವ್ ಎಷ್ಟು ಪರಿಶ್ರಮವನ್ನ ಪಡ್ತೀವಿ ಅಂತಂದ್ರೆ ಫೇನ, ನಮ್ಗೆ ಅಪ್ಪಪ್ಪ ಸಾಕದು ಅಂತ ನಾವ್ ಹೇಳ್ತೀವಿ ಅಲ್ವಾ. ಮತ್ತೆ ಅದು ನೊರೆನೂ ಸಹ ನಮ್ಮ ಬಾಯಿಂದ ಬರುತ್ತೆ. ಓಕೆ, ಭಾ. ಸೊ ನಾವು ಬಂಧನಕ್ಕೆ ಒಳಗಾಗಿದೀವಿ. ಅದಾದ್ಮೇಲೆ ನಾವು ಭಯಗ್ರಸ್ತರಾಗಿರ್ತೀವಿ, ಯಾವಾಗ್ಲೂ ಭಯ ಅಲ್ವಾ. ನಮ್ಗೆ ಮೃತ್ಯುವಿನ ಭಯ ಇದೆ, ನಮ್ಮ ಮುಂದೆ ಫ್ಯೂಚರ್ ಅಂತ ನಾವೇನ್ತೀವಿ, ನಮ್ಮ ಭವಿಷ್ಯದ ಬಗ್ಗೆ ಭಯ ಇದೆ ನಮ್ಗೆ. ಮತ್ತೆ ನಮ್ಮ ನಂಬಿಕೊಂಡಿರೋರ ಮೇಲೆ ನಂಬಿಕೊಂಡಿರೋರ ಬಗ್ಗೆನೂ ನಮ್ಗೆ ಭಯಭೀತರಾಗಿರ್ತೀವಿ ನಾವ್ ಯಾವಾಗ್ಲೂ ಸಹ ಅಲ್ವಾ. ಕೊನೆಯದಾಗಿ ಮೃತ್ಯು ಅಂದ್ರೆ ನಾವ್ ಈ ಪವರ್ಗದಲ್ಲಿ ನಾವು ಜೀವನವನ್ನ ನಾವು ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಾವು ಅಪವರ್ಗ ಅಲ್ವಾ, ಈ ಪವರ್ಗವನ್ನ ಮೀರಿ ನಾವು ಭಗವಂತನ ಆಶ್ರಯವನ್ನ ನಾವು ಪಡ್ಕೊಂಡಾಗ ನಾವು ಈ ಪವರ್ಗದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಈ ಭೌತಿಕ ಅಸ್ತಿತ್ವ ಅನ್ನೋದೇ ಭಯದಿಂದ ತುಂಬಿದೆ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಮುಂದೆ ಏನಾಗುತ್ತೆ, ಈ ಸಾವಿನ ನಂತರ ಏನಾಗುತ್ತೆ, ಅಥವಾ ನಮ್ಗೆ ನಾಳೆ ಏನಾಗುತ್ತೆ, ಈ ನೆಕ್ಸ್ಟ್ ಕ್ಷಣನೇ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಈ ಭೌತಿಕ ಅಸ್ತಿತ್ವದ 4 ಸಮಸ್ಯೆಗಳಾದ ಆಹಾರ, ಭಯ, ನಿದ್ರಾ, ಮೈಥುನ, ಅದರಲ್ಲಿ ಈ ಭೀತಿ ಸಮಸ್ಯೆ ನಮ್ಗೆ ತುಂಬಾ ಹೆಚ್ಚಿನ ತೊಂದರೆ ಕೊಡುತ್ತೆ ಅಂತ ಹೇಳ್ತಾ ಇದಾರೆ. ನಮ್ಮ ಮುಂದಿನ ಸಮಸ್ಯೆ ಏನೊಂದು ತಿಳಿಯದೆ ಇರುವುದರಿಂದ ನಾವು ಯಾವಾಗ್ಲೂ ಭಯಗ್ರಸ್ತರಾಗಿರುತ್ತೇವೆ.
ಇಡೀ ಐಹಿಕ ಅಸ್ತಿತ್ವವು ಸಮಸ್ಯೆಗಳಿಂದ ತುಂಬಿದೆ. ಅವುಗಳಲ್ಲಿ ಭಯದ ಸಮಸ್ಯೆ ಯಾವಾಗಲೂ ಮುಖ್ಯವಾದದ್ದು. ಇದಕ್ಕೆ ದೇವರ ಮಾಯಾಶಕ್ತಿಯೊಂದಿಗಿನ ನಮ್ಮ ಸಂಸರ್ಗವೇ ಕಾರಣ. ಆದಾಗ್ಯೂ ಭಗವಂತನ ಪ್ರತಿನಿಧಿ ರೂಪವಾದ ಅವನ ಪವಿತ್ರ ನಾಮದ ಉಚ್ಚಾರಣೆಯಿಂದ ಎಲ್ಲಾ ಭೀತಿಯು ತತ್ಕ್ಷಣವೇ ಮಾಯವಾಗುತ್ತದೆ. ನೋಡಿ, ನಮ್ಗೆ ಏನನ್ನ ಹೇಳ್ತಾರೆ ಅಂತಂದ್ರೆ, ಆ ಶಂಖ ಧ್ವನಿ ಏನಿದೆ ಅದನ್ನ ನಮ್ಗೆ ಈ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಹೋಲಿಸ್ತಾ ಇದ್ದಾರೆ. ಇವಾಗ ನೋಡಿ, ನಾವೆಲ್ಲರೂ ಸಹ ಆ ಮಾಯೆಯ ಮಡಿಲಲ್ಲಿ ಹಲವಾರು ಜನ್ಮಗಳಿಂದ, ನಮ್ಗೆ ಗೊತ್ತಿಲ್ಲ ಅಷ್ಟು ಜನ್ಮಗಳಿಂದ ನಾವು ನಿದ್ದೆಯನ್ನ ಮಾಡ್ತಾ ಇದೀವಿ. ನಾವು ಈಗ ನಮ್ಗೆ ಚೈತನ್ಯ ಮಹಾಪ್ರಭುಗಳು ನಮ್ಮನ್ನ ಆ ನಿದ್ದೆಯಿಂದ ಎಚ್ಚರಿಸಲಿಕ್ಕೆ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ತಂದು ಕೊಟ್ಟಿದ್ದಾರೆ ನಮ್ಗೆ, ಅಲ್ವಾ? ನಮ್ಮ ಮೇಲೆ ಕರುಣೆನ ತೋರಿ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಸಂಕೀರ್ತನೆ ನಾವು ಮಾಡಿದ್ರೆ ಏನಾಗತ್ತೆ, ನಾವು ಆ ಭಗವಂತನ ಆ ದೈವಿ ಕೃಪೆಗೆ ನಾವು ಒಳಗಾಗ್ಬಿಡ್ತೀವಿ. ಆಗ ಏನಾಗತ್ತೆ, ನಮ್ಗೆ ಈ ಭಯ ಅನ್ನೋದು ಹೊರಟೋಗುತ್ತೆ. ಅದಕ್ಕೋಸ್ಕರನೇ ಅವರು ನಮ್ಗೆ ಇವಾಗ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಯೋಚನೆ ಮಾಡ್ತೀವಲ್ವಾ, ಇವಾಗ ಆ ಶಂಖಧ್ವನಿನ ಕೇಳಿ ದ್ವಾರಕಾಪುರದ ವಾಸಿಗಳೆಲ್ಲ ಸಂತೋಷ ಪಟ್ರು. ನಾವ್ ಇವಾಗ ಭಗವಂತನ ಸಂಪರ್ಕಕ್ಕೆ ಬರ್ತಾ ಇದ್ವಿ, ಭಗವಂತ ಈಗ ದ್ವಾರಕೆಗೆ ಬರ್ತಾ ಇದಾರೆ, ಇನ್ನೇನು ಪ್ರವೇಶ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಸಹ ಅವ್ರು ಇರೋ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ಅವರು ಭಗವಂತನನ್ನ ಭೇಟಿ ಮಾಡ್ಲಿಕ್ಕೆ, ಅವರನ್ನ ದರ್ಶನವನ್ನ ಪಡೀಲಿಕ್ಕೆ ಅವ್ರು ಓಡೋಡಿ ಹೋಗ್ತಾ ಇದ್ದಾರೆ. ಆದ್ರೆ ಇವಾಗ ನಾವು ಸಹ ಇವಾಗ ನಮ್ಗೆ ಗೊತ್ತಾಗೋಗಿದೆ ಅಲ್ವಾ, ಇವಾಗ ಭಗವಂತನ ಸಂಪರ್ಕವನ್ನ ಪಡಿಲಿಕ್ಕೆ ನಾವು ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಉಪಯೋಗಿಸ್ಬೇಕಂತ. ಇವಾಗ ನಾವೂನು ಅಷ್ಟೇನೆ, ನಾವ್ ಇವಾಗ ಆ ಜಡತ್ವವನ್ನೆಲ್ಲ ಹೋಗ್ಲಾಡಿಸಿ ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ನಮ್ಮ ದೇಹಕ್ಕೋಸ್ಕರ ಸಂತೋಷವಾಗ್ಲಿಕ್ಕೆ, ಅದನ್ನೆಲ್ಲ ನಾವು ಬಿಸಾಕಿ ನಾವು ಓಡೋಡಿ ಹೋಗ್ಬೇಕಾಗುತ್ತೆ ಇವಾಗ ಭಗವಂತನೆಡೆಗೆ, ಅಲ್ವಾ? ಅದಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದಾರೆ ನೋಡಿ ಆ ಶಂಖಧ್ವನಿಯನ್ನ. ಆ ಶಂಖಧ್ವನಿಯನ್ನ ಕೇಳಿದಾಗ ಆ ದ್ವಾರಕಾಪುರದ ನಿವಾಸಿಗಳ ಮನಸ್ಸಲ್ಲಿ ಏನು ಬದಲಾವಣೆ ಆಯ್ತು, ಆ ಬದಲಾವಣೆ ನಾವಿವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ಕೇಳಿದಾಗ ನಮ್ಗೆ ಆಗ್ಬೇಕು, ಅಲ್ವಾ? ಇದನ್ನ ಆಚಾರ್ಯರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನನಗೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಕ್ ಬರ್ಲಿಲ್ಲ. ಬಟ್ ನಾವ್ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ನಮಗೂ ಸಹ ಶಂಖಧ್ವನಿ ನಮ್ಗೆ ಸಿಗ್ತಾ ಇದೆ, ಭಗವಂತನ ಶಂಖಧ್ವನಿ, ಅದು ಹರೇ ಕೃಷ್ಣ ಮಹಾಮಂತ್ರ. ನಾವ್ ಎಷ್ಟು ಪುಣ್ಯ ಮಾಡಿದ್ರೆ ನಮ್ಗೆ ಈ ಉತ್ತಮೋತ್ತಮವಾದ ಜ್ಞಾನ ಸಿಗ್ಬೇಕು, ಅಲ್ವಾ? ನಾವು ಪ್ರಯತ್ನ ಮಾಡ್ಬೇಕು. ಹೌದು, ನಮ್ಗೆ ಹಲವಾರು ಅಡ್ಡಿ ಆತಂಕಗಳಿದೆ, ಅದ್ರ ಮಧ್ಯ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಶ್ರದ್ಧೆಯಿಂದ ಪ್ರತಿಯೊಂದು ಪದವನ್ನ ನಮ್ಮ ಕಿವಿ ಒಳಗಡೆ ನಾವು ಹೇಳ್ತಾ, ಅದನ್ನ ಕಿವಿ ಒಳಗೆ ಕೇಳಿಸ್ಕೊತಾ ಆತರ ನಾವು ಜಪವನ್ನ ಮಾಡೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಅವಾಗ ನಮ್ಗಿದು ಒಂಥರ ಏನ್ ಹೇಳ್ತಾರೆ, ಆಧಾರ ಸ್ತಂಭ ತರ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರ. ಅದ್ರಿಂದ ಅಷ್ಟೇ ನಾವು ಭಗವಂತನ ಸಂಪರ್ಕಕ್ಕೆ ಬಂದು ನಾವು ಆ ಭಗವಂತನನ್ನ ನಾವು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಗವಂತ ಯಾವಾಗ ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡ್ತಾನೋ ಅವ್ರು ನಮ್ಗೆ ಕರೆಕ್ಟ್ ಆಗಿರೋ ಮಾರ್ಗದರ್ಶನ ಕೊಡ್ತಾರೆ. ಈಗ ನಾವ್ ಯಾರನ್ನೂ ಸಹ ಕರೆಕ್ಟ್ ಆಗಿ, ಇವಾಗ ಯಾರ ಹತ್ರ ಹೋಗಿ ನಾವು ಸಲಹೆಯನ್ನ ಕೇಳಿದ್ರು ನಮ್ಗೆ ಸರಿಯಾಗಿ ಮಾರ್ಗದರ್ಶನವನ್ನ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ವಾ? ಭಗವಂತ ನಮ್ಗೆ ಒಳಗಡೆಯಿಂದ ಆ ಚೈತ್ಯ ಗುರುವಾಗಿ ನಮ್ಗೆ ಮಾರ್ಗದರ್ಶನವನ್ನ ಕೊಟ್ಟಾಗ ನಮ್ಗೆ ನಿಜವಾದ ಗುರು ನಮ್ಗೆ ಸಿಗ್ತಾರೆ. ನಮ್ಗೆ ಆಧ್ಯಾತ್ಮಿಕ ಗುರು ಸಿಕ್ಕಿದಾಗ ಅವಾಗ ನಮ್ಗೆ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಈ ಜೀವನವನ್ನ ನಾವು ಮುನ್ನಡೆಸ್ಬೋದು, ಅಲ್ವಾ? ನೋಡಿ, ನಮಗೂ ಸಹ ಎಷ್ಟು ಪುಣ್ಯ ಮಾಡಿದ್ರೆ ಆ ದ್ವಾರಕಾ ನಿವಾಸಿಗಳು ಹೇಗೆ ಆ ಶಂಖ ಧ್ವನಿನ ಕೇಳಿದ್ರು, ಅದೇ ತರ ನಾವು ಸಹ ಪ್ರಭುಪಾದರು ಮತ್ತೆ ನಾಮನಿಷ್ಠ ದಾಸರ ಅನುಗ್ರಹದಿಂದ ನಾವು ಸಹ ಆ ಶಂಖ ಧ್ವನಿಯನ್ನ ಕೇಳಿದೀವಿ. ಯಾವುದದು ಶಂಖ ಧ್ವನಿ, ಯಾವ ಧ್ವನಿ ಹೊರಗಡೆ ಹೊಮ್ಮಿದೆ, ಅಲ್ವಾ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೋಡಿ, ಈ ಮಂತ್ರೋಚ್ಚಾರಣೆಯ ಲಾಭ ಪಡೆದು ನಮ್ಮ ಭೌತಿಕ ಅಸ್ತಿತ್ವದ ಎಲ್ಲಾ ಭಯೋತ್ಪಾದಕ ಸಮಸ್ಯೆಗಳಿಂದ ಪಾರಾಗಬಹುದು, ಅಲ್ವಾ? ನಾವ್ ಎಷ್ಟೇ ಪ್ರಯತ್ನ ಪಟ್ರು ಸಹ ನಾವು ಇನ್ನ ಸೈನ್ಸ್ ಅನ್ನೋದು ಎಷ್ಟೇ ಮುಂದುವರೆದ್ರು ಸಹ ಈ ಜನ್ಮ ಮೃತ್ಯು ಜರ ವ್ಯಾಧಿ ಏನಿದೆ ಈ 4ರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಲ್ವಾ? ಸೊ ನಾವ್ ಈ ಹರೇ ಕೃಷ್ಣ ಮಹಾಮಂತ್ರ, ಈ ಕೃಷ್ಣ ಪ್ರಜ್ಞೆಯಿಂದ ಮಾತ್ರನೇ ನಾವು ಇದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಮ್ಮ ಈ ಏನು ಆಹಾರ ಭಯ ನಿದ್ರಾ ಮೈಥುನ ಅಂತ ಏನಿದೆಯೋ ಅದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ತತ್ರೋಪನೀತ ಬಲಯೋ ರವೇರ್ದೀಪಮಿವಾಧೃತಾಃ ಆತ್ಮಾರಾಮಂ ಪೂರ್ಣ ಕಾಮಂ ನಿಜಾಲಾಭೇನ ನಿತ್ಯದಾ ಪ್ರೀತ್ಯುತ್ಫುಲ್ಲ ಮುಖಾಃ ಪ್ರೋಚುರ್ ಹರ್ಷ ಗದ್ಗದಯಾಗಿರಾ ಪಿತರಂ ಸರ್ವಸುಹೃದಂ ವಿತರಾಮಿವಾರ್ಭಕಾಃ. ಅನುವಾದ: ಪುರಜನರು ತಮ್ಮ ತಮ್ಮ ಕಾಣಿಕೆಗಳ ಸಮೇತ ಶ್ರೀಕೃಷ್ಣನ ಮುಂದೆ ಬಂದರು. ಅಲ್ಲ ನೋಡಿ, ನಮ್ಗೆ ಇದರಿಂದ ಗೊತ್ತಾಗ್ತಿದೆ ಅವರು ಕಾಯ್ತಾ ಇದಾರೆ. ಈ ಕ್ಷಣ ಅಲ್ಲ, ಮುಂದಿನ ಕ್ಷಣ ನಮ್ ಕೃಷ್ಣ ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಅವ್ರೆಲ್ಲ ಕಾಣಿಕೆಗಳನ್ನೆಲ್ಲ ರೆಡಿ ಮಾಡಿ ಅವ್ರು ಇಟ್ಕೋತಾ ಇದಾರೆ. ಯಾರು ಪೂರ್ಣ ತೃಪ್ತನೋ, ಸ್ವಪರಿಪೂರ್ಣನೋ, ಸ್ವಶಕ್ತಿಯಿಂದ ಇತರರಿಗೆ ಬೇಕಾದುದನ್ನ ನಿರಂತರವಾಗಿ ಒದಗಿಸಬಲ್ಲನೋ ಅವನಿಗೆ ಕಾಣಿಕೆಗಳನ್ನ ಅರ್ಪಿಸಿದರು, ಅಲ್ವಾ? ನೋಡಿ, ಇವಾಗ ಯಾರಾದ್ರೂ ರಾಜ ಮಹಾರಾಜನೋ ಅಥವಾ ಪ್ರೈಮ್ ಮಿನಿಸ್ಟರ್ ಬಂದ್ರೆ ನಾವು ನಮ್ಮ ಹತ್ರ ಇರೋದು ಏನೋ ಒಂದು ಅಲ್ಪ ಸ್ವಲ್ಪ ಕೊಟ್ಟಾಗ ನಮ್ಗೆ ಹೆಂಗ್ ಅನ್ಸುತ್ತೆ, ಅಲ್ವಾ? ಅವ್ರಿಗೆ ನಾವು ಕೊಡೋ ಒಂದು ಚಿಕ್ಕ ಕಾಣಿಕೆ ಅದಕ್ಕೆ ಅಂದ್ರೆ ಅದಕ್ಕೇನೋ ಒಂದು ಅರ್ಥನೇ ಇಲ್ಲ, ಅಲ್ವಾ? ಅದೇ ತರನೇ ಇಲ್ಲಿ ಪೂರ್ಣ ತೃಪ್ತ, ಅಲ್ವಾ? ಅವರು ಆತ್ಮಾರಾಮ, ಅವ್ರು ಯಾರೋ ಬೇರೆಯವ್ರು ಏನೋ ಕೊಡೋದ್ರಿಂದ ಅವ್ರು ತೃಪ್ತಿ ಆಗೋದಿಲ್ಲ, ಅವರು ತಮ್ಮಲ್ಲೇ ತಾವು ಸ್ವಯಂ ತೃಪ್ತರು, ಅಲ್ವಾ? ಅಂತವ್ರಿಗೆ
ಈಗ ಕಾಣಿಕೆಗಳನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆತರ ಸ್ವಾಗತ ಮಾಡ್ಬೇಕಂತ ಹೇಳ್ಬಿಟ್ಟು ತಯಾರಿಯನ್ನ ನಡೆಸಿದ್ದಾರೆ. ಸ್ವಪರಿಪೂರ್ಣ ಅಲ್ವಾ? ನಾವು ಪೂರ್ಣವದಃ ಪೂರ್ಣವಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನಾವು ಕೇಳಿದ್ವಲ್ವಾ? ಎಲ್ಲವೂ ಪರಿಪೂರ್ಣ, ಅವರು ಪರಿಪೂರ್ಣ, ಅವರಿಂದ ಬಂದಿರೋದೆಲ್ಲನೂ ಸಹ ಪರಿಪೂರ್ಣ. ಅವ್ರು ಅಷ್ಟು ಪರಿಪೂರ್ಣವಾಗಿರೋದನ್ನೆಲ್ಲ ತಮ್ಮಿಂದ ಹೊರಗಡೆ ಕೊಟ್ಟಾಗ್ಲೂ ಸಹ ಅವರು ಪರಿಪೂರ್ಣರಾಗೆ ಉಳಿತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಸ್ವಶಕ್ತಿಯಿಂದ ಇತರರಿಗೆ ಬೇಕಾದದನ್ನ ನಿರಂತರವಾಗಿ ಒದಗಿಸಬಲ್ಲರು ಅಲ್ವಾ? ಅವರು ತಮ್ಮ ಶಕ್ತಿಯಿಂದ ಅವ್ರಿಗೆ ಬೇರೆಯವ್ರಿಗೆ ಬೇಕಾಗಿರೋದನ್ನೆಲ್ಲ ಅವರೇ ಕೊಡ್ತಾರೆ. ಅಂತವ್ರಿಗೆ ಕಾಣಿಕೆಗಳನ್ನ ಈಗ ಅರ್ಪಿಸ್ಲಿಕ್ಕೆ ಅವರು ಬರ್ತಾ ಇದ್ದಾರೆ. ಈ ಕಾಣಿಕೆಗಳು ನೋಡಿ, ಇಲ್ಲಿ ಒಂದು ಉಪಮೇಯವನ್ನ ಕೊಡ್ತಾ ಇದ್ದಾರೆ. ಎಂತ ಸುಂದರ ಉಪಮೇಯ ಅಂತಂದ್ರೆ, ಈ ಕಾಣಿಕೆಗಳು ಸೂರ್ಯನಿಗೆ ದೀಪವನ್ನ ಅರ್ಪಿಸಂತಿತ್ತು ಅಲ್ವಾ? ನಾವೀಗ ಸೂರ್ಯನ ಆರಾಧನೆ ಮಾಡ್ಬೇಕಾದಾಗ ನಾವೊಂದು ದೀಪವನ್ನ ಬೆಳಗ್ತೀವಿ ಸೂರ್ಯನಿಗೆ ಅಲ್ವಾ? ಸೂರ್ಯನಿಗೆ ದೀಪವಾ ಅಲ್ವಾ? ಅದೇ ತರನೇ ಇಲ್ಲಿ ಕೃಷ್ಣನೇ ನಮ್ಗೆ ಎಲ್ಲವನ್ನ ಕೊಡೋನು ಅವನೇ. ಅವನಿಗೆ ದೀಪವಾ ಅಂತ ಹೇಳ್ಬಿಟ್ಟು, ಅಂದ್ರೆ ಅವನಿಗೆ ಕಾಣಿಕೆಗಳ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಪ್ರಶ್ನೆಯನ್ನ ಹಾಕೋಬೇಕಾಗತ್ತೆ. ಆದರೂ ಪಾಲಿತರು ತಮ್ಮ ಪಾಲಕನನ್ನ ಮತ್ತು ತಂದೆಯನ್ನ ಯಾವ ರೀತಿ ಸ್ವಾಗತಿಸುತ್ತಾರೋ ಅದೇ ರೀತಿ ಪೂರ್ವಜನರು ಶ್ರೀಕೃಷ್ಣನನ್ನ ಸ್ವಾಗತಿಸುತ್ತಾ ಭಾವೋದ್ರೇಕದಿಂದ ಮಾತನಾಡತೊಡಗಿದರು. ನೋಡಿ, ಇವಾಗ ಅದೇ ತರ ಅವರು ಕಾಣಿಕೆಗಳನ್ನ ಅರ್ಪಿಸಿ ಅವರು ಮಾತನಾಡ್ಲಿಕ್ಕೆ ತೊಡಗಿದ್ದಾರೆ ಅಲ್ವಾ? ನಮ್ಗೆ ಭಗವದ್ಗೀತೆಯಲ್ಲೂ ಸಹ ನಾವು ಇದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿದೀವಿ ಅಲ್ವಾ? ಕೃಷ್ಣ ಹೌದು, ಅವರು ಆತ್ಮಾರಾಮ, ಅವರು ಏನು ಒಡೆಯ, ಎಲ್ಲದರ ಒಡೆಯ. ಬರೇ ಭೌತಿಕ ಪ್ರಪಂಚ ಒಂದೇ ಅಲ್ಲ, ಆಧ್ಯಾತ್ಮಿಕ ಪ್ರಪಂಚದ ಸಕಲ ಲೋಕಗಳ ಒಡೆಯ. ಅವನಿಗೆ ನಾವೇನೋ ಒಂದು ಕೊಡ್ಬೇಕಾಗಿರೋದು ಬೇಕಾಗಿಲ್ಲ. ನಾವು ಬ್ರಹ್ಮ ಸಂಹಿತೆಯಲ್ಲಿ ತಿಳ್ಕೊಂಡ್ರ ಹಾಗೇನೆ ಕೃಷ್ಣನ ಸೇವೆಯನ್ನ ಮಾಡ್ಲಿಕ್ಕೆ ಸಹಸ್ರಾರು ಲಕ್ಷ್ಮಿಯರು ಕಾಯ್ತಾ ಇರ್ತಾರೆ ಅಲ್ವಾ? ಅಂತ ಸ್ಥಿತಿಲಿರುವ ಕೃಷ್ಣನಿಗೆ ನಾವು ಏನೋ ಒಂದು ತಿಂಡಿಯನ್ನ ಮಾಡಿಡೋದು ಅದಕ್ಕೋಸ್ಕರ ಕಾಯ್ಕೊಂಡಿರ್ತಾರಾ? ಆದ್ರೆ ಕೃಷ್ಣ ಕಾಯ್ಕೊಂಡಿರೋದೇನು? ಅವ್ರು ಕಾಯ್ಕೊಂಡಿರೋದು ನಮ್ಮ ಪ್ರೀತಿಗೋಸ್ಕರ ಅಲ್ವಾ? ಇವಾಗ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪವೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಅವ್ರು ಹೇಳ್ತಾರೆ ಅಲ್ವಾ? ನಾನು ಅವ್ರು ಒಂದೇ ಒಂದ್ ಹಣ್ಣು, ಒಂದೇ ಒಂದ್ ಹೂವು, ಒಂದೇ ಒಂದ್ ಎಲೆ, ಒಂದ್ ಸ್ವಲ್ಪ ನೀರನ್ನ ನಾನು ಭಕ್ತಿಯಿಂದ ಪ್ರೀತಿಯಿಂದ ಅರ್ಪಿಸಿದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಭಗವಂತ ಸ್ವೀಕರಿಸ್ತಾ ನಾವು ಕೊಡೋ ವಸ್ತುಗಳಿಗೆ ಮುಂಚೆ ಅಪ್ಪನಿಗೆ ಒಂದು ತುಂಡನ್ನ ಕೊಟ್ರೆ, ಒಂದು ಪೀಸ್ ಚಾಕ್ಲೇಟ್ ಅನ್ನ ಕೊಟ್ರೆ ಅಪ್ಪನಿಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಯಾಕಂದ್ರೆ ಅಪ್ಪನಿಗೆ ಮನ ತುಂಬಿ ಬರುತ್ತೆ, ಅಯ್ಯೋ ನನ್ನ ಮಗು ನನಗೋಸ್ಕರ ಎಷ್ಟು ಪ್ರೀತಿಯಿಂದ ಚಾಕ್ಲೇಟ್ ಅನ್ನ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅಪ್ಪನಿಗೆ ಅದ್ರ ಅಗತ್ಯ ಇಲ್ಲ, ಆದ್ರೆ ಅಲ್ಲಿ ಅವರು ಅದನ್ನ ಸ್ವೀಕರಿಸ್ತಿದ್ದಾರೆ. ಯಾಕೆ ಅಂತಂದ್ರೆ ಮಗುವಿನ ಪ್ರೀತಿಯನ್ನ ಅಲ್ಲಿ ಸ್ವೀಕರಿಸ್ತಾ ಇದ್ದಾರೆ. ಅದೇ ತರ ಇಲ್ಲಿ ಆ ಕಾಣಿಕೆಗಳನ್ನ ಭಗವಂತನಿಗೆ ಅರ್ಪಿಸ್ತಾ ಇದ್ದಾರೆ, ಭಗವಂತ ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದಾರೆ. ಆಮೇಲೆ ನೋಡಿ ಮಾತಾಡ್ತಾ ಇದ್ದಾರೆ. ಇವಾಗ 5-6 ಶ್ಲೋಕಗಳಲ್ಲಿ ಆ ಪೂರ್ವಜನರು ಭಾವೋದ್ರೇಕದಿಂದ ಮಾತಾಡ್ತಾ ಇದ್ದಾರೆ ಅಲ್ವಾ? ಅವ್ರಿಗೆ ನಮ್ಗೆ ಗೊತ್ತಿರೋ ಹಾಗೇನೆ ನಮ್ಗೆ ಪ್ರೀತಿ ಪಾತ್ರನ ನಾವು ಭೇಟಿಯಾದಾಗ ನಮ್ ಬಾಯಿಲಿ ಮಾತೇ ಬರೋದಿಲ್ಲ, ಕಂಠ ಗದ್ಗದಿತ ಆಗ್ಬಿಡುತ್ತೆ ಅಲ್ವಾ? ಏನ್ ಹೇಳ್ಬೇಕು ಅಷ್ಟು ಹೇಳ್ಬೇಕು ಅಂತ ಅನ್ಕೊಂಡಿರ್ತೀವಿ, ಒಂದು ಮಾತುನು ಬಾಯಿಂದ ಬರೋದಿಲ್ಲ. ಈಗ ಅವರು ಸಹ ಈ ತರ ಭಾವೋದ್ರೇಕದಿಂದ ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ ಅಂತ ಬಿಟ್ಟು ನಾವು ನೋಡೋಣಂತೆ. ಓಕೆ, ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ ಅವರಿಗೆ ಜಯವಾಗಲಿ. ಪರಮ ಪ್ರಭುವಾದ ಶ್ರೀಕೃಷ್ಣನನ್ನ ಇಲ್ಲಿ ಆತ್ಮಾರಾಮನೆಂದು ವರ್ಣಿಸಲಾಗಿದೆ. ಅವನು ಸ್ವಪರಿಪೂರ್ಣನು, ತನ್ನನ್ನುಳಿದು ಬೇರ್ಯಾವುದರಿಂದಲೂ ಸುಖವನ್ನು ಅರಸುವ ಅಗತ್ಯ ಅವನಿಗಿಲ್ಲ. ಅವನು ಸ್ವಪರಿಪೂರ್ಣನು, ಏಕೆಂದರೆ ಅವನ ಅಲೌಕಿಕವಾದ ಇರುವು ಆನಂದಮಯವಾದದ್ದು. ಅವನು ಎಂದೆಂದಿಗೂ ಇರುವವನು, ಜ್ಞಾನಮಯಿ, ಆನಂದಮಯಿ, ಸತ್ತಚಿತ್ತ ಆನಂದ ಸ್ವರೂಪಿ ಅಲ್ವಾ? ಕೃಷ್ಣ ಆತ್ಮಾರಾಮ, ಸಚ್ಚಿತ್ತ ಆನಂದ ಸ್ವರೂಪಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಎಷ್ಟೇ ಬೆಲೆ ಬಾಳುವ ಕಾಣಿಕೆಗಳಾದರೂ ಅವನಿಗೆ ಅವುಗಳ ಅವಶ್ಯಕತೆ ಇಲ್ಲ. ಆದರೂ ಅವನು ಪ್ರತಿಯೊಬ್ಬರ ಹಿತೈಷಿಯಾದುದರಿಂದ ಭಕ್ತಿ ಸೇವೆಯಿಂದ ಅರ್ಪಿಸುವ ಪ್ರತಿಯೊಂದು ಕಾಣಿಕೆಯನ್ನು ಸ್ವೀಕರಿಸುತ್ತಾನೆ. ಅವನಿಗೆ ಅವುಗಳ ಅವಶ್ಯಕತೆ ಇದೆ ಎಂದಲ್ಲ, ಏಕೆಂದರೆ ಎಲ್ಲ ವಸ್ತುಗಳು ಅವನ ಶಕ್ತಿಯಿಂದಲೇ ಉತ್ಪನ್ನವಾದವರು. ಇಲ್ಲಿ ಅದಕ್ಕೆ ಕೊಟ್ಟಿರುವ ಹೋಲಿಕೆ ಇದು. ದೇವರಿಗೆ ಕಾಣಿಕೆಯನ್ನ ಅರ್ಪಿಸುವುದೆಂದರೆ ಸೂರ್ಯನ ಆರಾಧನೆಯಲ್ಲಿ ಸೂರ್ಯನಿಗೆ ದೀಪವನ್ನು ಅರ್ಪಿಸಿದಂತೆ. ಯಾವುದೇ ಜ್ವಾಲೆ ಅಥವಾ ಪ್ರಕಾಶ ಸೂರ್ಯನ ತೇಜಸ್ಸಿನಿಂದಲೇ ಹೊರಹೊಮ್ಮಿದುದು. ಆದರೂ ಸೂರ್ಯ ದೇವನನ್ನು ಪೂಜಿಸಲು ಅವನಿಗೆ ದೀಪವನ್ನು ಹಚ್ಚಿಡುವುದು ಅವಶ್ಯಕ. ಸೂರ್ಯನ ಆರಾಧನೆಯಲ್ಲಿ ಆರಾಧಕನು ಏನನ್ನಾದ್ರೂ ಬೇಡುತ್ತಾನೆ, ಆದರೆ ದೇವರ ಭಕ್ತಿ ಸೇವೆಯಲ್ಲಿ ಎರಡೂ ಕಡೆಯಿಂದಲೂ ಯಾವ ಬೇಡಿಕೆಯೂ ಇರುವುದಿಲ್ಲ. ಅದು ಭಗವಂತ ಮತ್ತು ಭಕ್ತನ ನಡುವಿನ ಪರಿಶುದ್ಧ ಪ್ರೇಮ ಮತ್ತು ವಾತ್ಸಲ್ಯಗಳ ಸಂಕೇತ ಅಲ್ವಾ? ಇವಾಗ ಸೂರ್ಯನ ಆರಾಧನೆ ಅಂದ್ರೆ ದೇವತಾ ಆರಾಧನೆಯಲ್ಲಿ ನಾವು ಏನಕ್ಕೆ ದೇವರಿಗೆ ಯಾಕೆ ನಾವು ನಮಸ್ಕಾರ ಮಾಡ್ತೀವಿ? ನಾವು ದೇವತೆಗಳಿಗೆ ಅವರಿಂದ ಏನನ್ನಾದ್ರೂ ನಾವು ನಿರೀಕ್ಷೆ, ಈ ಭೌತಿಕ ಪ್ರಪಂಚದಲ್ಲಿ ನಾವು ಸುಖವಾಗಿರ್ಲಿಕ್ಕೆ ನಮ್ಗೆ ಏನೋ ಒಂದು ಬಯಕೆ ಇದೆ, ಅದನ್ನ ಪೂರೈಸ್ಲಿಕ್ಕೆ ನಾವು ದೇವತೆಗಳ ಆರಾಧನೆ ಮಾಡ್ತೀವಿ. ಇವಾಗ ಸೂರ್ಯನನ್ನ ಪೂಜೆ ಮಾಡಿದ್ರೆ ನಮ್ಗೆ ಅಂದ್ರೆ ನಮ್ಗೆ ಆರೋಗ್ಯ ಬರುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಇಲ್ಲಿ ಭಗವಂತ ಮತ್ತೆ ಶುದ್ಧ ಭಕ್ತನ ನಡುವೆ ಅಲ್ಲಿ ಯಾವುದೇ ಒಂದು ಪರಸ್ಪರ ವಿನಿಮಯ ಆದಾಗ ಅಲ್ಲಿ ಯಾವುದೇ ಒಂದು ಆಸೆ ಅನ್ನೋದು ಇರೋದಿಲ್ಲ ಅಲ್ವಾ? ಅಲ್ಲಿ ಯಾವುದೇ ಒಂದು ಬೇಡಿಕೆ ಅನ್ನೋದು ಇರೋದಿಲ್ಲ. ಅಂದ್ರೆ ಅದು ಸಕಾಮ ಕರ್ಮಯೋಗ ಆಗಿರೋದಿಲ್ಲ ಅಲ್ವಾ? ಅದು ನಿಷ್ಕಾಮ ಕರ್ಮಯೋಗದಲ್ಲಿ ಇರುತ್ತೆ, ಅನನ್ಯ ಭಕ್ತಿ ಆಗಿರುತ್ತೆ, ಅನ್ಯಾಭಿಲಾಷಿತ ಶುದ್ಧಿ ಅಂತ ನಾವೇನ್ ಹೇಳ್ತೀವೋ ಅಂಥ ಭಕ್ತಿ ಆಗಿರುತ್ತೆ. ಸೊ ಭಗವಂತನು ಎಲ್ಲ ಜೀವಿಗಳ ಪರಮ ಪಿತೃವಾಗಿದ್ದಾನೆ. ಆದುದರಿಂದ ಈ ವಿಶಿಷ್ಟ ಸಂಬಂಧದ ಅರಿವಿರುವವರು
ಮಗನು ತಂದೆಯಿಂದ ಬೇಡುವಂತೆ ಬೇಡಬಹುದು ಅಲ್ವಾ. ನಮ್ಗೆ ಇವಾಗ ಏನಾದ್ರು ತುಂಬಾ ಕಷ್ಟ ಇದೆ, ನಮ್ ಕೈಲಿ ಸಾಧ್ಯನೇ ಇಲ್ಲ, ಎಷ್ಟು ಸಾಧ್ಯ ಇಲ್ಲ ಅಂತಂದ್ರೆ ನಮ್ಗೆ ಈ ಕೃಷ್ಣ ಪ್ರಜ್ಞೆಲೂ ಸಹ ನಾವು ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನಾವಾಗ ಕೃಷ್ಣನನ್ನ ನಾವು ಬೇಡ್ಕೋಬಹುದು, ಕೃಷ್ಣ ನನ್ಗೆ ಆಗ್ತಾ ಇಲ್ಲ ಈ ಕಷ್ಟವನ್ನ ಸಹಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರು ನಮ್ಮ ತಂದೆ, ನಾವು ನಮ್ಮ ತಂದೆಯಲ್ಲಿ ಕೇಳ್ದಲೆ ನಾವು ಇನ್ಯಾರಲ್ಲಿ ಕೇಳಲಿಕ್ಕೆ ಸಾಧ್ಯ ಅಲ್ವಾ. ಅದೇ ತರ ನಮ್ಗೆ ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ನಮ್ಗೆ ಏನ್ ಹೇಳ್ತಾರೆ, ಅಕಾಮ ಸರ್ವ ಕಾಮೋ ವಾ ಮೋಕ್ಷ ಕಾಮ ಉದಾರದಿಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ ಅಂತ ಹೇಳ್ತಾರೆ ಅಲ್ವಾ. ಅಕಾಮ, ನಿಮ್ಗೆ ಯಾವುದೇ ಒಂದು ಕಾಮ ಇಲ್ವಾ, ಸರ್ವ ಕಾಮ ಎಲ್ಲ ಕಾಮನೆಗಳು ಇದೆಯಾ, ಮೋಕ್ಷ ಬೇಕು ಅಂತ ಇದೆಯಾ, ಮೋಕ್ಷ ಕಾಮ ಇದೆಯಾ, ನಿಮ್ಗೆ ಏನೇ ಬೇಕಾ ಅದನ್ನ ನೀವು ಬೇಡ್ಲಿಕ್ಕೆ ನೀವು ದೇವತೆಗಳ ಹತ್ರ ಅಥವಾ ಅವ್ರಿವ್ರ ಬಳಿಗೆ ಹೋಗ್ಬೇಡಿ, ನನ್ನ ಹತ್ರನೇ ಬನ್ನಿ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ ಅಲ್ವಾ. ಅದಕ್ಕೆ ನಮ್ ಕೈಲಿ ಆಗ್ತಾ ಇಲ್ವಾ ಅದನ್ನ ಸಹಿಸ್ಕೊಳ್ಲಿಕ್ಕೆ, ಅವಾಗ ಅವ್ರು ನಮ್ಮ ಪಿತೃ, ಅದಕ್ಕೆ ಅವ್ರನ್ನ ನಾವು ಕೇಳಬಹುದು. ಅಂತಹ ವಿಧೇಯ ಮಕ್ಕಳು ಬೇಡಿದ್ದನ್ನ ಭಗವಂತ ಯಾವ ಹಿಂಜರಿಕೆ ಇಲ್ಲದೆ ಸಂತೋಷದಿಂದ ಪೂರ್ಣವಾಗಿ ನೀಡುತ್ತಾನೆ. ದೇವರು ಕಲ್ಪವೃಕ್ಷವಿದ್ದಂತೆ. ನಮ್ಗೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಕೃಷ್ಣ ನಾವ್ ಇವಾಗ ಏನಾದ್ರೂ ಒಂದು ಬೇಡ್ತೀವಿ, ಆದ್ರೆ ನಮ್ಮನ್ನ ಅವರು ನಮ್ಗೆ ಅದನ್ನ ಕೊಡ್ಲಿಕ್ಕಿನ ಮುಂಚೆ ನಮ್ಮನ್ನ ಯೋಗ್ಯರನ್ನಾಗಿ ಮಾಡ್ತಾರೆ. ನಾವಿವಾಗ ಧ್ರುವ ಮಹಾರಾಜನನ್ನ ನೋಡಿದ್ವಿ ಅಲ್ವಾ. ಇವಾಗ ಧ್ರುವ ಮಹಾರಾಜನಿಗೆ ಅವರು ಧ್ರುವಲೋಕವನ್ನೇ ಕೊಡ್ತಾರೆ, ಆದ್ರೆ ಆ ಧ್ರುವಲೋಕವನ್ನ ಕೊಡ್ಲಿಕ್ಕಿನ ಮುಂಚೆ ಅವ್ರನ್ನ ಯೋಗ್ಯರನ್ನಾಗಿ ಮಾಡ್ತಾರೆ, ಅವರು ಭಗವತ್ ಭಕ್ತರನ್ನಾಗಿ ಮಾಡ್ತಾರೆ. ಅವ್ರಿಗೆ ಆ ಯೋಗ್ಯತೆ ಬಂದಾಗ ಅಷ್ಟೇನೆ ಅವ್ರಿಗೆ ಏನನ್ನ ವರವನ್ನ ಕೊಡ್ಬೇಕು ಅದನ್ನ ದಯಪಾಲಿಸ್ತಾರೆ. ಆದ್ರೆ ದೇವತೆಗಳ ಆತರ ಅಲ್ಲ ಅಲ್ವಾ. ಅವ್ರಿಗೆ ಅವ್ರನ್ನ ಯೋಗ್ಯರನ್ನಾಗಿ ಮಾಡುವಂತ ಶಕ್ತಿ ದೇವತೆಗಳು ಇರೋದಿಲ್ಲ. ಅದಕ್ಕೆ ನಾವು ಹಿರಣ್ಯಕಶಿಪುವನ್ನ ನೋಡಿದ್ವಿ ಅಲ್ವಾ. ಅವರು 3 ಲೋಕಗಳನ್ನ ಅವರು ತಮ್ಮ ವಶದಲ್ಲಿ ಇಟ್ಕೊಂಡ್ರು ಸಹ ಅದರಿಂದ ಅವ್ರಿಗೆ ಯಾವುದೇ ಒಂದು ಒಳಿತಾಗ್ಲಿಲ್ಲ. ಆದ್ರೆ ಧ್ರುವ ಮಹಾರಾಜ್ ಅವರು ಭಗವಂತನನ್ನ ಅವರು ತಪಸ್ಸನ್ನ ಮಾಡಿದ್ರಿಂದ ಅವರು ಆ ಭೌತಿಕ ಪ್ರಪಂಚದಲ್ಲೂ ಸಹ ಅವರು ಸಂತೋಷವಾಗಿ ಜೀವನವನ್ನ ಮಾಡಿದ್ರು. ಅದಾದ್ಮೇಲೆ ಅವರು ದೇಹವನ್ನ ತ್ಯಜಿಸಿದ ಮೇಲೂ ಸಹ ಅವ್ರಿಗೆ ಒಂದು ಧ್ರುವಲೋಕ, ಒಂದು ಏನು ಶಾಶ್ವತ ಲೋಕವೇ ಅವ್ರಿಗೆ ಸಿಕ್ತು. ದೇವರು ವೃಕ್ಷವಿದ್ದಂತೆ ಅವನ ಅವ್ಯಾಜ ಕರುಣೆಯಿಂದ ಪ್ರತಿಯೊಬ್ಬರು ಏನನ್ನು ಬೇಕಾದ್ರೂ ಪಡೆಯಬಹುದು. ಆದ್ರೆ ಭಗವಂತನು ಪರಿಶುದ್ಧ ಭಕ್ತನಿಗೆ ಅವನ ಭಕ್ತಿ ಸೇವೆಗೆ ಅಡ್ಡಿಯಾಗುವ ಯಾವುದನ್ನು ನೀಡುವುದಿಲ್ಲ ನೋಡಿ. ಅದಕ್ಕೆ ನಮ್ಗೆ ಕೃಷ್ಣನ ಹತ್ರ ಹೋದಾಗ ಅದಕ್ಕೆ ಎಷ್ಟೊಂದ್ ಜನ ಕೃಷ್ಣನ ಹತ್ರ ಹೋಗೋದಿಲ್ಲ, ಯಾಕಂದ್ರೆ ಅವ್ರೆಲ್ಲರನ್ನೂ ಸಹ ಭೌತಿಕ ಇಚ್ಛೆ ಇಟ್ಕೊಂಡು ಕೃಷ್ಣನ ಹತ್ರ ಹೋಗ್ತಾರೆ. ಅದನ್ನ ಕೃಷ್ಣ ನೆರವೇರಿಸ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಅವ್ರು ಯಾಕೆ ನೆರವೇರಿಸೋದಿಲ್ಲ ಅಂತಂದ್ರೆ ಅವ್ರು ಇನ್ನ ಹೆಚ್ಚು ಅವರು ತಮ್ಮನ್ನ ತಾವು ಕೆಳಜಾರೋ ತರ ಮಾಡ್ಕೋತಾರೆ, ಇನ್ನ ಕೆಳಗಿನ ಲೋಕಕ್ಕೆ ಹೋಗುವಂತ ಒಂದು ಸ್ಥಿತಿಯನ್ನ ಅವ್ರು ತಂದ್ಕೋತಾರೆ ಅಲ್ವಾ. ಇವಾಗ ನಮ್ಮ ಮಗುಗೆ ಆಲ್ರೆಡಿ ಉಳ್ಕಲ್ ಇದೆ ಅಂತ ಗೊತ್ತಿರುತ್ತೆ, ಆಗ ನಾವು ಮತ್ತೆ ಅವ್ರಿಗೆ ಚಾಕ್ಲೇಟ್ ಅನ್ನ ಕೊಟ್ರೆ ನಮ್ಮ ಮಗುಗೆ ಆ ಹಲ್ಲುನು ಬಿದ್ದೋಗುತ್ತೆ ಅಲ್ವಾ. ಅಂದ್ರೆ ಅದಕ್ಕೆ ತಂದೆ ತಾಯಿಗೆ ಅಷ್ಟು ಜವಾಬ್ದಾರಿ ಇರುತ್ತೆ, ಅದಕ್ಕೆ ಅವ್ರು ಕೊಡೋದಿಲ್ಲ. ಆದ್ರೆ ಇವಾಗ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ತಾತ ಹತ್ರ ಹೋದ್ರೆ ಆಯ್ತು ಪುಟ್ಟ ತಿನ್ನು ಅಂತ ಹೇಳ್ಬಿಟ್ಟು ಅವ್ರು ಪ್ರೀತಿಯಿಂದ ಕೊಡ್ತಾರೆ. ಆದ್ರೆ ಭಗವಂತ ಅವ್ರಿಗೆ ಭವಿಷ್ಯ ಗೊತ್ತು, ನಮ್ಮ ಭವಿಷ್ಯ ಗೊತ್ತು, ನಮ್ಮ ಭವಿಷ್ಯಕ್ಕೆ ಅವರು ಉತ್ತಮವಾದದನ್ನ ಮಾತ್ರನೇ ಅವರು ನಾವು ಬೇಡ್ದಾಗ ಅದಕ್ಕೆ ನಾವು ಅರ್ಹತೆನ ಪಡ್ಕೊಂಡಿದ್ರೆ ಅವರು ಕೊಡ್ತಾರೆ, ಇಲ್ಲ ಅಂತಂದ್ರೆ ಅವರು ಕೊಡೋದಿಲ್ಲ. ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರು ದೇವರ ದಿವ್ಯಾಕರ್ಷಣೆಯಿಂದ ಶುದ್ಧ ಭಕ್ತಿ ಸೇವೆಯ ಮಟ್ಟಕ್ಕೆ ಏರಬಹುದು. ನತಾಹ ಸ್ಮತೆ ನಾಥ ಸದಾಂಗ್ರಿ ಪಂಕಜಂ ವಿರಂಚ ವೈರಿಂಚ ಸುರೇಂದ್ರ ವಂದಿತಂ ಪರಾಯಣಂ ಕ್ಷೇಮ ಮಿಹೇಚ್ಛ ತಾಂ ಪರಂ ನಯತ್ರ ಕಾಲ ಪ್ರಭವೇತ್ ಪರಃ ಪ್ರಭು. ನೋಡಿ ವಿರಂಚಿ ಅಲ್ವಾ, ನಮ್ಮ ಬ್ರಹ್ಮನ ಹೆಸರು ವಿರಂಚಿ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ವಿರಂಚಿ ವೈರಂಚಿ ಸುರೇಂದ್ರ. ಸೊ ಇವರೆಲ್ಲರಿಂದನೂ ಸಹ ನೀನು ವಂದಿಸಲ್ಪಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಅವ್ರು ಹೇಗೆ ಆ ಪುರಜನರು ಆ ಭಗವಂತನನ್ನ ಹೇಗೆ ಆ ಕಾಣಿಕೆಗಳನ್ನ ಅರ್ಪಿಸಿ ಏನನ್ನ ಅವರು ಭಗವಂತನ ಜೊತೆ ಅವರು ಸಂಭಾಷಣೆಯನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈಗ ಮುಂದಿನ ಒಂದು 4-5-6 ಶ್ಲೋಕದಲ್ಲಿ ನಾವು ನೋಡ್ತಾ ಇದೀವಿ. ದ್ವಾರಕಾಪುರ ವಾಸಿಗಳು ಹೇಳಿದರು, ಹೇ ಭಗವಂತನೇ, ನೀನು ಬ್ರಹ್ಮನೇ ಮೊದಲಾದ ದೇವತೆಗಳಿಂದಲೂ 4 ಕುಮಾರರಿಂದಲೂ ಕಡೆಗೆ ಸ್ವರ್ಗಾಧಿಪತಿಯಿಂದಲೂ ಪೂಜಿಸಲ್ಪಡುವವನು. ಜೀವನದ ಅತ್ಯುನ್ನತ ಶ್ರೇಯಸ್ಸನ್ನ ಪಡೆಯಬೇಕೆಂದು ಬಯಸುವವರು ಕೊನೆಗೆ ನಿನ್ನಲ್ಲೇ ಆಶ್ರಯವನ್ನ ಪಡೆಯುತ್ತಾರೆ ಅಲ್ವಾ. ಕಟ್ಟ ಕಡೆಯ ಆಶ್ರಯದಾತ ಭಗವಂತ ಅಲ್ವಾ. ನಮ್ಗೆ ಈ ಭೌತಿಕ ಅಂದ್ರೆ ಈ ಭೂಮಿ ಸಾಕಾಗಿ ನಾವು ಮೇಲಿನ ಲೋಕಕ್ಕೆ ಸ್ವರ್ಗಲೋಕ ಹೋಗಿ ಸ್ವರ್ಗವನ್ನು ಪ್ರಾಪ್ತಿ ಮಾಡ್ಕೊಂಡು ನಾವು ಬ್ರಹ್ಮಲೋಕಕ್ಕೆ ಹೋದ್ರೂ ಸಹ ನಮ್ಮ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಅಲ್ವಾ. ನಮ್ಮ ಕಟ್ಟ ಕಡೆಯ ಆಶ್ರಯ ಸ್ಥಾನ ನಮ್ಮ ಆಧ್ಯಾತ್ಮಿಕ ಲೋಕ, ಭಗವಂತನ ಮನೆ, ಗೋಲೋಕ ವೃಂದಾವನ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವನದ ಅತ್ಯುನ್ನತ ಶ್ರೇಯಸ್ ಅಂತಂದ್ರೆ ಅದು ಭಗವಂತನಲ್ಲಿ ಆಶ್ರಯ ಪಡೆಯೋದು. ನೀನು ಅತ್ಯಂತ ಶ್ರೇಷ್ಠನಾದ ಅಲೌಕಿಕ ಪ್ರಭು, ಯಾವುದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೋ ಅಂತಹ ಕಾಲವೂ ಕೂಡ ನಿನ್ನ ಮೇಲೆ ಯಾವ ಪ್ರಭಾವವನ್ನ ಬೀರಲಾರದು ಅಲ್ವಾ. ನಮ್ಮ ಈ ಭೌತಿಕ ಪ್ರಪಂಚ ನಾವು ನೋಡಿದ್ವಲ್ವಾ, ಪ್ರತಿಯೊಬ್ಬರು ಸಹ ಆ ಕಾಲದ ನಿಯಮಕ್ಕೆ ಒಳಗಾಗ್ಲೇ ಬೇಕಾಗುತ್ತೆ ಅಲ್ವಾ. ಇವಾಗ ಹಿರಣ್ಯಕಶಿಪು ಎಂತಹ ವರವನ್ನ ಪಡ್ಕೊಂಡ ಅಲ್ವಾ, ಆದ್ರೂ ಸಹ ಅವನು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಸಹ ಆ ಕಾಲನಿಂದ ವಶನ ಆಗ್ಲೇಬೇಕು. ಆದ್ರೆ ಭಗವಂತನ ಮೇಲೆ ಈ ಕಾಲ ಏನೇ ಒಂದು ಪ್ರಭಾವವನ್ನ ಬೀರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕಾಲನು ಸಹ ಭಗವಂತನ ಶಕ್ತಿ. ಭಾವಾರ್ಥ ಶಿಲಪ್ರಪಾದವರಿಗೆ ಜಯವಾಗಲಿ. ಭಗವದ್ಗೀತೆ, ಬ್ರಹ್ಮ ಸಂಹಿತೆ ಮತ್ತು ಇತರ ಅಧಿಕೃತ ವೇದ ಸಾಹಿತ್ಯವು ದೃಢಪಡಿಸಿರುವಂತೆ ಅತ್ಯಂತ ಶ್ರೇಷ್ಠನಾದ ಪ್ರಭುವೇ ಶ್ರೀಕೃಷ್ಣನು. ಅವನ ಸರಿ ಸಮಾನರಾಗಲಿ
ಅವನಿಗೆ ಅಧಿಕರಾಗಲಿ ಯಾರು ಇಲ್ಲ ಅಲ್ವಾ. ಮತ್ತ ಪರತರಂ ನಾಣ್ಯ ಅಲ್ವಾ. ಕೃಷ್ಣ ಹೇಳ್ತಾರೆ, ನನಗಿಂತ ಮೇಲೆ ಇರೋರು ಪರಂ ಮತ್ತ ಪರತರಂ ನಾ ಅನ್ಯತ್, ನನಗಿಂತ ಪರಮ ಆದವರು ಯಾರು ಇಲ್ಲ ಅಂತ ಹೇಳ್ತಾರೆ. ಅಸಂಮೌಢ್ಯಂ ಅಂತ ನಾವು ಕರಿತೀವಿ ಕೃಷ್ಣನನ್ನ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಎಲ್ಲ ಶಾಸ್ತ್ರಗಳ ತೀರ್ಮಾನ. ಜೀವಿಗಳು ಭಗವಂತನ ವಿಭಿನ್ನ ಅಂಶರು. ಸಾರಿ, ಈ ಅವಲಂಬಿತ ಜೀವಿಗಳ ಮೇಲೆ ದೇಶ ಕಾಲಗಳ ಪ್ರಭಾವ ಇರುತ್ತದೆ. ಜೀವಿಗಳು ಹತೋಟಿಗೆ ಒಳಪಟ್ಟ ಬ್ರಹ್ಮನ್ ಆಗಿದ್ದಾರೆ ಅಲ್ಲ. ನಾವೆಲ್ಲನೂ ಸಹ ಬ್ರಹ್ಮನ್. ಹೌದು, ನಾವೆಲ್ಲನೂ ಸಹ ಬ್ರಹ್ಮನ್, ಆದ್ರೆ ಭಗವಂತ ಪರಬ್ರಹ್ಮನ್. ನಾವೆಲ್ಲನೂ ಸಹ ಆ ಕಾಲದ ಪ್ರಭಾವಕ್ಕೆ ಒಳಪಟ್ಟಿದೀವಿ. ಆದರೆ ದೇವರು ಇವೆಲ್ಲವನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರುವ ಪರತರ ಸತ್ಯ. ಈ ಸ್ಪಷ್ಟ ಸತ್ಯವನ್ನು ಮರೆತೊಡನೆಯೇ ನಾವು ಮಾಯೆಗೆ ಒಳಪಡುತ್ತೇವೆ. ಗಾಢಾಂಧಕಾರದಲ್ಲಿ ಇರುವವರಂತೆ 3 ವಿಧದ ಕ್ಲೇಶಗಳಿಗೆ ಒಳಪಡುತ್ತೇವೆ. ಚೇತನಾತ್ಮನ ಶುದ್ಧ ಪ್ರಜ್ಞೆಯೇ ಭಗವತ್ ಪ್ರಜ್ಞೆ. ಇಂತಹ ಪ್ರಜ್ಞೆಯಲ್ಲಿರುವ ಜೀವಿ ಎಲ್ಲ ಸಂದರ್ಭದಲ್ಲೂ ಭಗವಂತನಿಗೆ ಶರಣಾಗುತ್ತಾನೆ ಅಲ್ವಾ. ನಮ್ಗೆ ಅರ್ಥ ಮಾಡ್ಕೋಬೇಕು, ನಾವ್ ಯಾವತ್ತು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾವು ಅಣು ವಿಭು ಅಲ್ವಾ. ಸೊ ಭಗವಂತನ ಆ ಸಾರ್ವಭೌಮತ್ವವನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಮಾಯ ಪ್ರಭಾವದಲ್ಲಿ ಇದೀವಿ ಅಂತಾನೆ ಅರ್ಥ. ನಾವು ಭಗವಂತನಿಗೆ ನಾವ್ ಏನೇ ಯಜ್ಞ ದಾನ ತಪಸ್ಸು ಇನ್ನೇನೇ ಒಂದು ಕಠಿಣ ಪರಿಶ್ರಮವನ್ನ ಪಟ್ರು ನಾವು ಭಗವಂತನಿಗೆ ಸರಿಸಮನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಮೀರ್ಸೋದಿರ್ಲಿ, ಸರಿಸಮನಾಗ್ಲಿಕ್ಕೂ ಸಹ ನಾವು ಸಾಧ್ಯ ಇಲ್ಲ ಅಂತ ನಾವು ಯಾವಾಗ ಅರ್ಥ ಮಾಡ್ಕೋತೀವೋ ಆಗ ನಾವು ಭಗವತ್ ಪ್ರಜ್ಞೆಯಲ್ಲಿ ನಾವ್ ಇದೀವಿ ಅಂತ ಅಲ್ವಾ. ಅವಾಗಷ್ಟೇ ನಾವು ನಮ್ಮ ಸೇವಕ ತನವನ್ನ ನಾವು ಒಪ್ಕೊಂಡ್ಲಿಕ್ಕೆ ಸಾಧ್ಯ ಅಲ್ವಾ. ನಾವು ಶಾಶ್ವತ ಸೇವಕರು, ಆ ಸ್ಥಾನವನ್ನ ನಾವು ಒಪ್ಕೊಂಡ್ಲಿಕ್ಕೆ ಸಾಧ್ಯ. ಆಗ ನಾವು ಆ ಶಾಶ್ವತವಾದ ಸೇವಕರ ಸ್ಥಾನವನ್ನ ಪಡ್ಕೊಂಡ್ಲಿಕ್ಕೆ ನಾನು ಏನ್ ಮಾಡ್ಬೇಕೀಗ, ನಾನು ಆ ಸ್ಥಾನದಿಂದ ಹೊರಗಡೆ ಬಂದ್ಬಿಟ್ಟಿದೀನಿ, ನಾನು ಇವಾಗ ಮಿಥ್ಯಾ ಒಡೆಯನ ಸ್ಥಾನದಲ್ಲಿ ನಾನು ಇದೀನಿ ಅಂತೇಳಿ ಅರ್ಥ ಮಾಡ್ಕೊಂಡು ಆ ಸ್ಥಾನವನ್ನ ಪಡ್ಕೊಳ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಪ್ರಾರ್ಥನೆಯಲ್ಲಿ ನಾವು ತಿಳ್ಕೊಂಡಿವಲ್ವಾ, ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಭಗವಂತನ ನಾವು ಸ್ತುತಿ ಮಾಡ್ತೀವಿ, ಅವನ ಹಾಡಿ ಹೊಗಳ್ತೀವಿ. ಯಾಕೆ ಅಂತಂದ್ರೆ ನಮ್ಗೆ ಆ ಮಿಥ್ಯಾಹಂಕಾರ ಹೊರಟೋಗ್ಲಿ ಅಂತಾನೆ. ನಮ್ಗೆ ಆ ಮಿಥ್ಯಾಹಂಕಾರ ಹೋಗ್ದಲೇ ಇರೋ ತನಕ ನಾವು ಈ ಸೇವಕ ಭಾವವನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಯಾವಾಗ್ಲೂ ನಾನೇ ಒಡೆಯ ಅಂತ ಅನಿಸ್ತಿರುತ್ತೆ, ನಾನೇ ಎಲ್ಲವನ್ನ ಅನುಭವಿಸ್ಬೇಕು ಅನ್ಸುತ್ತೆ, ನಾನ್ ಯಾಕೆ ಆ ಕೃಷ್ಣನ ಸ್ತುತಿಯನ್ನ ಮಾಡ್ಬೇಕು, ನಾನು ಏನೋ ಒಂದನ್ನ ಎಂಜಾಯ್ ಮಾಡ್ಬೋದಲ್ಲ ಅಂತ ನಮ್ಗೆ ಅನಿಸ್ತಿರುತ್ತೆ. ಅದಕ್ಕೋಸ್ಕರ ಪ್ರತಿ ಕ್ಷಣನು ನಾವು ಆ ಭಗವಂತನ ಪ್ರಾರ್ಥನೆಯನ್ನ ಮಾಡ್ತಿದ್ದಾಗ ನಮ್ಗೆ ಅರ್ಥ ಆಗುತ್ತೆ, ಓ ಭಗವಂತ ದೇವೋತ್ತಮ ಪರಮ ಪುರುಷ, ಸಕಲ ಲೋಕಗಳ ಒಡೆಯ ಅವರು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ, ನಮ್ಮ ಸ್ಥಾನವನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತ. ಅದಕ್ಕೆ ನಮ್ಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈ 2ನೇ ಸೃಷ್ಟಿಕರ್ತ ಬ್ರಹ್ಮ ಮತ್ತೆ ಸನತ್ ಕುಮಾರರು ಆ ಜ್ಞಾನದಲ್ಲಿ ಅಷ್ಟು ಉನ್ನತ ಸ್ಥಾನದಲ್ಲಿ ಇರೋರು, ಮತ್ತೆ ಸ್ವರ್ಗಾಧಿಪತಿ ಇಂದ್ರ ಅವರು ಸಹ ಭಗವಂತನ ಸ್ತುತಿಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಭವಾಯನಸ್ತ್ವಂ ಭವ ವಿಶ್ವ ಭಾವನಾ ತ್ವಮೇವ ಮಾತಾತ ಸುಹೃತ್ಪತಿ ಪಿತಾ ತ್ವಂ ಸದ್ಗುರ್ನಃ ಪರಮಂ ಚ ದೈವತ್ವಂ ಯಸ್ಯಾನುರುತ್ಯಾ ಕೃತಿನೋ ಬಭೂಮಿಮಾ. ಹೇ ಬ್ರಹ್ಮಾಂಡದ ಸೃಷ್ಟಿಕರ್ತನೆ, ನೀನು ನಮ್ಮ ತಾಯಿ, ಹಿತೈಷಿ, ಪ್ರಭು, ತಂದೆ, ಗುರು, ಆರಾಧ್ಯ ದೈವ. ನಿನ್ನ ಹೆಜ್ಜೆಗಳನ್ನ ಅನುಸರಿಸಿ ನಡೆದು ಎಲ್ಲ ವಿಧಗಳಲ್ಲೂ ನಾವು ಜಯಶಾಲಿಗಳಾಗಿದ್ದೇವೆ. ಆದುದರಿಂದ ನೀನು ಹೀಗೆಯೇ ನಮ್ಮನ್ನು ಸದಾ ಅನುಗ್ರಹಿಸುತ್ತಿರಬೇಕೆಂದು ಪ್ರಾರ್ಥಿಸುತ್ತೇವೆ. ನೋಡಿ, ಅಲ್ಲಿ ಅವ್ರಿಗೆಲ್ಲ ಗೊತ್ತಿದೆ, ಭಗವಂತನ ಆ ಸರ್ವೋಚ್ಚ ಸ್ಥಾನ ಅವ್ರಿಗೆಲ್ಲ ಗೊತ್ತಿದೆ. ನೋಡಿ, ಅದಕ್ಕೆ ಎಷ್ಟು ಸುಂದರವಾದ ಪ್ರಾರ್ಥನೆಗಳನ್ನ ಅವರು ಮಾಡ್ತಾ ಇದಾರೆ ಅಲ್ವಾ. ನೋಡಿ, ಅಲ್ಲಿ ಹೇಳ್ತಾ ಇದಾರೆ, ಬ್ರಹ್ಮಾಂಡದ ಸೃಷ್ಟಿಕರ್ತ ನೀನು ಅಂತ ಹೇಳ್ತಾ ಇದಾರೆ. ನೀನು ನಮ್ಮ ತಾಯಿ ಅಲ್ವಾ. ಸೊ ನಮ್ಗೆ ತಾಯಿ ಏನೆಲ್ಲ ಒದಗಿಸಿ ಕೊಡ್ತಾಳೆ ಅಲ್ವಾ. ಅಂದ್ರೆ ಇವಾಗ ಪ್ರತಿಯೊಂದು ಜೀವರಾಶಿಗಳಿಗೆ ಬೇರೆ ಬೇರೆ ಆಹಾರಗಳಿದೆ ಅಲ್ವಾ. ಅವರವರ ತಾಯಿ ಆ ಜೀವರಾಶಿಗಳಿಗೆ ಆ ಆಹಾರವನ್ನೇ ಒದಗಿಸಿ ಕೊಡ್ತಾರೆ. ಅದಕ್ಕೆ ಎಲ್ಲರ ತಾಯಿ ಭಗವಂತ ಅಲ್ವಾ. ಅದನ್ನೆಲ್ಲ ಒದಗಿಸಿ ಕೊಡೋರು, ಮೂಲವಾಗಿ ಒದಗಿಸಿ ಕೊಡೋರು ಭಗವಂತ, ನಮ್ಮೆಲ್ಲರ ತಾಯಿ, ಹಿತೈಷಿ ಅಲ್ವಾ. ಹೌದು, ನಮ್ಮ ತಂದೆ ತಾಯಿಗಳು ನಮ್ಮ ಹಿತೈಷಿ. ಆದ್ರೆ ಅವ್ರಿಗೂ ಸಹ ಹಲವಾರು ಸಂದರ್ಭಗಳಲ್ಲಿ ನಮ್ಮನ್ನ ಅವ್ರು ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತ ಅವರು ಸರ್ವದಾ ನಮ್ಮ ಹಿತೈಷಿ. ಅದಕ್ಕೆ ನಥಿಂಗ್ ಲೆಮೆಂಟಬಲ್ ಹ್ಯಾಪನ್ಸ್ ಇನ್ ದ ಕಿಂಗ್ಡಮ್ ಆಫ್ ಲಾರ್ಡ್ ಅಂತ ಹೇಳ್ತಾರೆ ಅಲ್ವಾ. ಭಗವಂತನ ಸಾಮ್ರಾಜ್ಯದಲ್ಲಿ ಕೆಡುಕನ್ನೋದು ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಮ್ಗೆ ಭೌತಿಕವಾಗಿ ಕೆಡುಕಾಗಿದೆ ಅಂತ ಕಾಣಿಸ್ಬೋದು, ಆದ್ರೆ ಅದು ಭಗವಂತ ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಅವರು ಅದನ್ನ ಮಾಡಿರ್ತಾರೆ. ಪ್ರಭು ಅಲ್ವಾ, ನಮ್ಮೆಲ್ಲರ ಒಡೆಯ ಅವರು, ತಂದೆ, ಗುರು, ಆರಾಧ್ಯ ದೈವ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಆಕ್ಚುಲಿ ಆಚಾರ್ಯರು ಪ್ರತಿಯೊಂದನ್ನು ಅವರು ವರ್ಣನೆ ಮಾಡ್ತಾರೆ. ಹೇಗೆ ಅವರು ನಮ್ಗೆ ಗುರು ಅಲ್ವಾ. ಅವರು ಜಗದ್ಗುರು, ನಮ್ಗೆ ಭಗವದ್ಗೀತೆನ ಅವರು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರ ಗುರು ಅವರು, ಚೈತ್ಯ ಗುರುವಾಗಿ ನಮ್ಮ ಹೃದಯದಲ್ಲಿ ಅವರು ಇರ್ತಾರೆ. ನಮ್ಮ ಆರಾಧ್ಯ ದೈವ, ನಮ್ಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ, ಯಾವ ದೇವರನ್ನ ಪೂಜೆ ಮಾಡ್ಬೇಕಂತ ನಮ್ಗೆ ಗೊತ್ತಿರ್ಲಿಲ್ಲ. ನಮ್ಗೆ ಇವಾಗ ಗೊತ್ತಾಗಿದೆ, ನಮ್ಮ ಆರಾಧ್ಯ ದೈವ ದೇವೋತ್ತಮ ಪರಮ ಪುರುಷ ಅಂತ. ನಿನ್ನ ಹೆಜ್ಜೆಗಳನ್ನ ಅನುಸರಿಸಿ ನಡೆದು ಎಲ್ಲ ವಿಧಗಳಿಂದ ಜಯಶಾಲಿಗಳಾಗಿದ್ದೀವಿ ಅಲ್ವಾ. ನಮ್ಗೆ ಭಗವದ್ಗೀತೆಯ ಕೊನೆಯ ಶ್ಲೋಕನೇ ಸಂಜಯ ಹೇಳೋದೇ ಅದು ಅಲ್ವಾ. ಯತ್ರ ಯೋಗೇಶ್ವರ ಕೃಷ್ಣೋ ತತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮ ಗಿರ್ಮಮ.
ಅಲ್ವಾ. ಎಲ್ಲಿ ಕೃಷ್ಣಾರ್ಜುನರು ಇರ್ತಾರೋ ಅಲ್ಲಿ ವಿಜಯ ಅನ್ನೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವರು ಶ್ರೀ ಕೀರ್ತಿ ಮತ್ತೆ ಅದು ಏನು ನೈತಿಕತೆ ಅದೆಲ್ಲನೂ ಸಹ ಅಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅದೇ ತರ ಇಲ್ಲಿ ಇವ್ರು ಹೇಳ್ತಾ ಇದಾರೆ, ಎಲ್ಲಾ ಭಗವಂತನನ್ನ ಅನುಸರಿಸಿದ್ರೆ ನಾವು ಖಂಡಿತ ನಾವು ಜಯಶಾಲಿಗಳಾಗ್ತೀವಿ. ಅದರಿಂದ ನೀನು ಹೀಗೆ ನನ್ನನ್ನು ಸದಾ ಅನುಗ್ರಹಿಸುತ್ತಿರಬೇಕೆಂದು ಅವರು ಪುರಜನರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಂದ, ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ವಿಶ್ವದ ಸೃಷ್ಟಿಕರ್ತನು ಎಲ್ಲ ಜೀವಿಗಳಿಗೆ ಮಂಗಳವನ್ನುಂಟು ಮಾಡುವ ಪರಮ ಪುರುಷನು ಉತ್ತಮ ಜೀವಿಗಳ ಕ್ಷೇಮಾಭಿವೃದ್ಧಿಯಕ್ಕೆ ಯೋಜನೆ ಮಾಡುತ್ತಿರುತ್ತಾನೆ. ತನ್ನ ಹಿತೋಕ್ತಿಗಳನ್ನು ಅನುಸರಿಸುವಂತೆ ಎಲ್ಲ ಉತ್ತಮ ಜೀವಿಗಳಿಗೂ ಬುದ್ಧಿವಾದವನ್ನ ಹೇಳುತ್ತಿರುತ್ತಾನೆ. ಹಾಗೆ ಮಾಡುವುದರಿಂದ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಜಯಶಾಲಿಗಳಾಗುತ್ತಾರೆ ಅಲ್ವಾ. ಇವಾಗ ನಮಗೆ ಗೊತ್ತಿರೋ ಹಾಗೇನೆ ಕೃಷ್ಣನ ಮಾರ್ಗದರ್ಶನವನ್ನ ಅರ್ಜುನ ಅವರು ಅನುಸರಿಸ್ತಾರೆ. ಅದಕ್ಕೆ ಅವ್ರಿಗೆ ಏನಾಯ್ತು, ಜಯ ಪಡಿತಾರೆ, ಅವರು ಕೀರ್ತಿಶಾಲಿಗಳಾಗ್ತಾರೆ. ಅದಕ್ಕೆ ನಮ್ಗೆ ಇವಾಗ ಕೃಷ್ಣ ಹೇಳಿರೋದನ್ನೇ ನಮ್ಗೆ ನಮ್ಮ ಆಧ್ಯಾತ್ಮಿಕ ಗುರುಗಳು ಹೇಳ್ತಾ ಇದ್ದಾರೆ. ಅದನ್ನ ನಾವು ಇವಾಗ ಅನುಸರಿಸಿದ್ರೆ ಖಂಡಿತ ನಾವು ಸಹ ಜಯಶೀಲರಾಗ್ತೀವಿ, ಕೀರ್ತಿವಂತರಾಗ್ತೀವಿ. ನಮ್ಮ ಈ ಮಾನವ ಜನ್ಮವನ್ನ ನಾವು ಸಾರ್ಥಕ ಮಾಡ್ಕೋತೀವಿ. ಶ್ರೀಕೃಷ್ಣನ ಬಿಟ್ಟು ಬೇರೆ ಯಾವ ದೇವರನ್ನ ಪೂಜಿಸುವ ಅವಶ್ಯಕತೆ ಇಲ್ಲ. ನಮ್ಗೆ ಇವಾಗ ಗೊತ್ತಾಗಿದೆ ಅಲ್ವಾ, ಆರಾಧ್ಯ ದೈವ. ನಾವಿವಾಗ ಪ್ರತಿಯೊಂದು 1,000,000 ದೇವತೆಗಳಿಗೆ ನಾವು ಪ್ರತ್ಯೇಕವಾಗಿ ಪೂಜೆ ಮಾಡ್ಲಿಕ್ಕೆ ನಮ್ಮ ಈ ಆಯಸ್ಸೇ ಸಾಕಾಗೋದಿಲ್ಲ. ಅದಕ್ಕೆ ನಾವು ಆ ಮರದ ಬೇರಿಗೆ ನೀರೆರೆದ್ರೆ ಅದು ಮರದ ಪ್ರತಿಯೊಂದು ಭಾಗಗಳಿಗೂ ಹೇಗೆ ಪೋಷಣೆಯನ್ನ ಮಾಡುತ್ತೋ ಅದೇ ತರ ನಾವು ಭಗವಂತನಿಗೆ ನಾವು ಪೂಜೆಯನ್ನ ಮಾಡಿದ್ರೆ ಅದು ಪ್ರತಿಯೊಬ್ಬ ದೇವತೆಗಳಿಗೆ ಪ್ರತಿಯೊಬ್ಬ ಜೀವಿಗಳಿಗೂ ಸಹ ಅದು ತಲುಪುತ್ತೆ. ಅವನು ಸರ್ವಶಕ್ತ, ಅವನ ಪಾದ ಪದ್ಮಗಳಲ್ಲಿ ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದೇವೆಂಬ ತೃಪ್ತಿ ಅವನಿಗಾದರೆ ಪ್ರಾಪಂಚಿಕವಾಗಿ ಮತ್ತು ಪಾರಮಾರ್ಥಿಕವಾಗಿ ಜಯಪ್ರದರಾಗುವಂತೆ ಎಲ್ಲ ರೀತಿಯಲ್ಲೂ ಅನುಗ್ರಹಿಸಲು ಅವನು ಶಕ್ತನಾಗಿದ್ದಾನೆ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೆ ನಮ್ಗೆ ಯಾವಾಗ್ಲೂ ಅದು ಪ್ರಶ್ನೆ, ಭಗವಂತನೇ ನಮ್ಮ ಜೊತೆ ಅವರು ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಇದ್ದಾರೆ ಅಂತಂತಂದ್ರೆ ನಾವ್ ಯಾಕೆ ಈ ತಪ್ಪು ಮಾರ್ಗವನ್ನ ನಾವು ತಪ್ಪು ಹೆಜ್ಜೆ ಇಡ್ತೀವಿ ಅಂತ ನಮ್ಗೆ ಯಾವಾಗ್ಲೂ ಕ್ವಶನ್ ಮಾರ್ಕ್ ಅಲ್ವಾ. ಭಗವಂತ ನಮ್ಗೆ ಯಾವಾಗ್ಲೂ ಮಾರ್ಗದರ್ಶನ ಕೊಡ್ತಾರೆ. ಅದನ್ನ ನಾವು ಕಿವಿ ಮೇಲೆ ಹಾಕೋಣೋ ಅಷ್ಟು ನಮ್ಗೆ ವ್ಯವಧಾನ ಇಲ್ಲ. ನಾವು ಅಷ್ಟು ಗದ್ದಲದಲ್ಲಿದ್ದೀವಿ. ನಾವು ಈ ಭೌತಿಕ ಪ್ರಪಂಚದ ಈ ಇಂದ್ರಿಯ ಸುಖದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ಬಿಟ್ಟಿದೀವಿ ಅಲ್ವಾ. ನೋಡಿ, ನಾವೇನಾದ್ರೂ ಅವರಿಗೆ ವಿಧೇಯರಾಗಿ ಅವರ ಮಾತನ್ನ ಕೇಳಿದ್ರೆ ಖಂಡಿತ ಅವಾಗ ಭಗವಂತ ಮಾರ್ಗದರ್ಶನವನ್ನ ಕೊಡ್ತಾರೆ. ಅದಕ್ಕೆ ಒಬ್ಬ ಪ್ರಭುಜಿಗೆ ಕೇಳ್ತಾರಂತೆ, ಅಂದ್ರೆ ಸೀನಿಯರ್ ಪ್ರಭುಜಿಗೆ ಅವರ ಜೂನಿಯರ್ ಕೇಳ್ತಾರಂತೆ, ಪ್ರಭುಜಿಗಳೇ ನೀವು ಹೇಗೆ ನಿಮ್ಮ ಲೈಫ್ ಅಲ್ಲಿ ಡಿಸಿಷನ್ ತಗೋತೀರಾ ಅಂತಂದಾಗ ಅವ್ರು ಹೇಳ್ತಾರಂತೆ, ಅಂದ್ರೆ ಡಿಸಿಷನ್ ನಾನೇನು ತಗೊಂಡಿಲ್ಲ, ನನ್ಗೆ ಮಾರ್ಗದರ್ಶನ ಭಗವಂತ ಒಳಗಿಂದ ಕೊಡ್ತಾರೆ. ಅವ್ರು ಕೊಡೋ ಮಾರ್ಗದರ್ಶನ ಯಾವಾಗ್ಲೂ ಅದು ಪರ್ಫೆಕ್ಟ್ ಆಗೇ ಇರುತ್ತೆ ಅಲ್ವಾ. ಅವ್ರು ಪರ್ಫೆಕ್ಟ್ ಪರ್ಸನ್, ಅವ್ರು ಕೊಡೋ ಮಾರ್ಗದರ್ಶನ ಸಹ ಪರ್ಫೆಕ್ಟ್ ಆಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರಂತೆ. ಅಂದ್ರೆ ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ನಮ್ಗೆ ಏನೇ ಒಂದು ಕಷ್ಟ ಬಂದ್ರೆ ಅದಕ್ಕೆ ಪರಿಹಾರ ಏನು, ಚಾಂಟ್ ಮಾಡಿದ್ರೆ ಏನಾಗುತ್ತೆ, ನಾವು ಭಗವಂತನ ಸಂಪರ್ಕಕ್ಕೆ ಬರ್ತೀವಿ. ಭಗವಂತ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ, ನೀನ್ ಈ ತರ ಮಾಡು ನಿನಗೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ಗೆ ಕಷ್ಟ ಬಂದಾಗ ನಾವೇನ್ ಮಾಡ್ತೀವಿ, ಚಾಂಟಿಂಗ್ ನ ಬಿಟ್ಬಿಡ್ತೀವಿ. ಅದಕ್ಕೆ ನಮ್ಗೆ ನಾವು ನಮ್ಮ ಹಿರಿಯ ಪ್ರಭುಜಿಗಳ ಮಾರ್ಗದರ್ಶನ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ಇನ್ನ ಹೆಚ್ಚೆಚ್ಚು ಚಾಂಟ್ ಮಾಡು ಅಂತ ಹೇಳ್ತಾರೆ ಅಲ್ವಾ. ಚಾಂಟ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಇನ್ನ ಮಾರ್ಗದರ್ಶನ ಬರುತ್ತೆ, ಅವಾಗ ನಾವು ಜಯಶೀಲರಾಗ್ತೀವಿ ನಾವು. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ದೇವರೊಡನೆ ಇರುವ ನಮ್ಮ ಶಾಶ್ವತ ಸಂಬಂಧವನ್ನು ಅರ್ಥಕೊಳ್ಳಲು ಮಾನವ ಜನ್ಮ ನಮಗೆಲ್ಲರಿಗೂ ಒಂದು ಅವಕಾಶ. ಅವನೊಡನೆ ನಮ್ಮ ಸಂಬಂಧ ಶಾಶ್ವತವಾದದ್ದು. ಅದನ್ನು ಭಂಗ ಮಾಡಲಾಗಲಿ ನಾಶ ಮಾಡಲಾಗಲಿ ಸಾಧ್ಯವಿಲ್ಲ. ಸ್ವಲ್ಪ ಕಾಲ ಅದನ್ನ ಮರೆತಿರಬಹುದು, ಆದರೆ ಅವನ ಕೃಪೆಯಿಂದ ಎಲ್ಲ ದೇಶ ಕಾಲಗಳಲ್ಲಿನ ಶಾಸ್ತ್ರಗಳಲ್ಲಿ ಹೇಳಿರುವ ಅವನ ಆಜ್ಞೆಗಳನ್ನ ಪಾಲಿಸೋದ್ರಿಂದ ಅದನ್ನ ಪುನರುಜ್ಜೀವನಗೊಳಿಸಿಕೊಳ್ಳಬಹುದು ಅಲ್ವಾ. ನಮ್ಗೆ ಇವಾಗ ಶಂಖವನ್ನ ಊದ್ದಾಗ ಏನಾಗುತ್ತೆ ಅಂದ್ರೆ, ಇವಾಗ ಹರೇ ಕೃಷ್ಣ ಮಹಾಮಂತ್ರ ನಾವು ಹೇಳಿದಾಗ ಏನಾಗುತ್ತೆ, ಹೌದು ನಾವೀಗ ಮರ್ತೋಗ್ಬಿಟ್ಟಿದೀವಿ, ನಾವೆಲ್ಲನೂ ಸುಪ್ತಾವಸ್ಥೆಲಿದೀವಿ. ಹಂಗಂದ ಮಾತ್ರಕ್ಕೆ ಯಾವ ಜೀವರಾಶಿಗಳಿಗೂ ಭಗವಂತನ ಮೇಲೆ ಪ್ರೀತಿ ಇಲ್ಲ ಅಂತನಾ? ಎಲ್ಲರಲ್ಲೂ ಸಹ ಅದು ಪ್ರೀತಿ ಅನ್ನೋದು ಇದೆ, ಅದು ಸುಪ್ತಾವಸ್ಥೆಯಲ್ಲಿದೆ. ಯಾವಾಗ ನಾವು ಭಕ್ತರ ಸಂಪರ್ಕಕ್ಕೆ, ಈ ಹರೇ ಕೃಷ್ಣ ಮಹಾಮಂತ್ರದ ಸಂಪರ್ಕಕ್ಕೆ ಬಂದಾಗ ಅದು ಜಾಗೃತಗೊಳ್ಳುತ್ತೆ ಅಲ್ವಾ. ಅದು ಸ್ವಲ್ಪ ಕಾಲ ನಾವಿವಾಗ ಮರ್ತಿರ್ಬಹುದು ಅಲ್ವಾ, ಆದ್ರೆ ಇವಾಗ ಭಗವಂತನ ಕೃಪೆಗಳನ್ನ ಮತ್ತೆ ಶಾಸ್ತ್ರಗಳಲ್ಲಿ ಹೇಳಿರುವ ಅವರ ಆಜ್ಞೆಗಳನ್ನ ನಾವು ಪಾಲಿಸಿದ್ರೆ ನಾವಿವಾಗ ಅದನ್ನ ಪುನರುಜ್ಜೀವನಗೊಳಿಸಬಹುದು ಅಂತ ಹೇಳ್ತಾ ಇದ್ದಾರೆ. ನಾನು ಸ್ವಲ್ಪ ಸಮಯ ತಗೋತೀನಿ. ಹರೇ ಕೃಷ್ಣ. ಅಟ್ಲೀಸ್ಟ್ ನಾನು 15 ಮಾಡೋಣ ಅನ್ಕೊಂಡೆ. ಅಹೋ ಸನಾತ ಭವತಾಸ್ಮಯದ್ವಯಂ ತ್ರೈವಿಷ್ಟಪಾನಾಮಪಿ ದೂರದರ್ಶನಂ ಪ್ರೇಮಸ್ಮಿತ ಸ್ನಿಗ್ಧ ನಿರೀಕ್ಷಣಾನನಂ ಪಶ್ಯೇಮ ರೂಪಂ ತವ ಸರ್ವ ಸೌಭಗಂ. ಅನುವಾದ: ಹೋ, ನಿನ್ನ ಸಾನ್ನಿಧ್ಯ ಲಭಿಸುವುದರಿಂದ ನಾವು ಈ ದಿನ ಮತ್ತೆ ನಿನ್ನ ರಕ್ಷಣೆಗೆ ಒಳಪಟ್ಟೆವು. ಇದು ನಮ್ಮ ಅದೃಷ್ಟ, ಏಕೆಂದರೆ ನೀನು ಸ್ವರ್ಗದ ನಿವಾಸಿಗಳನ್ನ ಕೂಡ ಹೋಗಿ ನೋಡುವುದು ಅಪರೂಪ. ಪ್ರೀತಿಯ ಕುಡಿನೋಟದಿಂದ ಕೂಡಿದ ನಿನ್ನ ಮಂದಹಾಸಯುಕ್ತ ವದನವನ್ನು ನೋಡುವುದು ಈಗ ನಮಗೆ ಸಾಧ್ಯವಾಗಿದೆ. ಮಂಗಳಮಯವಾದ ನಿನ್ನ ದಿವ್ಯ ರೂಪವನ್ನು ನಾವೀಗ ಕಣ್ಣಾರೆ ಕಾಣಬಲ್ಲೆವು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ, ಅವ್ರಿಗೆಲ್ಲ ಗೊತ್ತಿದೆ ಭಗವಂತನ ದರ್ಶನವನ್ನ ನಾವಿವಾಗ ನಮ್ಗೆ ಇಷ್ಟ ದಿವಸ ಗೊತ್ತೇ ಇರಲ್ಲ. ನಮ್ಗೆ ಏನಾದ್ರು ನನ್ನ ಸ್ವರ್ಗ ಪ್ರಾಪ್ತಿ ಆದ್ರೆ ಸಾಕಪ್ಪ, ನಮ್ ಜೀವನ ಸಾರ್ಥಕ ಆಗುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ ಅಲ್ವಾ. ಆದ್ರೆ ನಮ್ಗೆ ನೋಡಿ, ಇಲ್ಲೂ ಹೇಳ್ತಾ ಇದಾರೆ, ಸ್ವರ್ಗ ನಿವಾಸಿಗಳಿಗೂ ಸಹ ಭಗವಂತನ ದರ್ಶನ ಸಿಗೋದಿಲ್ಲ, ಅದು ಸುದುದರ್ಶನಂ ಅಲ್ವಾ. ಭಗವಂತನ ಆ ಕೃಷ್ಣನ ರೂಪ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಕೃಷ್ಣನ ರೂಪ ಬಿಟ್ಬಿಡಿ, ವಿಷ್ಣುವಿನ ರೂಪವನ್ನು ಸಹ ನೋಡ್ಲಿಕ್ಕೆ ಸಾಧ್ಯ ಇಲ್ಲ.
ಈಗ ಶ್ವೇತ ದ್ವೀಪ ಅಂತ ಏನಿದೆಯೋ ಅದು ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಒಂದು ಶಾಶ್ವತವಾದ ಸ್ಥಳ. ಆ ಶಾಶ್ವತವಾದ ಸ್ಥಳಕ್ಕೆ ಯಾವುದೇ ಈ ಭೂಮಿ ಮೇಲೆ ಕಷ್ಟ ಬಂದಾಗ ದೇವತೆಗಳು ಅವರು ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮ ಅವರು ಶಿವನೊಡನೆ ಅವರು ಆ ಶ್ವೇತ ದ್ವೀಪಕ್ಕೆ ಬರ್ತಾರೆ. ಆ ಶ್ವೇತ ದ್ವೀಪಕ್ಕೆ ಬಂದಾಗ ಅಲ್ಲಿ ಶ್ವೇತ ಯಾರು ಕ್ಷೀರೋದಕಶಾಹಿ ವಿಷ್ಣು ಅವರು ಅಲ್ಲಿ ಅವರು ಏನು ಅನಂತನ ಮೇಲೆ ಅವರು ಪವಡಿಸಿದ್ದಾರೆ ಅವರು ಅಲ್ವಾ. ಆದ್ರೆ ಆ ದರ್ಶನವೂ ಸಹ ಈ ದೇವಾನ್ ದೇವತೆಗಳಿಗೆ ಸಿಗೋದಿಲ್ಲ. ಅವ್ರನ್ನ ಅಕಸ್ಮಾತ್ ಕಾಣಿಸಿದ್ರು ಸಹ ದೂರದಿಂದ ನೋಡ್ಬೇಕು ಅವರು. ಮತ್ತೆ ಒಂದೊಂದ್ಸತಿ ಅವರೆಲ್ಲರೂ ಸಹ ಆ ಪುರುಷ ಸೂಕ್ತದಿಂದ ಅವರು ಪ್ರಾರ್ಥನೆ ಮಾಡಿದಾಗ ಅವರು ತಮ್ಮ ಧ್ವನಿಯನ್ನ ಮಾತ್ರ ಅವರು ಹೇಳ್ತಾರೆ, ನಿರ್ದೇಶನವನ್ನ ಕೊಡ್ತಾರೆ, ನೀವು ಈ ತರ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದೊಂದ್ಸತಿ ಅವರು ತಮ್ಮ ಧ್ವನಿಯನ್ನು ಅಂದ್ರೆ ಆ ಶಬ್ದವನ್ನು ಸಹ ದೇವತೆಗಳಿಗೆ ಕೇಳಿಸ್ಕೊಳುವಂತಹ ಒಂದು ಸುಸಂದರ್ಭ ಸಿಗೋದಿಲ್ಲ. ಅವಾಗ ಬರೀ ಅವರು ಬ್ರಹ್ಮನ ಮನಸ್ಸಿನಲ್ಲಿ ಅವರು ಪ್ರಕಟಗೊಂಡು ಬ್ರಹ್ಮನಿಗೆ ಅವರು ನಿರ್ದೇಶನವನ್ನ ಕೊಡ್ತಾರೆ, ನೀವು ಈ ತರ ಮಾಡಿ, ನಾನ್ ಈ ತರ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಬ್ರಹ್ಮನಿಗೆ ಆದೇಶವನ್ನ ಕೊಡ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ನೀನು ಸ್ವರ್ಗದ ನಿವಾಸಿಗಳನ್ನು ಕೂಡ ಹೋಗಿ ನೋಡುವುದು ಅಪರೂಪ. ಆದ್ರೆ ನಮ್ಮ ಅದೃಷ್ಟ, ನಾವಿವಾಗ ಮತ್ತೆ ನೀನು ದ್ವಾರಕೆಗೆ ವಾಪಸ್ ಬಂದಿದ್ಯಾ, ನಾವಿವಾಗ ಮತ್ತೆ ನಿನ್ನ ರಕ್ಷಣೆಗೆ ನಾವು ಒಳಪಟ್ಟಿದೀವಿ, ನಮ್ಗೆ ಎಂತ ಅದೃಷ್ಟ ಅಂತ ಹೇಳ್ತಿದ್ದಾರೆ ಅಲ್ವಾ. ಇವಾಗ ನಾವು ಸಹ ಯೋಚನೆ ಮಾಡಿದ್ರೆ ನೋಡಿ, ಇವಾಗ ನಾವು ಭಗವಂತನ ಆಶ್ರಯಕ್ಕೆ ಬರ್ಲಿಕ್ಕೆ ನಾವು ಅಂತಹ ಆ ದಾರಿಯನ್ನ ನಮ್ಗೆ ಸಿಕ್ಬಿಟ್ಟಿದೆ. ಆ ದಾರಿಲಿ ನಾವು ನಡೀತಾ ಇದೀವಿ ಅಲ್ವಾ. ನಾವು ಅದನ್ನ ಸೀರಿಯಸ್ ಆಗಿ ನಾವು ತಗೋಬೇಕಾಗತ್ತೆ. ನಮ್ಗಿರುವಂತಹ ಯಾವ ವಾತಾವರಣ ಇದೆಯೋ ಆ ವಾತಾವರಣವನ್ನ ನಾವು ಅಷ್ಟನ್ನೇ ಉಪಯೋಗಿಸ್ಕೊಂಡು ನಾವು ಇವಾಗ ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ನಾವು ಪೂರ್ತಿಯಾದ ಪ್ರಯತ್ನವನ್ನ ನಾವು ಮಾಡ್ಬೇಕಾಗತ್ತೆ. ಅವಾಗ ಖಂಡಿತ ಭಗವಂತನ ಕೃಪೆ ನಮ್ಗೆ ಸಿಗುತ್ತೆ ನೋಡಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ, ಪ್ರೀತಿಯ ಕುಡಿನೋಟದಿಂದ ಕೂಡಿದ ನಿನ್ನ ಮಂದಹಾಸಯುಕ್ತ ವದನವನ್ನ ನೋಡುವುದು ಈಗ ನಮಗೆ ಸಾಧ್ಯವಾಗಿದೆ. ಮಂಗಳಮಯವಾದ ನಿನ್ನ ದಿವ್ಯ ರೂಪವನ್ನ ನಾವೀಗ ಕಣ್ಣಾರೆ ಕಾಣಬಲ್ಲೆವು. ಭಾವಾರ್ಥ ಶಿಲಪ್ರಭುಪಾದ ಅವರಿಂದ, ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಶುದ್ಧ ಭಕ್ತರು ಮಾತ್ರ ಭಗವಂತನನ್ನ ನಿತ್ಯ ರೂಪದಲ್ಲಿ ಕಾಣಬಹುದು. ದೇವರು ಎಂದೂ ನಿರಾಕಾರಿಯಲ್ಲ ಆದರೆ ಅವನು ದೇವೋತ್ತಮ ಪರಮಪುರುಷ. ಭಕ್ತಿ ಸೇವೆಯಿಂದ ಅವನನ್ನ ಮುಖಾಮುಖಿಯಾಗಿ ಕಾಣಬಹುದು. ಇದು ಸ್ವರ್ಗದ ನಿವಾಸಿಗಳಿಗೂ ಸಾಧ್ಯವಿಲ್ಲದುದು. ಬ್ರಹ್ಮನೇ ಮೊದಲಾದ ದೇವತೆಗಳು ಶ್ರೀಕೃಷ್ಣನ ಸ್ವ ಅಂಶ ರೂಪವಾದ ವಿಷ್ಣುವಿನ ಸಲಹೆ ಕೇಳಲು ಹೋದರೆ ಕ್ಷೀರಸಾಗರದ ಶ್ವೇತದೀಪದಲ್ಲಿ ಮಲಗಿರುವ ಅವನನ್ನು ಕಾಣಲು ಸಾಗರದ ದಡದಲ್ಲಿ ನಿಂತು ಕಾಯಬೇಕು. ಈ ವಿಶ್ವದಲ್ಲಿರುವ ಕ್ಷೀರಸಾಗರ ಮತ್ತು ಶ್ವೇತದ್ವೀಪ ವೈಕುಂಠದ ಲೋಕದ ಪಡಿಯಚ್ಚು. ಬ್ರಹ್ಮನಾಗಲಿ ಇಂದ್ರನೇ ಮೊದಲಾದ ದೇವತೆಗಳಾಗಲಿ ಈ ಶ್ವೇತದೀಪದ ಒಳಗಡೆ ಪ್ರವೇಶಿಸುವಂತಿಲ್ಲ. ಅವರು ಕ್ಷೀರಸಾಗರದ ದಡದಲ್ಲಿ ನಿಂತು ಕ್ಷೀರೋದಕಶಾಹಿಯಾದ ವಿಷ್ಣುವಿಗೆ ತಮ್ಮ ಸಂದೇಶವನ್ನ ಕಳಿಸಬಹುದು. ಆದುದರಿಂದ ಅವರು ಕೂಡ ಭಗವಂತನನ್ನ ಕಾಣುವುದು ಅಪರೂಪ. ದ್ವಾರಕೆಯ ನಿವಾಸಿಗಳಾದರೂ ಪ್ರಾಪಂಚಿಕ ಫಲಾಪೇಕ್ಷೆಯ ಕರ್ಮದಿಂದ ಸ್ವಲ್ಪವೂ ಕಳಂಕಿತರಾಗದಿರುವವರು, ಪ್ರಯೋಗವಾದಿ ಚಿಂತನದ ಮನೋಕಲ್ಪನೆಗಳಲ್ಲಿ ನಿರತರಲ್ಲದವರು, ಶುದ್ಧ ಭಕ್ತರು ಆದುದರಿಂದ ಭಗವಂತನ ಕೃಪೆಯಿಂದ ಅವನನ್ನು ಮುಖಾಮುಖಿಯಾಗಿ ಕಾಣಬಲ್ಲರು ಅಲ್ವಾ. ನೋಡಿ, ಇದನ್ನ ಸ್ವರ್ಗವಾಸಿಗಳಿಗೂ ಸಹ ಸಾಧ್ಯ ಆಗ್ತಾ ಇಲ್ಲ, ಆದ್ರೆ ಇಲ್ಲಿ ದ್ವಾರಕಾವಾಸಿಗಳಿಗೆ ಸಾಧ್ಯ. ಯಾಕೆ ಅಂತಂತಂದ್ರೆ ಅವರು ಏನಂತ ಹೇಳ್ತಿದ್ದಾರೆ, ಅವರು ಕಾಮ್ಯ ಕರ್ಮಿಗಳಲ್ಲ ಅಲ್ವಾ. ಯಾವ್ದೋ ಒಂದು ಕೆಲಸ ಮಾಡಿದ್ರೆ ನನಗೆ ಏನಪ್ಪಾ ಸಿಗುತ್ತೆ ಅಂತ ಯೋಚನೆ ಮಾಡೋರಲ್ಲ. ಮತ್ತೆ ಅವರು ಯಾವ್ದೋ ಒಂದು ಊಹಾತ್ಮಕ ಚಿಂತನೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋರು ಅಲ್ಲ. ಅವರೆಲ್ಲರನ್ನೂ ಸಹ ಭಗವಂತನ ಶುದ್ಧ ಭಕ್ತರು. ಅದಕ್ಕೋಸ್ಕರನೇ ಅವರು ಭಗವಂತನ ಕೃಪೆಯಿಂದ ಅವರು ಭಗವಂತನನ್ನ ಮುಖಾಮುಖಿಯಾಗಿ ಅವರು ಕಾಣಬಲ್ಲರು. ಇದರಿಂದ ನಮ್ಗೆ ಗೊತ್ತಾಗ್ತದೆ ಭಗವಂತ ನಿರಾಕಾರ ಅಲ್ಲ, ಅವ್ರಿಗೆ ಒಂದು ಸುಂದರ ರೂಪ ಇದೆ, ಶ್ಯಾಮಸುಂದರ ರೂಪ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಇದು ಜೀವಿಗಳ ಮೂಲ ಸ್ವರೂಪ. ಇದನ್ನ ಪಡೆಯಬೇಕಾದರೆ ತಮ್ಮ ಸ್ವಾಭಾವಿಕ ಮತ್ತು ಜೀವನದ ಸ್ವರೂಪ ಸ್ಥಿತಿಯನ್ನ ಪುನರುಜ್ಜೀವನಗೊಳಿಸಿಕೊಳ್ಳಬೇಕು. ಇದನ್ನ ಭಕ್ತಿ ಸೇವೆಯಿಂದ ಮಾತ್ರ ಕಂಡುಕೊಳ್ಳಬಹುದು ಅಲ್ವಾ. ನಮಗೂ ಸಹ ಸಾಧ್ಯ ಅಂತ ಹೇಳ್ತಿದ್ದಾರೆ, ಬರೇ ದ್ವಾರಕಾವಾಸಿಗಳಿಗೆ ಸಾಧ್ಯ ಅಂತ ಹೇಳ್ತಿಲ್ಲ. ಪ್ರತಿಯೊಂದು ಜೀವರಾಶಿಗೂ ಸಹ ಭಗವಂತನನ್ನ ಮುಖಾಮುಖಿಯಾಗಿ ಭೇಟಿಯಾಗೋದು ಸಾಧ್ಯ. ಇದನ್ನ ನಾವು ಆ ಭಕ್ತಿ, ಶುದ್ಧ ಭಕ್ತಿ ಅಥವಾ ಭಕ್ತಿ ಯೋಗದಿಂದ, ಭಕ್ತಿ ಮಾರ್ಗದಿಂದ ಮಾತ್ರ ನಾವ್ ಇದನ್ನ ಪುನರುಜ್ಜೀವನಗೊಳಿಸ್ಕೊಳ್ಳಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯರ್ಹ್ಯಾಂಬುಜಾಕ್ಷಾಪಸಸಾರ ಭೋ ಭವಾನ್ ಕುರೂನ್ ಮಧೂನ್ ವಾತ ಸುಹೃದ್ದಿ ದೃಕ್ಷಯ ತತ್ರಾಬ್ಧ ಕೋಟಿ ಪ್ರತಿಮಕ್ಷಣೋ ಭವೇತ್ ರವಿಂ ವಿನಾಕ್ಷ್ಣೋರಿವ ನಸ್ತವಾಚ್ಯುತ. ಹೇ ಕಮಲ ನಯನ ಪ್ರಭುವೆ, ನೀನು ನಿನ್ನ ಸ್ನೇಹಿತರನ್ನ ಮತ್ತು ಬಂಧುಗಳನ್ನ ಕಾಣಲು ಮಥುರೆ, ವೃಂದಾವನ ಅಥವಾ ಹಸ್ತಿನಾಪುರಕ್ಕೆ ಹೋದಾಗ ನೀನಿಲ್ಲದ ಪ್ರತಿಕ್ಷಣ ಕೋಟಿ ವರ್ಷಗಳಂತೆ ಕಾಣುತ್ತದೆ. ಹೇ ಅಚ್ಯುತನಾದ ಪರಮಪುರುಷನೇ, ಆ ಕಾಲದಲ್ಲಿ ನಮ್ಮ ಸ್ಥಿತಿ ಸೂರ್ಯನಿಲ್ಲದ ಹೊತ್ತಿನ ಕಣ್ಣುಗಳಂತೆ ಅನುಪಯುಕ್ತವಾಗುತ್ತವೆ ಅಂತ ಹೇಳ್ತಾರೆ. ನೋಡಿ, ಆ ಪುರವಾಸಿಗಳು ಎಷ್ಟು ಚೆನ್ನಾಗಿ ಭಗವಂತನಿಗೆ ಇಲ್ಲಿ ಅವ್ರ ಮನಸ್ಥಿತಿಯನ್ನ ಹೇಳ್ತಾರೆ. ನೀನ್ ಇಲ್ದಲೇ ಇದ್ದಾಗ ನಮ್ಮ ಮನಸ್ಥಿತಿ ಹೇಗಿತ್ತು ಅಲ್ವಾ. ನಮ್ಮ ಕಣ್ಣುಗಳಿತ್ತು, ಆದ್ರೆ ಏನು ಉಪಯೋಗ ಇಲ್ಲ ಅಲ್ವಾ. ಇವಾಗ ಅಕಸ್ಮಾತ್ ನಮ್ಗೆ ಕಣ್ಣುಗಳಿಗೆ ನೋಡೋ ಶಕ್ತಿನೂ ಇದೆ, ಆದ್ರೆ ಇಲ್ಲಿ ಬೆಳಕೇ ಇಲ್ಲ ಅಂದಾಗ ನಾವು ಏನನ್ನೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅವಾಗ ಕಣ್ಣುಗಳು ಏನು ಉಪಯೋಗ ಇಲ್ಲ. ಅದೇ ತರನೇ ನಿನ್ನನ್ನ ನೋಡ್ದಲೇ ಇದ್ರೆ ನಮ್ಮ ಕಣ್ಣುಗಳಿಗೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಇದೇ ತರನೇ ಗೋಪಿಕಾಸ್ತ್ರೀಯರು ಸಹ ಹೇಳಿದ್ದಾರೆ ಅಲ್ವಾ. ಅವ್ರು ಏನ್ ಹೇಳ್ತಾರೆ, ಅವರು ಆ ಕೃಷ್ಣನ ಬರುವಿಕೆಯನ್ನ ಅವ್ರು ಕಾಯ್ತಾ ಇರ್ತಾರೆ. ಅವ್ರು ಸಾಯಂಕಾಲ ಬಂದಾಗ ಅಷ್ಟು ಸಮಯ ಮಾತ್ರ ಅವರು ಕೃಷ್ಣನ ನೋಡ್ಲಿಕ್ಕೆ ಸಾಧ್ಯ. ಆ ಸಮಯದಲ್ಲಿ ಅವರು ಕೃಷ್ಣನ ನೋಡ್ಬೇಕಾದ್ರೆ ಕಣ್ಣು ರೆಪ್ಪೆ ಮುಚ್ಕೊಳ್ಳುತ್ತೆ
ಅಲ್ವಾ. ಆಗ ಅದಕ್ಕೆ ಅವರು ಬ್ರಹ್ಮನನ್ನ ಅವರು ಬೈತಾರೆ ಅಲ್ವಾ, ಎಂತಹ ಸೃಷ್ಟಿಕರ್ತ ನೀನು, ನಮ್ಗೆ ಯಾಕೆ ಈ ರೆಪ್ಪೆಗಳನ್ನ ನೀನು ಕೊಟ್ಟಿದ್ಯಾ, ಆ ಕ್ಷಣ ಆ ರೆಪ್ಪೆ ಮುಚ್ಚೋ ಕ್ಷಣ ನಾವು ಕೃಷ್ಣನ ದರ್ಶನವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಅದೇ ತರನೇ ಇಲ್ಲಿ ಹೇಳ್ತಾ ಇದ್ರೆ, ನೀನು ನಿನ್ನ ಬಂಧುಗಳನ್ನ ಕಾಣ್ಲಿಕ್ಕೆ ನೀನು ಮಥುರಾ, ವೃಂದಾವನ, ಹಸ್ತಿನಾಪುರಕ್ಕೆ ಹೋಗ್ತೀಯಾ, ಆಗ ಪ್ರತಿ ಕ್ಷಣವು ನಮ್ಗೆ ಕೋಟಿ ಯುಗಗಳಂತೆ ಕಾಣುತ್ತೆ, ವರ್ಷಗಳಂತೆ ಕಾಣುತ್ತೆ ಅಂತ ಹೇಳ್ತಾರೆ. ಹೇಗೆ ಚೈತನ್ಯ ಮಹಾಪ್ರಭು ಹೇಳಿದ್ರು, ಒಂದು ಕ್ಷಣ ನಿನ್ನನ್ನ ನಿನ್ನ ಜ್ಞಾಪಿಸ್ಕೊಂಡೇ ಇರುವಂತ ಕ್ಷಣ ಅದು ಯುಗಗಳ ತರ ನನಗೆ ಹೇಗೆ ಅನ್ಸುತ್ತೆ ಅಂತ ಹೇಳ್ತಿದ್ರು, ಅದೇ ತರ ಇಲ್ಲಿ ದ್ವಾರಕಾವಾಸಿಗಳು ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಾಪ್ರಭುಪಾದ ಅವರಿಂದ, ಶಿಲಾಪ್ರಭುಪಾದ ಅವರಿಗೆ ಜಯವಾಗಲಿ. ದೇವರ ಅಸ್ತಿತ್ವವನ್ನ ನಿರ್ಧರಿಸಲು ಪ್ರಯೋಗವನ್ನ ಕೈಗೊಳ್ಳುವುದಕ್ಕಿಂತ ನಮ್ಮ ಲೌಕಿಕ ಇಂದ್ರಿಯಗಳಿಂದ ಪ್ರಯೋಗವನ್ನು ಕೈಗೊಳ್ಳುವುದಕ್ಕೆ ದೇವರ ಅಸ್ತಿತ್ವವನ್ನು ನಿರ್ಧರಿಸಲು ಪ್ರಯೋಗವನ್ನು ಕೈಗೊಳ್ಳುವುದಕ್ಕೆ ನಮ್ಮ ಲೌಕಿಕ ಇಂದ್ರಿಯಗಳಿಂದ ಸಾಧ್ಯ ಎಂದು ಹೆಮ್ಮೆ ಪಡುತ್ತೇವೆ. ಅಲ್ವಾ, ನಾವೇನು ಯೋಚನೆ ಮಾಡ್ತೀವಿ, ನಾವೇನೋ ಒಂದು ಪ್ರಯೋಗ ಮಾಡಿದ್ರೆ ದೇವ್ರು ನಮ್ಮ ಕಣ್ಣ ಮುಂದೆ ಬಂದು ನಿಂತ್ಕೋತಾನೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ. ನಾವು ಲೌಕಿಕವಾದ ಕಣ್ಣುಗಳಿಂದ ನಾವು ಭಗವಂತನನ್ನ ನಾವು ನೋಡ್ಬೋದು ಅಂತ ನಾವು ಹೆಮ್ಮೆ ಪಡ್ತೀವಿ. ಆದ್ರೆ ನಮ್ಮ ಇಂದ್ರಿಯಗಳು ಸ್ವಯಂ ಪೂರ್ಣವಲ್ಲ ಎಂಬುದನ್ನ ಮರೆತು ಬಿಡುತ್ತೇವೆ ಅಲ್ವಾ. ನಮ್ಮ ಕಣ್ಣಿಗೆ ಎಷ್ಟೊಂದು ಕಾಣಿಸ್ತಾ ಇಲ್ಲ, ಈ ಗಾಳಿನೇ ಕಾಣಿಸ್ತಿಲ್ಲ, ಈ ಕರೋನಾನೇ ಕಾಣಿಸ್ತಿಲ್ಲ ಅಲ್ವಾ, ಎಷ್ಟೊಂದು ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಲ್ವಾ. ಇಂತಹ ಈ ಭೌತಿಕ ವಸ್ತುಗಳೇ ನಮ್ಮ ಕಣ್ಣಿಗೆ ಕಾಣಿಸ್ತಲೇ ಇದ್ದಾಗ ಆ ಆಧ್ಯಾತ್ಮಿಕ ಸ್ವರೂಪದಲ್ಲಿರುವ ಭಗವಂತನ ದರ್ಶನವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯನಾ? ಅವು ಕೆಲವು ವಿಶಿಷ್ಟ ಸ್ಥಿತಿಯಲ್ಲಿ ಮಾತ್ರ ಕೆಲಸ ಮಾಡಬಲ್ಲವು. ಉದಾಹರಣೆಗೆ ನಮ್ಮ ಕಣ್ಣನ್ನ ತೆಗೆದುಕೊಳ್ಳೋಣ. ಸೂರ್ಯನ ಬೆಳಕು ಇರುವಷ್ಟು ಕಾಲ ನಮ್ಮ ಕಣ್ಣುಗಳು ನಮಗೆ ಸ್ವಲ್ಪ ಮಟ್ಟಿಗೆ ಉಪಯೋಗವಾಗುತ್ತದೆ. ಆದರೆ ಸೂರ್ಯನ ಇಲ್ಲದಾಗ ಅವು ಉಪಯೋಗಕ್ಕೆ ಬರುವುದಿಲ್ಲ. ಆದಿ ದೈವವೂ ಪರಮಸತ್ಯವೂ ಆದ ಶ್ರೀಕೃಷ್ಣನನ್ನ ಸೂರ್ಯನಿಗೆ ಹೋಲಿಸಲಾಗಿದೆ. ಅವನಿಲ್ಲದೆ ನಮ್ಮ ಎಲ್ಲ ಜ್ಞಾನವು ಸುಳ್ಳು ಅಥವಾ ಆಂಶಿಕ. ಸೂರ್ಯನಿಗೆ ವಿರುದ್ಧವಾದುದು ಕತ್ತಲು, ಹಾಗೆಯೇ ಶ್ರೀಕೃಷ್ಣನ ವಿರುದ್ಧವಾದುದು ಮಾಯೆ. ಶ್ರೀಕೃಷ್ಣನ ಭಕ್ತರು ಅವನು ಹೊರಚೆಲ್ಲಿದ ಬೆಳಕಿನಿಂದ ಎಲ್ಲವನ್ನೂ ಅವುಗಳ ನಿಜ ಸ್ವರೂಪದಲ್ಲಿ ಅರಿಯಬಲ್ಲರು. ಶ್ರೀಕೃಷ್ಣನ ಅನುಗ್ರಹದಿಂದ ಶುದ್ಧ ಭಕ್ತನು ಅಜ್ಞಾನದ ಕತ್ತಲಿನಲ್ಲಿ ಇರಲಾರನು. ಆದ್ದರಿಂದ ನಾವು ಯಾವಾಗಲೂ ಶ್ರೀಕೃಷ್ಣನ ದೃಷ್ಟಿಯಲ್ಲಿರುವುದು ಅವಶ್ಯಕ. ಹಾಗಿದ್ದರೆ ನಾವು ನಮ್ಮನ್ನ ಅರಿತುಕೊಳ್ಳಬಹುದು, ಅಲ್ಲದೆ ಭಗವಂತನನ್ನು ಅವನ ನಾನಾ ಶಕ್ತಿಗಳನ್ನ ತಿಳಿದುಕೊಳ್ಳಬಹುದು. ಸೂರ್ಯನಿಲ್ಲದೆ ನಮಗೆ ಹೇಗೆ ಯಾವುದೂ ಗೋಚರವಾಗುವುದಿಲ್ಲವೋ ಹಾಗೆಯೇ ಶ್ರೀಕೃಷ್ಣನ ವಾಸ್ತವಿಕ ಸಾನ್ನಿಧ್ಯವಿಲ್ಲದೆ ನಮ್ಮನ್ನು ಮೊದಲುಗೊಂಡು ಯಾವುದನ್ನೂ ಅರಿಯಲಾರವು. ಅವನ ಸಾನ್ನಿಧ್ಯ ಇಲ್ಲದಿದ್ದರೆ ನಮ್ಮ ಜ್ಞಾನವೆಲ್ಲ ಮಾಯೆಯಿಂದ ಮುಚ್ಚಲ್ಪಟ್ಟಿರ್ತದೆ ಅಲ್ವಾ. ನೋಡಿ, ನಾವು ಎಷ್ಟು ವರ್ಷಗಳ ಕಾಲ, ನಮ್ಮ ಅರ್ಧ ಜೀವನನೇ ಮುಗ್ದೋಯ್ತು, ಇಷ್ಟು ವರ್ಷಗಳ ಕಾಲ ನಾವು ಎಷ್ಟು ಮಾಯೆಯಲ್ಲಿದ್ವಿ ಅಲ್ವಾ. ನಮಗ್ ಯಾರಂತಾನೆ ಗೊತ್ತಿಲ್ಲ, ನಾವು ಜೀವನವನ್ನ ಮುಗಿಸ್ಬಿಡ್ತಾ ಇದೀವಿ ಅಲ್ವಾ. ನಮ್ಮನ್ನ ಇಷ್ಟು ದಿವಸ ನಾವು ನಮ್ಮನ್ನ ದೇಹ ಅಂತ ಅನ್ಕೊಂಡಿದೀವಿ. ನಾವು ಭಗವಂತನ ವಿಭಿನ್ನ ಅಂಶ, ನಾವು ಸತ್ಯಚಿತ್ತ ಆನಂದ ಸ್ವರೂಪಿಗಳು, ಭಗವಂತನ ಮಕ್ಕಳು ಅನ್ನೋದನ್ನೇ ನಮ್ಗೆ ಗೊತ್ತಿಲ್ಲದಲ್ಲೇ ನಾವು ಜೀವನವನ್ನ ಮಾಡಿದ್ವಿ. ನಾವ್ ಯಾವಾಗ ಕೃಷ್ಣನ ಸಂಪರ್ಕಕ್ಕೆ ಬಂದಿದ್ದ ತಕ್ಷಣನೇ ನಮ್ಗೆ ಜ್ಞಾನ ಅನ್ನೋದು ಸಿಕ್ಕಿದೆ ಅಲ್ವಾ. ನಾವು ಮಾಯೆಯ ಆಶ್ರಯದಿಂದ ನಾವು ಹೊರಗಡೆ ಬರ್ಬೇಕು ಅಂತಂದ್ರೆ ನಾವು ಭಗವಂತನ ಆಶ್ರಯವನ್ನ ನಾವು ಪಡಿಬೇಕಾಗತ್ತೆ. ಅದಕ್ಕೆ ಭಕ್ತಿ ಯೋಗ ಮಾತ್ರನೇ ಇರೋದು. ನಾವು ಊಹಾತ್ಮಕ ಚಿಂತನೆ ಮಾಡೋದ್ರಿಂದನೇ ಆಗ್ಲಿ ಅಥವಾ ಕಾಮ್ಯ ಕರ್ಮಗಳ ಫಲದಿಂದನೇ ಆಗ್ಲಿ ನಾವು ಭಗವಂತನನ್ನ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಮ್ಗೆ ಇದಕ್ಕಿಂತ ಮುಂಚೆ ಎಷ್ಟೊಂದ್ಸತಿ ನಾವು ತಿಳ್ಕೊಂಡ್ರ ಹಾಗೇನೆ ಕೃಷ್ಣ ಸೂರ್ಯ ಸಮ, ಮಾಯಾ ಅಂಧಕಾರ ಅಲ್ವಾ. ಸೊ ಎಲ್ಲಿ ಸೂರ್ಯ ಇರ್ತಾನೋ ಅಲ್ಲಿ ಮಾಯೆ ಅಂದ್ರೆ ಅಂಧಕಾರ ಅಂದ್ರೆ ಇಲ್ದಲೇ ಇರ್ಲಿಕ್ಕೆ ಸಾಧ್ಯ ಅಲ್ವಾ. ಸೂರ್ಯ ಇರೋ ಕಡೆ ಅಲ್ಲಿ ಅಂಧಕಾರ ಇರೋದಿಲ್ಲ. ಅದೇ ತರನೇ ಎಲ್ಲಿ ಕೃಷ್ಣ ಇರ್ತಾರೋ ಅಲ್ಲಿ ಅಜ್ಞಾನ ಅನ್ನೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವು ಕೃಷ್ಣನ ಸಂಪರ್ಕದಲ್ಲಿ ಅಷ್ಟೇ ನಾವು ಜ್ಞಾನವನ್ನ ಪಡಿಲಿಕ್ಕೆ ಸಾಧ್ಯ. ಕಥಂ ವಯಂ ನಾಥ ಚಿರೋಷಿತೆ ತ್ವಯಿ ಪ್ರಸನ್ನ ದೃಷ್ಟ್ವಾ ಅಖಿಲ ತಾಪ ಶೋಷಣಂ ಜೀವೇ ಮಾತೆ ಸುಂದರ ಹಾಸ ಶೋಭಿತಂ ಅಪಶ್ಯಮಾನಾ ವದನಂ ಮನೋಹರಂ ಇತಿ ಚೋದಿರಿತ ವಾಚಃ ಪ್ರಜಾನಾಂ ಭಕ್ತವತ್ಸಲಃ ಶೃಣ್ವಾನೋ ಅನುಗ್ರಹಂ ದೃಷ್ಟ್ಯಾ ವಿತನ್ವನ್ ಪ್ರಾವಿಶತ್ಪುರಂ. ಹೇ ಪ್ರಭೋ, ನೀನು ಯಾವಾಗಲೂ ವಿದೇಶದಲ್ಲಿದ್ದರೆ ನಮ್ಮ ದುಃಖಗಳನ್ನೆಲ್ಲ ಪರಿಹರಿಸುವ ಮುಗುಳ್ನಗೆಯಿಂದ ಕೂಡಿದ ನಿನ್ನ ಆಕರ್ಷಕ ಮುಖವನ್ನ ನೋಡಲಾಗುವುದಿಲ್ಲ. ನಿನ್ನ ಸಾನ್ನಿಧ್ಯವಿಲ್ಲದೆ ನಾವು ಜೀವಿಸಿರುವುದು ಹೇಗೆ? ದ್ವಾರಕಾಪುರ ನಿವಾಸಿಗಳಿಗೆ ಮತ್ತು ಭಕ್ತರಿಗೆ ತುಂಬಾ ದಯಾಮಯನಾದ ಶ್ರೀಕೃಷ್ಣನು ಅವರ ಈ ಮಾತುಗಳನ್ನ ಕೇಳುತ್ತಾ ದ್ವಾರಕೆಯನ್ನು ಪ್ರವೇಶಿಸಿದನು. ಶ್ರೀಕೃಷ್ಣನು ಎಲ್ಲರ ಮೇಲೆ ತನ್ನ ದಿವ್ಯ ದೃಷ್ಟಿಯನ್ನ ಬೀರಿ ಅವರೆಲ್ಲರ ಸ್ವಾಗತವನ್ನ ಸ್ವೀಕರಿಸಿದನು. ನೋಡಿ, ಇಲ್ಲಿ ಕೊನೆಯದಾಗಿ ಅವ್ರು ಏನನ್ನ ಹೇಳ್ತಾ ಇದಾರೆ ಕೃಷ್ಣನಿಗೆ, ನೀನು ಯಾವಾಗ್ಲೂ ವಿದೇಶದಲ್ಲಿದ್ರೆ, ನೋಡಿ ಇವಾಗ ಅವ್ರಿಗೆ ಹಸ್ತಿನಾಪುರ ಮತ್ತೆ ಮಥುರಾ, ವೃಂದಾವನ ಅದೆಲ್ಲನೂ ಸಹ ವಿದೇಶ ತರ ಅನ್ನಿಸ್ತಾ ಇದೆ ಅವ್ರಿಗೆ. ನೀವ್ ಈ ತರ ವಿದೇಶಕ್ಕೆ ಹೋಗ್ತಾ ಇದ್ರೆ ಯಾವಾಗ್ಲೂನು ನಾವು ನಿನ್ನ ಆಕರ್ಷಕ ಮುಖವನ್ನ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನ್ ಇಲ್ದಲೇ ಇದ್ರೆ, ನಿನ್ನ ಸಾನ್ನಿಧ್ಯ ಇಲ್ದಲೇ ಇದ್ರೆ ನಾವ್ ಹೇಗೆ ಜೀವನ ಮಾಡೋದಾದ್ರೂ ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ಇದನ್ನೆಲ್ಲ ಕೇಳಿಸ್ಕೊಂಡು ಕೃಷ್ಣ ದ್ವಾರಕೆಯನ್ನ ಪ್ರವೇಶ ಮಾಡ್ತಾ ಇದಾರೆ. ಕೃಷ್ಣ ಈಗ ಎಲ್ಲರ ಮೇಲೆ ತನ್ನ ದಿವ್ಯ ದೃಷ್ಟಿಯನ್ನ ಅವರು ಬೀರ್ತಾ ಇದಾರೆ, ಅವರ ಸ್ವಾಗತವನ್ನ ಸ್ವೀಕರಿಸ್ತಾ ಇದಾರೆ ಅಲ್ವಾ. ಇವಾಗ ಕುಂತಿ ಮಹಾರಾಣಿಯೂ ಸಹ ಎಷ್ಟು ಸ್ತುತಿಯನ್ನ ಮಾಡ್ತಾಳೆ ಅಲ್ವಾ. ಅದಾದ್ಮೇಲೆ ಕೃಷ್ಣ ಅವ್ರು ಹೇಗೆ ಪ್ರತಿಸ್ಪಂದನೆ ಮಾಡ್ತಾರೆ, ಒಂದೇ ಒಂದು ಮುಗುಳ್ನಗೆಯನ್ನ ಕೊಡ್ತಾರೆ ಅಲ್ವಾ. ಆ ಮುಗುಳ್ನಗೆನೆ ಸಾಕು ನಮ್ಮ ಜನ್ಮ ಸಾರ್ಥಕ ಆಗಲಿಕ್ಕೆ ಅಲ್ವಾ. ಅದೇ ತರನೇ ಇಲ್ಲೂ ಸಹ ಇವರ ಮಾತುಗಳನ್ನೆಲ್ಲ ಕೇಳಿ ಅವರು ದಿವ್ಯ ದೃಷ್ಟಿಯನ್ನ ಬೀರ್ತಾ ಇದಾರೆ ಮತ್ತೆ ಅವರ ಸ್ವಾಗತವನ್ನ ಅವರು ಸ್ವೀಕರಿಸ್ತಾ ಇದಾರೆ. ಕೃಷ್ಣ ಭಾವಾರ್ಥ ಶಿಲಪ್ರಭುಪಾದ ಅವರಿಂದ, ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಶ್ರೀಕೃಷ್ಣನ ಆಕರ್ಷಣೆಯು ಎಷ್ಟು ಶಕ್ತಿಶಾಲಿಯಾದಂದ್ರೆ
ಶಕ್ತಿಶಾಲಿಯಾದುದೆಂದರೆ ಒಮ್ಮೆ ಅವನಿಗೆ ಆಕರ್ಷಿತನಾದವನು ಅವನ ವಿರಹವನ್ನ ಸಹಿಸಲಾರನು. ಇದು ಹೀಗೆ ಏಕೆಂದರೆ ಸೂರ್ಯನ ಕಿರಣಗಳು ಅವನ ಮಂಡಲದೊಂದಿಗೆ ಶಾಶ್ವತ ಸಂಬಂಧ ಹೊಂದಿರುವಂತೆ ನಾವೆಲ್ಲ ಅವನೊಡನೆ ನಿತ್ಯ ಸಂಬಂಧ ಹೊಂದಿದ್ದೇವೆ. ಸೂರ್ಯನ ಕಿರಣಗಳು ಸೂರ್ಯ ಕೇಂದ್ರದಿಂದ ವಿಕಿರಣವಾಗುವ ಒಂದು ಅಣುಭಾಗ. ಸೂರ್ಯ ಮತ್ತು ಅವನ ಕಿರಣಗಳನ್ನ ಪ್ರತ್ಯೇಕ ಮಾಡಲಾಗುವುದಿಲ್ಲ. ಮೋಡಗಳಿಂದ ಮರೆಯಾಗುವುದು ತಾತ್ಕಾಲಿಕ ಮತ್ತು ಕೃತಕ. ಮೋಡಗಳು ಚದುರಿ ಸೂರ್ಯನು ಪ್ರಕಾಶಿಸುತ್ತಿರುವಾಗ ಕಿರಣಗಳು ತಮ್ಮ ಸ್ವಾಭಾವಿಕ ಬೆಳಕನ್ನ ಬೀರುತ್ತವೆ. ಅದೇ ರೀತಿ ಜೀವಿಗಳು ಸಮಗ್ರ ಚೇತನದ ಕಣಗಳು. ಮಾಯೆಯ ಕೃತಕ ಆವರಣದಿಂದಾಗಿ ಜೀವಿಗಳು ಭಗವಂತನಿಂದ ಪ್ರತ್ಯೇಕವಾಗಿರುತ್ತವೆ. ಮಾಯೆಯ ಪರದೆಯನ್ನ ಕಳಚಬೇಕು. ಹಾಗೆ ಮಾಡಿದಾಗ ಜೀವಿಗಳು ಭಗವಂತನನ್ನ ಮುಖಾಮುಖಿಯಾಗಿ ಕಾಣಬಹುದು. ಆಗಾದ ತತ್ಕ್ಷಣ ದುಃಖ ಸಂಕಟಗಳೆಲ್ಲ ಪರಿಹಾರವಾಗುತ್ತದೆ. ನಮ್ಮಲ್ಲಿ ಪ್ರತಿಯೊಬ್ಬರು ದುಃಖ ಸಂಕಟಗಳಿಂದ ಪಾರಾಗಬೇಕೆಂದು ಬಯಸುತ್ತೇವೆ, ಆದರೆ ಅದನ್ನು ಹೇಗೆ ಮಾಡಬೇಕೆಂದು ನಮಗೆ ತಿಳಿಯದು. ಪರಿಹಾರ ಮಾರ್ಗವನ್ನು ಇಲ್ಲಿ ಕೊಟ್ಟಿದೆ, ಅದನ್ನು ಅರಗಿಸಿಕೊಳ್ಳುವುದು ಬಿಡುವುದು ನಮಗೆ ಸೇರಿದ್ದು. ಪ್ರಭುಪಾದರು ನೋಡಿ ಯಾವ ತರ ಕೊನೆಗೆ ಹೇಳ್ಬಿಡ್ತಾ ಇದ್ದಾರೆ, ಪರಿಹಾರನೂ ಕೊಟ್ಟಾಗಿದೆ, ಅದನ್ನ ತಗೊಳೋದು ಬಿಡೋದು ನಿಮಗ್ ಸೇರಿರೋದು ಅಂತ ಕೊನೆಯದಾಗಿ ಇಲ್ಲಿ ಹೇಳ್ಬಿಡ್ತಾ ಇದಾರೆ ಅಲ್ವಾ. ನಮ್ಗೆ ಶ್ರೀಕೃಷ್ಣ ಅಂತ ಹೆಸರೇ ಆಕರ್ಷಣೀಯ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೆ ಕೃಷ್ಣನ ನಾಮ ರೂಪ ಗುಣ ಅದ್ಯಾವುದನ್ನು ಸಹ ಬೇರೆ ಅಲ್ಲ ಅಲ್ವಾ. ಮತ್ತೆ ಇಲ್ಲಿ ಯಾಕೆ ನಮ್ಗೆ ಅಷ್ಟು ಆಕರ್ಷಣೆ ಕೃಷ್ಣನ ಮೇಲೆ ಅಂತಂದ್ರೆ ನಾವೆಲ್ಲನೂ ಸಹ ಭಗವಂತನ ವಿಭಿನ್ನ ಅಂಶ ಅಲ್ವಾ. ಹೇಗೆ ಸೂರ್ಯನ ಕಿರಣಗಳಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ನಮ್ಮನ್ನ ಭಗವಂತನಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಗೆ ಅಷ್ಟು ಆಕರ್ಷಣೆಗೆ ಒಳಗಾಗ್ತೀವಿ ನಾವು ಕೃಷ್ಣನಿಂದ. ಅದಕ್ಕೆ ನೋಡಿ, ಈ ಭೌತಿಕ ಪ್ರಪಂಚ ನಾವು ಏನನ್ನೇ ನೋಡಿದ್ರು ಸಹ ನಾವಲ್ಲಿ ತಪ್ಪನ್ನ ಕಂಡಿಡ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ನಾವು ಆ ಪರ್ಫೆಕ್ಟ್ ಪರ್ಸನ್ ಅನ್ನ ನೋಡ್ಬಿಟ್ಟಿದೀವಿ, ನಾವು ಆ ಪರಿಪೂರ್ಣ ಪುರುಷನನ್ನ ನಾವು ನೋಡ್ಬಿಟ್ಟಿದೀವಿ. ಅದಕ್ಕೆ ಯಾರನ್ನೇ ನೋಡ್ಲಿ ಅಲ್ವಾ ನಮ್ಗೆ ಏನೋ ಒಂದು ತಪ್ಪು ಕಾಣಿಸ್ತಿರುತ್ತೆ. ಯಾಕಂದ್ರೆ ನಾವು ಎಲ್ಲರಲ್ಲೂ ಸಹ ಕೃಷ್ಣನನ್ನ ಹುಡುಕ್ತಾ ಇದೀವಿ, ಪ್ರತಿಯೊಂದ್ರಲ್ಲೂ ನಾವು ಕೃಷ್ಣನನ್ನ ಹುಡುಕ್ತಾ ಇದೀವಿ. ನಮ್ಗದ ಅರ್ಥ ಆಗ್ತಾ ಇಲ್ಲ ಅಲ್ವಾ. ನಮ್ಗೆ ಕೃಷ್ಣನ ಸಾನ್ನಿಧ್ಯವನ್ನ ಪಡ್ಕೊಂಡಾಗ ಅಷ್ಟೇ ನಮ್ಗೆ ತೃಪ್ತಿ ಆಗೋದು. ಇದೇ ಸರಿ ಅಂತ ಹೇಳ್ಬಿಟ್ಟು ಅಲ್ವಾ. ಅದ್ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ಏನನ್ನ ಹೇಳ್ತಾರೆ, ಹೌದು ಇವಾಗ ಸೂರ್ಯನನ್ನ ಯಾರಾದ್ರೂ ಮರೆ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇವಾಗ ಒಂದು ಮೋಡ ಅಡ್ಡ ಬರುತ್ತೆ, ಮೋಡ ಸೂರ್ಯನಿಗೆ ಅಡ್ಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಣ್ಣುಗಳ ದೃಷ್ಟಿಗೆ ಮೋಡ ಅಡ್ಡ ಬರುತ್ತೆ. ಆಗ ನಮ್ಗೇನನ್ಸುತ್ತೆ, ಸೂರ್ಯ ಕಣ್ಮರೆ ಆಗ್ಬಿಟ್ಟಿದಾನೆ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಅದೇ ತರನೇ ಇಲ್ಲೂ ಸಹ ನಮ್ಗೆ ಇವಾಗ ಕೃಷ್ಣ ಎಲ್ಲಾ ಕಡೆ ಅವ್ರು ಇದ್ದಾರೆ ಅಲ್ವಾ. ಇವಾಗ ನಾವು ಮಾಯೆಗೆ ಒಳಗಾಗಿರೋದ್ರಿಂದ ನಮ್ಗೆ ಇವಾಗ ಅಂದ್ರೆ ನಾವು ಕನ್ನಡಕವನ್ನ ಹಾಕೊಂಡ್ಬಿಟ್ಟಿದೀವಿ. ಮಾಯೆಯ ಕನ್ನಡಕವನ್ನ ಹಾಕೊಂಡಿರೋದ್ರಿಂದ ನಮ್ಗೆ ಕೃಷ್ಣನ ಇರುವಿಕೆ ಕಾಣ್ತಾ ಇಲ್ಲ ಅಲ್ವಾ. ನಾವ್ ಯಾವಾಗ ಈ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ನಮ್ಗೆ ಇವಾಗ ಭಗವಂತ ಪ್ರತಿ ಕಣದಲ್ಲೂ ಇದಾರೆ, ಎಲ್ಲಾ ಕಡೆ ಅವರು ಸರ್ವಾಂತರ್ಯಾಮಿ ಅಲ್ವಾ. ನಮ್ಗೆ ಇವಾಗ ಕಾಣಿಸ್ತಾ ಇಲ್ಲ. ಯಾಕೆಂತಂದ್ರೆ ನಾವು ಮಾಯೆಯ ಪರದೆಯನ್ನ ಹಾಕೊಂಡ್ಬಿಟ್ಟಿದೀವಿ ನಮಗ್ ನಾವೇ ಅಲ್ವಾ. ಇವಾಗ ಸೂರ್ಯನ ಬೆಳಕು ಎಲ್ಲಾ ಕಡೆಗೂ ಬೀಳುತ್ತೆ ಅಲ್ವಾ. ಅದು ಯಾವ್ದೇ ಒಂದು ಚಿಕ್ಕ ಜಾಗ ಇದ್ರೂ ಅದನ್ನ ತೂರಿ ಬರುತ್ತೆ. ಆದ್ರೆ ನಾವೇ ಇಲ್ಲಿ ಒಂದು ಪರದೆ ಹಾಕೊಂಡ್ಬಿಟ್ಟು ಒಂದು ಕುತ್ಕೊಂಡ್ಬಿಟ್ರೆ ನಮ್ಗೆ ಇವಾಗ ಸೂರ್ಯನ ಬೆಳಕು ಖಂಡಿತ ನಮ್ಗೆ ಕಾಣಿಸೋದಿಲ್ಲ ಅಲ್ವಾ. ಯಾಕಂದ್ರೆ ಅದು ನಮ್ಮ ತಪ್ಪು, ಸೂರ್ಯನ ತಪ್ಪೇನೂ ಇಲ್ಲ. ಅದೇ ತರ ನಾವ್ ಇವಾಗ ಮಾಯೆಯ ಪರದೆ ಹಾಕೊಂಡ್ಬಿಟ್ಟಿದೀವಿ. ಅದಕ್ಕೆ ನಮ್ಗೆ ಭಗವಂತನ ಇರುವಿಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವ್ ಇದರಿಂದ ಇವಾಗ ಭಗವಂತನಿಂದ ನಾವು ಹೊರಗಡೆ ಬಂದ್ರಿಂದ ನಮ್ಗೆ ಈ ದುಃಖಮಯವಾದ ಸ್ಥಿತಿಯಲ್ಲಿ ನಾವಿದೀವಿ ಅಲ್ವಾ. ಇದರಿಂದ ನಾವು ಹೊರಗಡೆ ಬರ್ಬೇಕಂತಂದ್ರೆ ನಾವು ಆ ಭಗವಂತನ ಆಶ್ರಯವನ್ನ ನಾವು ಪಡ್ಕೊಳ್ಳೇಬೇಕು, ಭಕ್ತಿ ಮಾರ್ಗವನ್ನ ಅನುಸರಿಸಲೇಬೇಕು. ಇಲ್ಲಿ ನಾವು ಪರಿಹಾರವನ್ನ ಕೊಟ್ಟಿದೀವಿ, ಅದನ್ನ ತಗೊಳೋದು ಬಿಡೋದು ನಿಮ್ಗೆ ಸೇರಿರೋದು ಅಂತ. ಹರೇ ಕೃಷ್ಣ. ಸಾರಿ. ಅಲ್ವಾ ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರು ಹಾಗೇನೆ ವೇದವ್ಯಾಸರನ್ನು ಸಹ ನಾರದರು ಅವರ ಕುಟೀರದಿಂದ ಹೊರಗಡೆ ಅಂದ್ರೆ ಅವರು ಅಂತರ್ಧಾನರಾದ್ಮೇಲೆ ಅವರು ಸಹ ಕುತ್ಕೊಂಡು ನಾರದರ ಸಲಹೆ ಮೇರೆಗೆ ಅವರು ಅಲ್ಲಿ ಭಗವಂತನ ಧ್ಯಾನವನ್ನ ಮಾಡ್ತಾರೆ ಅಲ್ವಾ. ಭಗವಂತನ ಧ್ಯಾನವನ್ನ ಮಾಡಿದಾಗ ಅವ್ರಿಗೆ ಭಗವಂತನ ದರ್ಶನ ಆಗುತ್ತೆ. ಭಗವಂತನ ದರ್ಶನ ಆದಾಗ ಅವ್ರಿಗೆ ಆ ಭಗವಂತನ ಶಕ್ತಿಯಾದ ಈ ಏನು ಬಾಹ್ಯ ಶಕ್ತಿ ಅಂದ್ರೆ ಇದು ಬಹಿರಂಗ ಶಕ್ತಿನೂ ಸಹ ಕಾಣಿಸುತ್ತೆ. ಆ ಬಹಿರಂಗ ಶಕ್ತಿ ಭಗವಂತನ ನಿಯಂತ್ರಣದಲ್ಲಿ ಇರೋದು ಸಹ ಕಾಣಿಸುತ್ತೆ. ಮತ್ತೆ ಅವ್ರಿಗೆ ಈ ಜೀವರಾಶಿಗಳೆಲ್ಲ ಯಾಕೆ ಇಲ್ಲಿ ಇಷ್ಟು ಕಷ್ಟವನ್ನ ಪಡ್ತಾ ಇದಾರೆ ಅಂತಾನೂ ಸಹ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ. ಅದಕ್ಕೆ ಅವರು ಏನು ಪರಿಹಾರ ಮಾರ್ಗ ಅನ್ನೋದನ್ನು ಸಹ ಅವ್ರ ಧ್ಯಾನದಲ್ಲಿ ಅವ್ರಿಗೆ ಕಾಣಿಸುತ್ತೆ ಅಲ್ವಾ. ಅದಕ್ಕೆ ಪರಿಹಾರ ಮಾರ್ಗವೇ ಈ ಭಾಗವತಂ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಅದನ್ನ ನಮ್ಗೆ ಅವರು ಆ ಲಿಖಿತ ರೂಪದಲ್ಲಿ ಅವರು ಕೊಡ್ತಾರೆ. ಅದನ್ನ ನಮ್ಗೆಲ್ಲ ಅರ್ಥ ಮಾಡಿಸ್ಲಿಕ್ಕೆ ಅವ್ರು ಅದನ್ನ ತಮ್ಮ ಮಗನಾದ ಶುಕಮುನಿಗಳು ಸಹ ಅವ್ರು ಹೇಳ್ತಾರೆ. ನೋಡಿ ಇಷ್ಟೆಲ್ಲ ಅವರು ವೇದವ್ಯಾಸರು ಮಾಡಿದ್ದಾರೆ ಅಲ್ವಾ. ಅದನ್ನ ಹೋಗಿ ನಮ್ ತನಕನೂ ಸಹ ನಮ್ಮ ಸಾಮಾನ್ಯ ಜನರಿಗೆ ಈಗ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ, ಮತ್ತೆ ಆ ಷಡ್ ಗೋಸ್ವಾಮಿಗಳ ಕೃಪೆಯಿಂದ, ಶೀಲ ಪ್ರಭುಪಾದರ ಕೃಪೆಯಿಂದ ಮತ್ತೆ ನಾಮನಿಷ್ಠ ಪ್ರಭುಗಳಿಂದ ನಮ್ ತನಕನೂ ಸಹ ಅದು ರೀಚ್ ಆಗಿದೆ ಅಲ್ವಾ. ಅದನ್ನ ನಾವು ಉಪಯೋಗಿಸ್ಕೊಳೋದು
ಬಿಡೋದು ನಮ್ಗೆ ಬಿಟ್ಟಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಕೊನೆಯದಾಗಿ ಹೇಳ್ತಾ ಇದ್ದಾರೆ. ಮಧುಭೋಜ ದಶಾರ್ಹಾರ್ಹ ಕುಕೂರಾಂದಕ ವೃಷ್ಣಿಭಿಃ ಆತ್ಮತುಲ್ಯ ಬಲೈರ್ಗುಪ್ತಾಂ ನಾಗೈರ್ಭೋಗವತೀಮಿವ. ನಾಗಲೋಕದ ರಾಜಧಾನಿಯಾದ ಭೋಗವತಿಯು ನಾಗರಿಂದ ರಕ್ಷಿಸಲ್ಪಟ್ಟಂತೆ ದ್ವಾರಕೆಯು ವೃಷ್ಟಿ ವಂಶಜರಾದ ಭೋಜ, ಮಧು, ದಶಾರ್ಹ, ಅರ್ಹ, ಕುಕುರ, ಅಂಧಕ ಮೊದಲಾದವರಿಂದ ರಕ್ಷಿಸಲ್ಪಟ್ಟಿತು. ಅವರು ಶ್ರೀಕೃಷ್ಣನಷ್ಟೇ ಬಲಶಾಲಿಯಾಗಿದ್ದರು. ಈಗ ಒಂದು 4-5 ಶ್ಲೋಕದಲ್ಲಿ ಈಗ ದ್ವಾರಕಾ ನಗರ ಹೇಗಿತ್ತು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಈಗ ವರ್ಣನೆಯನ್ನ ಮಾಡ್ತಾರೆ. ಯಾಕಂದ್ರೆ ಇವಾಗ ಕೃಷ್ಣ ಈಗ ಎಲ್ಲರ ಸ್ತುತಿಯನ್ನ ಅವರು ಸ್ವೀಕರಿಸಿ, ಅವರ ಸ್ವಾಗತವನ್ನ ಅದನ್ನು ಸ್ವೀಕರಿಸಿ, ಈಗ ಅವರು ಕಾಣಿಕೆಗಳನ್ನ ಸ್ವೀಕರಿಸಿ ಅವರೀಗ ದ್ವಾರಕಾದ ಪುರವನ್ನ ಅವರು ಪ್ರವೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ನಮ್ಗೆ ಆ ದ್ವಾರಕಾ ನಗರದ ಪರಿಚಯವನ್ನ ಅವರು ಮಾಡಿಕೊಡ್ತಾ ಇದ್ದಾರೆ. ಹೇಗಿದೆ ಅಂತಂದ್ರೆ ನೋಡಿ, ಇದು ಈಗ ಹೇಗೆ ನಾಗಲೋಕ ನಾಗರಿಂದ ರಕ್ಷಿಸಲ್ಪಟ್ಟಿದೆಯೋ ಅದೇ ತರ ಈಗ ಕೃಷ್ಣನಷ್ಟೇ ಬಲಶಾಲಿಗಳಾದ ದ್ವಾರಕೆ ಅದು ಋಷಿ ವಂಶಜರಾದ ಭೋಜ, ಮಧು, ದಶಾರ್ಹ, ಹರ್ಹ, ಕುಕುರ, ಅಂಧಕ ಅವರಿಂದ ರಕ್ಷಿಸಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದವರಿಗೆ ಜಯವಾಗಲಿ. ನಾಗಲೋಕವು ಭೂಗ್ರಹದ ಕೆಳಗಿದೆ. ಸೂರ್ಯ ಕಿರಣಗಳು ಅಲ್ಲಿಗೆ ಪ್ರವೇಶಿಸದಂತೆ ತಡೆ ಒಡ್ಡಲಾಗಿದೆ. ನಾಗ ಸರ್ಪಗಳ ತಲೆಯ ಮೇಲಿನ ರತ್ನಗಳ ಶೋಭೆಯಿಂದ ಆ ಗ್ರಹದಲ್ಲಿ ಕತ್ತಲು ಇಲ್ಲದಂತಾಗಿದೆ ಅಲ್ವಾ. ನೋಡಿ, ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಕೃಷ್ಣ, ಯಾರು ನನ್ನ ಭಕ್ತರಿಲ್ವೋ ಅವ್ರನ್ನ ನಾನು ಕತ್ತಲ ಲೋಕಕ್ಕೆ ನಾನು ತಳ್ತೀನಿ ಅಂತ ಹೇಳ್ತಾರೆ. ಕತ್ತಲ ಲೋಕಗಳು ಅಂದ್ರೆ ಯಾವುದು? ಈ ಭೂಮಿಗಿನ ಕೆಳಗಡೆ ಇರೋ ಲೋಕಗಳೆಲ್ಲ ಯಾವ್ದೆಲ್ಲ ಇದೆಯೋ ಅದೆಲ್ಲೂ ಸಹ ಕತ್ತಲ ಲೋಕಗಳು. ಅಲ್ಲಿ ಸೂರ್ಯನ ಕಿರಣಗಳು ಅಲ್ಲಿ ರೀಚ್ ಆಗೋದೇ ಇಲ್ಲ ಅಲ್ವಾ. ನಮ್ಗೆ ಇವಾಗ ಭೂಮಿ ತನಕ ಅಷ್ಟೇನೆ ಸೂರ್ಯನ ಕಿರಣಗಳು ಅದು ತಲುಪೋದು. ಇಲ್ಲಿ ಇವಾಗ ನಾಗಲೋಕಕ್ಕೆ ಹೇಗೆ ಅಲ್ಲಿ ಬೆಳಕು ಸಿಗುತ್ತೆ ಅಂತಂದ್ರೆ ಆ ನಾಗಗಳಿಗೆ ತಲೆ ಮೇಲೆ ಅಲ್ಲಿ ರತ್ನಗಳು ಇದೆ. ಆ ರತ್ನಗಳಿಂದ, ಆ ರತ್ನಗಳ ಪ್ರಭೆಯಿಂದ ಬರ್ದಿರುವಂತ ಬೆಳಕಿನಲ್ಲಿ ಆ ನಾಗಲೋಕದ ಜೀವಿಗಳೆಲ್ಲ ಅಲ್ಲಿ ವಾಸ ಮಾಡ್ತಾರೆ. ಇವಾಗ ನಾಗರ ಭೋಗಕ್ಕಾಗಿ ಅಲ್ಲಿ ಸುಂದರವಾದ ತೋಟಗಳು, ಹೊಳೆಗಳು ಇವೆ. ಅಲ್ಲಿಯ ನಿವಾಸಿಗಳು ನಾಗಲೋಕವನ್ನ ಚೆನ್ನಾಗಿ ರಕ್ಷಿಸಿಕೊಂಡಿದ್ದರು ಎಂಬುದು ಇಲ್ಲಿ ತಿಳಿದು ಬರ್ತದೆ ಅಲ್ವಾ. ನಮಗೆ ಗೊತ್ತಿರೋ ಹಾಗೇನೆ ಯಾವುದೇ ಒಂದು ಸಂಪತ್ತಿದ್ರೆ, ಈ ಭೌತಿಕ ಪ್ರಪಂಚದಲ್ಲಿ ಸಂಪತ್ತಿರೋ ಅಲ್ಲಿ ನಾಗಬಂಧನ ಅಂತ ಮಾಡ್ತಾರೆ ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಅಲ್ಲಿ ನಾಗರಗಳು ಕಾಯ್ತಾ ಇದೆ ಅಲ್ಲಿರುವಂತಹ ಎಲ್ಲ ಆ ಸಂಪತ್ತನ್ನ, ಭಗವಂತನ ಆ ಒಡವೆಗಳನ್ನೆಲ್ಲ ಅಂತ ನಾವು ಕೇಳಿದೀವಿ ಅಲ್ವಾ. ಅಂದ್ರೆ ನಾಗರು ಅಷ್ಟು ಚೆನ್ನಾಗಿ ರಕ್ಷಣೆ ಮಾಡ್ತಾರೆ. ಅದಕ್ಕೇನೆ ಇಲ್ಲಿ ಆ ನಾಗಲೋಕದ ವರ್ಣನೆಯನ್ನ ಕೊಡ್ತಾ ಇದ್ದಾರೆ. ಆ ನಾಗಲೋಕವನ್ನ ಹೇಗೆ ನಾಗಗಳು ರಕ್ಷಣೆ ಮಾಡಿದೆಯೋ ಅದೇ ತರನೇ ಇಲ್ಲಿ ದ್ವಾರಕಾಪುರಿಯನ್ನ ಕೃಷ್ಣನಷ್ಟೇ ಬಲಶಾಲಿಯಾದ ಇವರೆಲ್ಲರನ್ನೂ ಸಹ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆಯೇ ದ್ವಾರಕಾ ನಗರು ಋಷಿ ವಂಶದರಿಂದ ಚೆನ್ನಾಗಿ ರಕ್ಷಿತವಾಗಿತ್ತು. ಭಗವಂತನು ಭೂಮಿಯಲ್ಲಿ ಅವತರಿಸಿದಾಗ ತೋರಿದ ಶಕ್ತಿಯಷ್ಟೇ ಅವರು ಶಕ್ತಿಶಾಲಿಗಳಾಗಿದ್ದರು. ಸರ್ವತು ಸರ್ವ ವಿಭವ ಪುಣ್ಯ ವೃಕ್ಷ ಲತಾಶ್ರಮೈಹಿ ಉದ್ಯಾನೋಪವನಾರಾಮೈರ್ ಆವೃತ ಪದ್ಮಾಕರಾಶ್ರಿಯಂ. ದ್ವಾರಕಾಪುರಿಯು ಸರ್ವ ಋತುಗಳ ಐಶ್ವರ್ಯಗಳಿಂದ ತುಂಬಿ ತುಳುಕುತ್ತಿತ್ತು. ಆಶ್ರಮಗಳು, ಉದ್ಯಾನಗಳು, ಹೂದೋಟಗಳು, ಉಪವನಗಳು, ಕಮಲ ಪುಷ್ಪ ಭರಿತವಾದ ಜಲರಾಶಿಗಳು ಇದೆಲ್ಲದರಿಂದ ಶೋಭಿಸುತ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆ ದ್ವಾರಕಾಪುರಿ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಐಶ್ವರ್ಯದಿಂದ ತುಂಬಿ ತುಳುಕಾಡ್ತಾ ಇತ್ತು. ಆಶ್ರಮಗಳಿತ್ತು, ಉದ್ಯಾನಗಳಿತ್ತು, ಹೂದೋಟಗಳಿತ್ತು, ಉಪವನಗಳಿತ್ತು, ಕಮಲ ಪುಷ್ಪಗಳಿಂದ ಭರಿತವಾದ ಜಲರಾಶಿಗಳಿತ್ತು ಅಂತ ಹೇಳ್ತಾ ಇದ್ದಾರೆ. ಹೊರತು ಅಲ್ಲೆಲ್ಲ ಕಾರ್ಖಾನೆಗಳಿತ್ತು ಅಂತ ಹೇಳ್ಬಿಟ್ಟು, ಅಥವಾ ಸ್ಲಾಟರ್ ಹೌಸಸ್ ಅಂತ ನಾವ್ ಏನ್ ಹೇಳ್ತೀವಿ, ಕಸಾಯಿ ಖಾನೆಗಳೆಲ್ಲ ಇತ್ತು, ಮದ್ಯಪಾನ ಅಂಗಡಿಗಳಿತ್ತು, ಅದ್ರ ಬಗ್ಗೆ ಅಲ್ಲಿ ಹೇಳ್ತಾ ಇಲ್ಲ. ಅಂದ್ರೆ ನಮ್ಗೆ ಅರ್ಥ ಆಗ್ತಿದೆ ಎಷ್ಟು ಆಧ್ಯಾತ್ಮಿಕವಾಗಿತ್ತು ಆ ದ್ವಾರಕಾ ನಗರಿ ಅಂತ ಹೇಳ್ಬಿಟ್ಟು. ಭಾವಾರ್ಥ ಶಿಲಪ್ರಭುಪಾದವರಿಗೆ ಜಯವಾಗಲಿ. ನಿಸರ್ಗದ ಕೊಡುಗೆಗಳನ್ನ ಅವುಗಳ ರೀತಿಯಲ್ಲೇ ಉಪಯೋಗಿಸುವುದರಿಂದ ಮಾನವ ನಾಗರಿಕತೆಯ ಪರಿಪೂರ್ಣತೆ ಸಾಧ್ಯವಾಗಿದೆ. ದ್ವಾರಕೆಯು ಇಲ್ಲಿ ಅದರ ಸಂಪತ್ ಸಮೃದ್ಧಿಯನ್ನ ವರ್ಣಿಸಿರುವ ರೀತಿಯಲ್ಲಿ ಹೂದೋಟಗಳಿಂದ, ಹಣ್ಣಿನ ತೋಟಗಳಿಂದ, ಕಮಲ ಪುಷ್ಪ ಭರಿತವಾದ ಜಲರಾಶಿಗಳಿಂದ ಸುತ್ತುವರಿಯಲ್ಪಟ್ಟಿತು. ಆಧುನಿಕ ನಗರಗಳ ಅವಶ್ಯಕ ಸಾಧನ ಸಾಮಗ್ರಿಗಳೆನಿಸಿಕೊಂಡ ಕಸಾಯಿ ಖಾನೆಗಳಿಂದ ಪೋಷಿಸಲ್ಪಟ್ಟ ಯಂತ್ರಗಳ, ಕಾರ್ಖಾನೆಗಳ ಪ್ರಸ್ತಾವ ಇಲ್ಲಿ ಇಲ್ಲ. ಆಧುನಿಕ ನಾಗರಿಕ ಮಾನವ ಹೃದಯದಲ್ಲಿ ನಿಸರ್ಗದ ಕೊಡುಗೆಗಳನ್ನು ಬಳಸಿಕೊಳ್ಳುವ ಪ್ರವೃತ್ತಿ ಈಗಲೂ ಇದೆ. ಆಧುನಿಕ ಕಾಲದ ನಾಗರಿಕ ನಾಯಕರು ನೈಸರ್ಗಿಕ ಸುಂದರ ತೋಟಗಳು, ಸುಂದರ ಜಲಾಶಯಗಳಿರುವ ವೆಡೆಗಳಲ್ಲೇ ತಮ್ಮ ಭವನಗಳನ್ನ ನಿರ್ಮಿಸಿಕೊಳ್ಳುತ್ತಾರೆ. ಆದರೆ ಈ ನಾಯಕರು ಸಾಮಾನ್ಯ ಜನಗಳು ಉದ್ಯಾನವನಗಳಾಗಲಿ ತೋಟಗಳಾಗಲಿ ಇಲ್ಲದ ಜನನಿಬಿಡ ಪ್ರದೇಶಗಳಲ್ಲಿ ವಾಸಿಸುವಂತೆ ಮಾಡುತ್ತಾರೆ ಅಲ್ವಾ. ಈಗಿರುವ ನಾಯಕರು ಏನ್ ಮಾಡ್ತಾರೆ, ಅವ್ರಿಗೆ ಯಾವ ತರ ಅಂದ್ರೆ ಸಮೃದ್ಧಿಯಿಂದ ಇರ್ಬೇಕೋ ಆ ತರ ಒಂದು ನಿವಾಸವನ್ನ ಅವ್ರು ಮಾಡ್ಕೋತಾರೆ. ಆದ್ರೆ ಸಾಮಾನ್ಯ ಜನಗಳಿಗೆ ಅವರು ಅಷ್ಟೇ ಕಾಳಜಿಯನ್ನ ಅವರು ತೋರಿಸೋದಿಲ್ಲ. ಇಲ್ಲಿ ನಾವು ಕಾಣುವ ದ್ವಾರಕೆಯ ವರ್ಣನೆಯೇ ಬೇರೆ. ಇಡೀ ಧಾಮವು ಅಥವಾ ಜನರು ವಾಸವಾಗಿದ್ದ ಎಲ್ಲ ಗೃಹಗಳು ಸುಂದರವಾದ ತೋಟಗಳಿಂದ, ಉದ್ಯಾನವನಗಳಿಂದ, ಕಮಲ ಪುಷ್ಪ ತುಂಬಿದ ಜಲ ರಾಶಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದವು. ಇಲ್ಲಿ ಕೈಗಾರಿಕೋದ್ಯಮಗಳಾಗಲಿ, ಹೊಲಸು ಗುಡಿಸಲುಗಳಾಗಲಿ, ಕೊಳಚೆ ಪ್ರದೇಶಗಳಾಗಲಿ ಇರಲಿಲ್ಲ. ಎಲ್ಲ ಜನರು ನಿಸರ್ಗದ ಕೊಡುಗೆಗಳಾದ ಫಲ ಪುಷ್ಪಗಳನ್ನ
ಆಶ್ರಯಿಸಿದ್ದರು. ನಾಗರಿಕತೆಯ ಉನ್ನತಿಯನ್ನ ತೂಗುವುದು ಮಾನವ ಸೂಕ್ಷ್ಮವಾದ ಸಹಜ ಪ್ರವೃತ್ತಿಯನ್ನ ನಾಶ ಮಾಡುವ ಯಂತ್ರ ಕಾರ್ಖಾನೆಗಳ ಬೆಳವಣಿಗೆಯಿಂದಲ್ಲ. ಮಾನವನಿಗೆ ಸಹಜವಾದ ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಅಭಿವೃದ್ಧಿಪಡಿಸಿ ದೈವತ್ವಕ್ಕೆ ಮರಳಲು ಅವಕಾಶ ನೀಡುವುದರಿಂದ ಯಂತ್ರಗಳ ಕಾರ್ಖಾನೆಗಳ ಬೆಳವಣಿಗೆಯನ್ನ ಉಗ್ರ ಕರ್ಮ ಅಥವಾ ರೂಕ್ಷ ಚಟುವಟಿಕೆಗಳೆಂದು ಕರೆಯಲಾಗಿದೆ. ಇಂತಹ ಚಟುವಟಿಕೆಗಳು ಮಾನವನ ಸೂಕ್ಷ್ಮವಾದ ಚಿತ್ತವೃತ್ತಿಯನ್ನು ಕ್ಷೀಣಿಸುವಂತೆ ಮಾಡುತ್ತವೆ. ಅವು ಸಮಾಜವನ್ನ ರಾಕ್ಷಸರ ಕತ್ತಲು ಕೂಪವನ್ನಾಗಿಸುತ್ತದೆ ಅಲ್ವಾ. ನೋಡಿ, ಇವಾಗ ನಾವ್ ಏನಿಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗಿದೀವಿ, ನಾವು ತುಂಬಾ ಫಾರ್ವರ್ಡ್ ಆಗಿದೀವಿ, ನಾವು ಮುಂದುವರೆದಿದೀವಿ, ಎಲ್ಲ ಯಂತ್ರೀಕರಣಗೊಳಿಸ್ಬಿಟ್ಟಿದೀವಿ ಅಂತ ನಾವ್ ಏನ್ ಯೋಚನೆ ಮಾಡ್ತಾ ಇದೀವೋ ಅದನ್ನ ನಮ್ಮನ್ನ ಕತ್ತಲು ಕೂಪಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅಲ್ವಾ. ನಮ್ಮ ಆಸೆಗಳನ್ನ ಜಾಸ್ತಿ ಮಾಡ್ತಾ ಇದೆ. ಇವಾಗ ನೋಡಿ, ಕೈಗಾರಿಕೆಗಳೆಲ್ಲ ಬಂದ್ಮೇಲಿಂದ ಇವಾಗ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಅವಾಗ ನಮ್ಗೆ ಏನಾಗುತ್ತೆ, ಅದು ನಮ್ಮ ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಅದು ಸಿಗ್ತಾ ಇದೆ. ನಮ್ಗೆ ಏನ್ ಅನ್ಸುತ್ತೆ, ಅವಾಗ ನಮ್ಗೆ ಇನ್ನ ಅತಿ ಆಸೆ ಬರುತ್ತೆ. ನಾನ್ ಇದನ್ನ ಕೊಂಡ್ಕೋಬೇಕು, ಇನ್ನೊಬ್ರು ಏನೋ ಹಾಕೊಂಡಿದ್ದಾರೆ ಅದನ್ನ ನಾನ್ ಕೊಂಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಅದನ್ನ ಕೊಂಡ್ಕೊಳ್ಲಿಕ್ಕೆ ನಾವು ಹೋಗ್ತೀವಿ. ಆ ಸಮಯದಲ್ಲಿ ನಮ್ಗೆ ಹಣ ಅವಶ್ಯಕತೆ ಇದ್ದಾಗ ನಾವು ಭ್ರಷ್ಟಾಚಾರಕ್ಕೂ ನಾವು ತೊಡಗಿಸ್ಕೋತೀವಿ ಅಲ್ವಾ. ಅಂದ್ರೆ ನಮ್ಮ ವೃತ್ತಿ ಪ್ರವೃತ್ತಿಗಳೆಲ್ಲ ಏನಾಗುತ್ತೆ, ಅದರಲ್ಲಿ ಎಲ್ಲಾ ನಾವು ಪಾಪಕರವಾದ ಕೆಲಸಗಳನ್ನ ಮಾಡ್ಲಿಕ್ಕೆ ನಾವು ಶುರು ಮಾಡ್ಬಿಡ್ತೀವಿ ಅಲ್ವಾ. ಈ ಕೈಗಾರಿಕೆಗಳಿಂದ ನಮ್ಗೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತಿಯನ್ನ ಪಡಿಲಿಕ್ಕೆ ಅದು ಸಹಾಯ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಅದಕ್ಕೆ ಈ ಪ್ರಕೃತಿಯಿಂದ ಏನ್ ಬಂದಿದ್ಯೋ ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ನಮ್ಗೆ ಪ್ರಭುಪಾದರು ಎಷ್ಟು ಸತಿ ಹೇಳಿದಾರಲ್ವ, ನಾವು ಸಂತೋಷವಾಗಿ ನಾವು ಜೀವನವನ್ನ ಮಾಡ್ಲಿಕ್ಕೆ ನಮ್ಗೊಂದು ತುಂಡು ಭೂಮಿ ಇದ್ರೆ ಸಾಕು, ಮತ್ತೆ ಒಂದು ಹಾಲು ಕರೆಯುವಂತಹ ಒಂದು ಹಸು ಇದ್ರೆ ಸಾಕು. ನಾವು ಸಂತೋಷವಾಗಿ ನಾವು ಜೀವನವನ್ನ ಮಾಡಿ ಈ ಮನುಷ್ಯ ಜನ್ಮವನ್ನ ಏನಕ್ಕೆ ಭಗವಂತ ಕೊಟ್ಟಿದನೋ ಅದನ್ನ ಸಾರ್ಥಕತೆ ಮಾಡ್ಕೊಳ್ಲಿಕ್ಕೆ ಸಾಕು ಅಂತ ನಮ್ಗೆ ಹೇಳ್ತಾರೆ ಅಲ್ವಾ. ನಮ್ಗೆ ಅವಾಗ ಹೆಚ್ಚು ಸಮಯ ನಾವು ಭಗವಂತನ ಭಕ್ತಿಯನ್ನ ನಾವು ಮಾಡಬಹುದು. ಋತು ಧರ್ಮಕ್ಕೆ ಅನುಸಾರವಾಗಿ ಹೂವು ಹಣ್ಣುಗಳನ್ನ ಕೊಡುವ ಪವಿತ್ರವಾದ ಮರಗಳ ವಿಷಯವನ್ನ ಇಲ್ಲಿ ಹೇಳಿದೆ. ಅಪವಿತ್ರವಾದ ಮರಗಳು ಕೆಲಸಕ್ಕೆ ಬಾರದ ಕಾಡುಗಳು ಮಾತ್ರ, ಅವುಗಳನ್ನ ಸೌದೆಗಾಗಿ ಮಾತ್ರ ಉಪಯೋಗಿಸಿಕೊಳ್ಳಬಹುದು ಅಲ್ವಾ. ನಮಗೆ ಇಲ್ಲಿ ಏನ್ ಜ್ಞಾಪಕ ಬರುತ್ತೆ ಅಂತಂದ್ರೆ, ನಾವು ಇವಾಗ ಭಕ್ತಿ ಸದಾಚಾರ ನಾವು ಕೇಳಿದೀವಿ ಅಲ್ವಾ. ಪ್ರಭುಪಾದ್ರು ಒಂದ್ಸತಿ ಅವರು ಪ್ರವಚನವನ್ನ ಕೊಡ್ಲಿಕ್ಕೆ ಹೋದಾಗ ಒಂದು ಯೂನಿವರ್ಸಿಟಿಗೆ ಹೋಗ್ತಾರೆ. ಅಲ್ಲಿ ಪ್ರಭುಪಾದ್ರು ಪ್ರವಚನ ಕೊಟ್ಮೇಲೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಲಿಕ್ಕೆ ಅಲ್ಲಿರೋ ಒಂದು ಉದ್ಯಾನವನದ ಹತ್ರ ಅವರು ಒಂದು ಕುತ್ಕೋತಾರೆ. ಅಲ್ಲಿ ತುಂಬಾ ಮರಗಿಡಗಳಿರುತ್ತೆ. ಆಗ ಪ್ರಭುಪಾದ್ರು ಕೇಳ್ತಾರೆ, ಈ ಮರಗಿಡಗಳೆಲ್ಲ ಏನು ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ, ಇದೆಲ್ಲನೂ ಸಹ ಅಲಂಕಾರಿಕ ಮರಗಿಡಗಳು ಅಂತ ಹೇಳಿದಾಗ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಸೊ ಯಾವುದೇ ಒಂದು ಮರಗಿಡಗಳಂತಂದ್ರೆ ಅದರಿಂದ ಒಂದು ಹೂವಾದ್ರೂ ಬರ್ಬೇಕು, ಒಂದು ಹಣ್ಣಾದ್ರೂ ಬರ್ಬೇಕು, ಅದನ್ನ ನಾವು ಭಗವಂತನಿಗೆ ಅರ್ಪಿಸ್ಬೇಕು. ಆಗ ನಾವು ಆ ಮರಗಿಡಗಳಿಗೂ ಸಹ ನಾವು ಈಗ ಆಧ್ಯಾತ್ಮಿಕ ಮಾರ್ಗಕ್ಕೆ ಅವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ ನಾವು ಅಲ್ವಾ. ಅಂತಹ ಮರಗಿಡಗಳನ್ನ ನಾವು ನೆಡ್ಬೇಕಾಗತ್ತೆ. ಅದನ್ನೇ ಇಲ್ಲಿ ನಮ್ಗೆ ಹೇಳ್ತಾ ಇದ್ರೆ, ಆ ಮರಗಿಡಗಳು ಸಹ ಎಂತಹ ಪವಿತ್ರವಾದ ಮರಗಿಡಗಳು ಅಂದ್ರೆ ಹೂವು ಹಣ್ಣು ಕೊಡುತ್ತದೆ. ಅದನ್ನು ಸಹ ನಾವು ಭಗವಂತನ ಕೈಂಕರ್ಯಕ್ಕೆ ನಾವು ಉಪಯೋಗಿಸ್ಕೋಬಹುದು. ಅಪವಿತ್ರವಾದ ಮರಗಳು ಅದು ಒಂದು ಸೌದೆಗೆ ಮಾತ್ರ ನಾವು ಅದನ್ನ ಉಪಯೋಗಿಸ್ಕೋಬಹುದು ಅಷ್ಟೇನೆ. ಆಧುನಿಕ ನಾಗರಿಕತೆಯಲ್ಲಿ ಅಂತಹ ಅಪವಿತ್ರ ಮರಗಳನ್ನ ರಸ್ತೆಗಳ ಪಕ್ಕದಲ್ಲಿ ನೆಡುತ್ತಾರೆ. ಆಧ್ಯಾತ್ಮಿಕ ತಿಳುವಳಿಕೆಗೋಸ್ಕರ ಮಾನವನ ಉತ್ತಮ ಪ್ರವೃತ್ತಿಯನ್ನ ಅಭಿವೃದ್ಧಿಪಡಿಸಲು ಅವನ ಶಕ್ತಿಯನ್ನ ಸರಿಯಾಗಿ ಬಳಸಿಕೊಳ್ಳಬೇಕು. ಇದರಲ್ಲಿ ಜೀವನದ ಸಾರ್ಥಕತೆ ಇದೆ. ಹಣ್ಣುಗಳು, ಹೂವುಗಳು, ಸುಂದರ ತೋಟಗಳು, ಉದ್ಯಾನವನಗಳು, ಕಮಲ ಪುಷ್ಪ ಮಧ್ಯೆ ಕ್ರೀಡಿಸುವ ಬಾತುಗಳು ಮತ್ತು ಹಂಸಗಳಿಂದ ಕೂಡಿದ ಜಲಾಶಯಗಳು, ಸಾಕಷ್ಟು ಹಾಲು ಬೆಣ್ಣೆಗಳನ್ನು ಕೊಡುವ ಗೋವುಗಳು, ಇವುಗಳನ್ನೆಲ್ಲ ಮಾನವ ದೇಹದ ಸೂಕ್ಷ್ಮವಾದ ಜೀವಕೋಶಗಳನ್ನ ಅಭಿವೃದ್ಧಿಪಡಿಸಲು ಅವಶ್ಯಕ. ನೋಡಿ, ನಮ್ಗೆ ಅರ್ಥನೇ ಆಗೋದಿಲ್ಲ ಅಲ್ಲ. ನೋಡಿ, ಇಂಥದೆಲ್ಲ ನಾವು ಇಲ್ಲಿ ಏನೆಲ್ಲ ಹೇಳಿದ್ದಾರೆ, ಉದ್ಯಾನವನಗಳು, ಸುಂದರ ತೋಟಗಳು, ಜಲಾಶಯಗಳು ಮತ್ತೆ ಗೋವುಗಳು, ಇವೆಲ್ಲನೂ ಸಹ ನಮ್ಮ ಮಾನವ ದೇಹದ ಸೂಕ್ಷ್ಮವಾದ ಜೀವಕೋಶಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಇದು ತುಂಬಾ ಅವಶ್ಯಕತೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಕಡಿಮೆ ಆದಂಗೆ ನಮ್ಮ ಮನಸ್ಸೆಲ್ಲ ಸಹ ಆ ರಾಕ್ಷಸಿ ಪ್ರವೃತ್ತಿ ಕಡೆಗೆ ಹೋಗುತ್ತೆ. ಅವಾಗ ನಾವು ಈ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡಿ ನಮ್ಮನ್ನ ನಾವೇ ಕತ್ತಲ ಕೂಪಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ. ಇವುಗಳಿಗೆ ತದ್ವಿರುದ್ಧವಾಗಿರುವ ಗಣಿಗಳ ಕತ್ತಲ ಕೂಪಗಳು, ಕಾರ್ಖಾನೆಗಳು ಕಾರ್ಮಿಕರಲ್ಲಿ ಅಸುರಿ ಪ್ರವೃತ್ತಿಯನ್ನು ವೃದ್ಧಿಸುತ್ತವೆ. ಶ್ರಮಜೀವಿಗಳಿಂದ ದುಡಿಸಿಕೊಂಡವರು ಪಟ್ಟಭದ್ರರು ಪ್ರವರ್ಧಮಾನಕ್ಕೆ ಬರುತ್ತಾರೆ. ಇದರ ಫಲವಾಗಿ ಎರಡೂ ವರ್ಗಗಳಲ್ಲಿ ಅನೇಕ ರೀತಿಗಳಲ್ಲಿ ತೀವ್ರ ಘರ್ಷಣೆಗಳಾಗುತ್ತವೆ. ದ್ವಾರಕಧಾಮದ ವರ್ಣನೆಯು ಮಾನವ ನಾಗರಿಕತೆಯ ಆದರ್ಶವಾಗಿದೆ ಅಂತ ಹೇಳ್ತಾರೆ ಅಲ್ವಾ. ಈಗೇನಾಗುತ್ತೆ, ಕಾರ್ಮಿಕರ ಹತ್ರ ಅವರು ಓನರ್ಸ್ ಎಲ್ಲ ಚೆನ್ನಾಗಿ ದುಡಿಸ್ಕೋತಾರೆ. ಅವಾಗ ಏನಾಗುತ್ತೆ, ಅವರು ತುಂಬಾ ಪ್ರವರ್ಧಮಾನಕ್ಕೆ ಬರ್ತಾರೆ. ಕಾರ್ಮಿಕರು ಅವರ ಸ್ಥಿತಿ ಹಾಗೆ ಇರುತ್ತೆ. ಅವಾಗ ಏನಾಗುತ್ತೆ, ಅವರಿಬ್ಬರ ಮಧ್ಯೆ ಘರ್ಷಣೆ ಬರುತ್ತೆ. ಅದಕ್ಕೋಸ್ಕರ ಇವಾಗ ಏನಾಗ್ತಾ ಇದೆ, ಆ ಮಾಲೀಕರಲ್ಲಿ ಮತ್ತೆ ಕಾರ್ಮಿಕರಲ್ಲಿ ತುಂಬಾ ಯಾವಾಗ್ಲೂ ಸಹ ಜಗಳಗಳಾಗ್ತಾ ಇರುತ್ತೆ. ಅಲ್ಲಿ ಅಶಾಂತಿಯ ವಾತಾವರಣ ಆಗ್ತಾ ಇದೆ. ಅದನ್ನ ಇಲ್ಲಿ ಪ್ರಭುಪಾದ್ರೆ ಹೇಳ್ತಾ ಇದ್ರೆ. ಆದ್ರೆ ದ್ವಾರಕಧಾಮದ ವರ್ಣನೆ ಆತರ ಇಲ್ಲ. ಅದು ಮಾನವ ನಾಗರಿಕತೆಯ ಆದರ್ಶವಾಗಿದೆ ಅಂತ ಹೇಳ್ತಾ ಇದ್ರೆ. ಗೋಪುರದ್ವಾರ ಮಾರ್ಗೇಶು ಕೃತ ಕೌತುಕ ತೋರಣಾಂ ಚಿತ್ರಧ್ವಜ ಪತಾಕಾಗ್ರೈರ್ ಅಂತಃ ಪ್ರತಿಹತ ತಪಾಂ. ಶ್ರೀಕೃಷ್ಣನ ಸ್ವಾಗತಕ್ಕಾಗಿ ನಗರದ ಹೆಬ್ಬಾಗಿಲು, ಮನೆಯ ದ್ವಾರಗಳು ಬಾಳೆಯ ಕಂದುಗಳಿಂದಲೂ ಮಾವಿನ ಎಲೆಗಳಿಂದಲೂ ಶೃಂಗರಿಸಲ್ಪಟ್ಟಿದ್ದವು.
ರಸ್ತೆಯನ್ನು ಉದ್ದಕ್ಕೂ ಕಮಾನು ತೋರಣಗಳಿಂದ ಅಲಂಕರಿಸಿದ್ದರು. ಬಾವುಟಗಳು, ಹೂವಿನ ಹಾರಗಳು, ವರ್ಣಚಿತ್ರಗಳು, ಘೋಷಣೆಯ ಫಲಕಗಳು ಎಲ್ಲವೂ ಸೇರಿ ಸೂರ್ಯನನ್ನ ಮರೆ ಮಾಡಿದ್ದವು. ನೋಡಿ ಅಲ್ಲಿ ಎಷ್ಟು ಅಲ್ಲಿ ಏನು ಅಲಂಕಾರ ಮಾಡಿದ್ದಾರೆ ಅಂತಂದ್ರೆ ಆ ಸೂರ್ಯನ ಕಿರಣಗಳು ಸಹ ಅಲ್ಲಿ ದ್ವಾರಕಾ ನಗರಕ್ಕೆ ಸೇರ್ತಾ ಇಲ್ಲ. ಅಂದ್ರೆ ಆ ತಳಿರು ತೋರಣಗಳು ಎಲ್ಲಾ ಕಡೆನೂ ಸಹ ಬಾವುಟಗಳು, ರಸ್ತೆ ಉದ್ದಕ್ಕೂ ಸಹ ಅಲ್ಲಿ ಏನು ಕಮಾನುಗಳಿಂದ ತೋರಣಗಳಿಂದ ಅದು ಅವರು ಅಲಂಕರಿಸಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಾ ಅವರಿಗೆ ಜಯವಾಗಲಿ. ವಿಶೇಷ ಉತ್ಸವದ ಸಂಕೇತಗಳಾದ ಬಾಳೆ ಕಂದುಗಳು, ಮಾವಿನ ಮರಗಳು, ಹಣ್ಣು ಹೂವುಗಳು ಎಲ್ಲವೂ ನಿಸರ್ಗದ ಕೊಡುಗೆಗಳು. ಮಾವಿನ ಮರಗಳು, ತೆಂಗಿನ ಮರಗಳು, ಬಾಳೆ ಕಂದುಗಳು ಇವುಗಳು ಈಗಲೂ ಶುಭ ಸಂಕೇತಗಳೆಂದು ಅಂಗೀಕೃತವಾಗಿದೆ. ಮೇಲೆ ಹೇಳಿದ ಬಾವುಟಗಳು ಶ್ರೀಕೃಷ್ಣನ ಇಬ್ಬರು ಮಹಾ ಸೇವಕರಾದ ಗರುಡ ಮತ್ತು ಆಂಜನೇಯನ ವರ್ಣಚಿತ್ರಗಳಿಂದ ಅಲಂಕೃತವಾಗಿದ್ದವು. ಭಕ್ತರಿಗಾಗಿ ಇಂತಹ ವರ್ಣಚಿತ್ರಗಳು, ಅಲಂಕಾರಗಳು ಈಗಲೂ ಪುರಸ್ಕೃತವಾಗಿದೆ. ಭಗವಂತನನ್ನ ತುಷ್ಟಿಪಡಿಸುವುದಕ್ಕಾಗಿ ಅವನ ಸೇವಕರಿಗೆ ಹೆಚ್ಚು ಗೌರವ ತೋರಿಸುತ್ತಾರೆ ಅಲ್ವಾ. ನೋಡಿ ಇಲ್ಲಿ ನಮ್ಗೆ ಈಗಲೂ ಸಹ ನಾವು ಬಾಳೆಕಂದು, ಮಾವಿನ ಎಲೆಗಳು ಎಲ್ಲವನ್ನ ನಾವು ಉಪಯೋಗಿಸ್ತೀವಿ ಅಲ್ವಾ. ಯಾವುದೇ ಒಂದು ಶುಭ ಕಾರ್ಯಕ್ರಮ ಅಂತಂತಂದ್ರೆ ನಮ್ಗೆ ಇಲ್ಲಿ ಇನ್ನ ಏನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಬಾಳೆಕಂದುಗಳು, ಮಾವಿನ ಎಲೆಗಳನ್ನ ಯಾಕೆ ಎಲ್ಲಾ ಕಡೆ ಹಾಕ್ತಾರೆ ಅಂತಂತಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಆ ಮರಗಳು ನಮ್ಗೆ ಆಕ್ಸಿಜನ್ ಕೊಡುತ್ತೆ ಅಲ್ವಾ. ಮತ್ತೆ ನಾವು ಕೊಟ್ಟಿರೋ ನಮ್ಮ ದೇಹದಿಂದ ನಾವು ಹೊರಗಡೆ ಹಾಕಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅದು ಸೇವಿಸುತ್ತೆ. ಇವಾಗ ಯಾವುದೇ ಒಂದು ಸಂದರ್ಭಗಳು, ಯಾವುದೇ ಒಂದು ಉತ್ಸವಗಳು ಅಂತಂದ್ರೆ ಅಲ್ಲಿ ಹೆಚ್ಚು ಜನ ಸೇರ್ತಾರೆ. ಹೆಚ್ಚು ಜನ ಸೇರಿದಾಗ ಅಲ್ಲಿ ತುಂಬಾ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ ಅಲ್ವಾ. ಅಲ್ಲಿ ಒಂದು ಕಲುಷಿತ ವಾತಾವರಣ ಉಂಟಾಗತ್ತೆ. ಅದೇ ಇಲ್ಲಿ ಬಾಳೆ ಕಂದು ಮತ್ತೆ ಈ ಮಾವಿನ ಎಲೆಗಳೆಲ್ಲ, ತೋರಣಗಳೆಲ್ಲ ಇದ್ರೆ ಏನಾಗುತ್ತೆ ಅಂತಂದ್ರೆ ಅದರಿಂದ ಬಿಡೋ ಆಕ್ಸಿಜನ್ ಅದು ನಾವು ಉಪಯೋಗಿಸ್ತೀವಿ. ಮತ್ತೆ ನಾವು ಬಿಡೋ ಕಾರ್ಬನ್ ಡೈಆಕ್ಸೈಡ್ ನ ಆ ಮರಗಳು ತಗೊಳುತ್ತೆ, ಆ ಎಲೆಗಳು ತಗೊಳುತ್ತೆ ಅಲ್ವಾ. ಅಲ್ಲಿ ಆ ವಾತಾವರಣ ಅಲ್ಲಿ ಶುಭ್ರವಾಗೇ ಇರುತ್ತೆ. ಅದು ಸೈಂಟಿಫಿಕ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ಅದಕ್ಕೇನೆ ನೋಡಿ ಎಲ್ಲೇ ಒಂದು ಉತ್ಸವ ಆದಾಗ್ಲೂ ಸಹ ಈ ತಳಿರು ತೋರಣಗಳಿಂದ ಅಲಂಕಾರ ಮಾಡೋದು, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ನಮ್ಗೆ ಇನ್ನ ಒಂದು ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ ಅಲ್ಲಿ ಅವರೆಲ್ಲರೂ ಸಹ ಬಾವುಟಗಳನ್ನ ಇಟ್ಕೊಂಡಿದ್ದಾರೆ. ಆ ಬಾವುಟಗಳ ಮೇಲೆ ಯಾವ ಚಿತ್ರಗಳು ಇದೆ ಅಂತಂತಂದ್ರೆ ಅಲ್ಲಿ ಆಂಜನೇಯ, ಗರುಡ ಅಂದ್ರೆ ಮಹಾನ್ ಸೇವಕರು, ಭಗವಂತನ ಮಹಾನ್ ಸೇವಕರ ಚಿತ್ರಗಳಿದೆ. ಅಂದ್ರೆ ಇವಾಗ ನಮಗ್ ಗೊತ್ತಿರೋ ಹಾಗೆ ಭಗವಂತ ತನ್ನನ್ನ ಪೂಜೆ ಮಾಡೋರ್ಗಿನ್ನ ತನ್ನ ಭಕ್ತರನ್ನ ಪೂಜೆ ಮಾಡೋರು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅಲ್ವಾ. ಅದಕ್ಕಿಂತ ಇವಾಗ ಅವರು ಆ ಭಕ್ತರ ಚಿತ್ರಗಳನ್ನ ಇಟ್ಕೊಂಡಾಗ ಅವ್ರಿಗೆ ಭಗವಂತನ ಕೃಪಾ ಕಟಾಕ್ಷಕ್ಕೆ ಅವರು ಒಳಗಾಗ್ತಾರೆ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಸಮ್ಮಾರ್ಚಿತ ಮಹಾಮಾರ್ಗ ರತ್ಯ ಪಣಕ ಚತ್ವರಾಂ ಸಿಕ್ತಾಂ ಗಂಧ ಜಲೈರುಕ್ತಾಂ ಫಲ ಪುಷ್ಪಾಂ ಅಕ್ಷತಾಂ ಅಂಕುರೈಹಿ. ರಾಜಮಾರ್ಗಗಳು, ಉಪಮಾರ್ಗಗಳು, ಓಣಿಗಳು, ಮಾರುಕಟ್ಟೆಗಳು ಮತ್ತು ಸಾರ್ವಜನಿಕ ಸಭಾಸ್ಥಳಗಳು ಎಲ್ಲವನ್ನು ಸಂಪೂರ್ಣವಾಗಿ ಚೊಕ್ಕಟ ಮಾಡಿ ಸುಗಂಧ ಜಲವನ್ನ ಸಿಂಪಡಿಸಿದ್ದರು. ಶ್ರೀಕೃಷ್ಣನ ಸ್ವಾಗತಿಸಲು ಫಲ, ಪುಷ್ಪ, ಮಂತ್ರಾಕ್ಷತೆಗಳೆಲ್ಲವನ್ನು ಎಲ್ಲೆಲ್ಲೂ ಚೆಲ್ಲಿದ್ದರು ಅಲ್ವಾ. ನೋಡಿ ಇಲ್ಲಿ ಎಲ್ಲ ರಾಜಮಾರ್ಗ, ಉಪಮಾರ್ಗ, ಓಣಿಗಳು ಒಂದನ್ನು ಬಿಟ್ಟಿಲ್ಲ ಅವರು. ಕೃಷ್ಣವು ಬರೋದೇ ಅವರ ಅರಮನೆಗೆ ಹೋಗ್ಬೇಕಂದ್ರೆ ಒಂದೇ ದಾರಿ. ಆದ್ರೂ ಸಹ ನೋಡಿ ಅವರು ಇಲ್ಲಿ ನಾವ್ ಯಾರಾದ್ರೂ ರಾಜಕಾರಣಿ ಬರ್ತೀವಿ ಅಂದ್ರೆ ಅವ್ರು ಯಾವ ಮಾರ್ಗದಲ್ಲಿ ಅವ್ರ ಕಾರ್ ಹೋಗುತ್ತೋ ಆ ಜಾಗ ಮಾತ್ರ ನಾವು ಶುಭ್ರ ಮಾಡ್ತೀವಿ ಅಲ್ವಾ. ಆದ್ರೆ ಇಲ್ಲಿ ಹಾಗಿಲ್ಲ. ದ್ವಾರಕದ ಪ್ರತಿಯೊಂದು ಓಣಿ, ಕೋಣೆಗಳು ಎಲ್ಲವೂ ಸಹ ಇಲ್ಲಿ ಚೊಕ್ಕಟ ಮಾಡಿದ್ದಾರೆ, ಅಲ್ಲಿ ಶುಭ್ರ ಮಾಡಿದ್ದಾರೆ ಅಲ್ವಾ. ಎಲ್ಲಿ ನಮ್ಗೆ ಶುಭ್ರತೆಗೆ ತುಂಬಾ ಪ್ರಾಮುಖ್ಯತೆನ ನಾವು ಕೊಡ್ತೀವಿ ಅಲ್ವಾ. ಶುಭ್ರತೆ ಎಲ್ಲಿರುತ್ತೋ ಅಲ್ಲಿ ದೇವ್ರು ಇರ್ತಾನೆ ಅಂತ. ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ನಮ್ಗೆ ಹೇಳ್ತಾರೆ. ಸೊ ಇಲ್ಲಿ ನಮ್ಗೆ ಧ್ರುವ ಮಹಾರಾಜನ ಚರಿತ್ರೆಯಲ್ಲಿ ನಾವು ನೋಡಿದಾಗ್ಲೂ ಸಹ ನಾರದರು ಅವರಿಗೆ ಫಸ್ಟ್ ಉಪದೇಶ ಮಾಡಿದ್ದೆ ಅದು ಅಲ್ವಾ. ಧ್ರುವ ಮಹಾರಾಜ, ನೀನು ಯಮುನಾ ನದಿ ತೀರದ ಹತ್ರ ಹೋಗು, ಆ ಕಾಳಿಂದಿ ನದಿ ಹತ್ರ ಹೋಗು, ಅಲ್ಲಿ ನೀನು ದಿನದಲ್ಲಿ 3 ಸತಿ ನೀನು ಸ್ನಾನ ಮಾಡು ಅಂತ ಅವ್ರಿಗೆ ಹೇಳ್ತಾರೆ ಅಲ್ವಾ. ನೀನು ಶುಭ್ರನಾಗ್ತೀಯಾ ಅಂತ. ಅಂದ್ರೆ ಬಾಹ್ಯವಾಗಿ ಮತ್ತೆ ಆಂತರಿಕವಾಗಿ ಶುಭ್ರರಾಗೋದು ತುಂಬಾ ಮುಖ್ಯ. ಆವಾಗಷ್ಟೇ ನಾವು ನಮ್ಮ ಮನಸ್ಸನ್ನ ಭಗವಂತನಲ್ಲಿ ನಾವು ಏಕಾಗ್ರತೆಗೊಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ನೋಡಿ ಇಲ್ಲಿನೂ ಸಹ ಚೊಕ್ಕಟ ಮಾಡಿ ಸುಗಂಧ ಜಲವನ್ನ ಸಿಂಪಡಿಸಿದ್ದರು. ಆ ಸುಗಂಧ ಜಲವನ್ನ ಹೇಗೆ ತಯಾರು ಮಾಡಿದಾರೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ ಹೇಳ್ಕೊಡ್ತಾರೆ. ನಮ್ಗೆ ಈಗಿರೋ ಸೆಂಟ್ ತರ ಅಲ್ಲ ಅದು ಕೆಮಿಕಲ್ ಇಂದ ಮಾಡಿರೋದಂತ ಅಲ್ಲ. ಇದು ಸಹ ನೈಸರ್ಗಿಕವಾಗಿ ಮಾಡಿರುವಂತಹ ಒಂದು ಸುಗಂಧ ದ್ರವ್ಯವನ್ನ ಸಿಂಪಡಿಸಿರ್ತಾರೆ. ಶ್ರೀಕೃಷ್ಣನನ್ನ ಸ್ವಾಗತಿಸಲು ಫಲ, ಪುಷ್ಪ, ಮಂತ್ರಾಕ್ಷತೆಗಳೆಲ್ಲವನ್ನ ಎಲ್ಲೆಲ್ಲೂ ಚೆಲ್ಲಿದ್ದರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಗುಲಾಬಿ, ಕೇದಿಗೆಯ ಪುಷ್ಪಗಳಿಂದ ಬಟ್ಟಿ ಇಳಿಸಿದ ಸುಗಂಧ ಜಲವನ್ನ ದ್ವಾರಕಾಪುರಿಯ ನೋಡಿ ಹೇಳ್ತಾ ಇದ್ದಾರೆ. ಗುಲಾಬಿ ಮತ್ತೆ ಕೇದಿಗೆಯ ಪುಷ್ಪಗಳಿಂದ ಬಟ್ಟಿ ಇಳಿಸಿದ ಸುಗಂಧ ಜಲವನ್ನ ದ್ವಾರಕಾಪುರಿಯ ರಾಜವೀದಿಗಳಲ್ಲಿ, ರಸ್ತೆಗಳಲ್ಲಿ, ಓಣಿಗಳಲ್ಲಿ ಸಿಂಪಡಿಸಿದ್ದರು. ರಸ್ತೆಗಳು, ಮಾರುಕಟ್ಟೆಗಳು, ಸಾರ್ವಜನಿಕ ಸಭಾಸ್ಥಳಗಳು ಎಲ್ಲವನ್ನೂ ಸಂಪೂರ್ಣವಾಗಿ ಚೊಕ್ಕಟ ಮಾಡಿದರು. ಈ ವರ್ಣನೆಯಿಂದ ದ್ವಾರಕಾ ನಗರಿಯು ಸಾಕಷ್ಟು ದೊಡ್ಡದಾಗಿತ್ತು. ಅಲ್ಲಿ ಅನೇಕ ರಾಜವೀದಿಗಳು, ರಸ್ತೆಗಳು, ಸಾರ್ವಜನಿಕ ಸಭಾಸ್ಥಳಗಳು, ಉದ್ಯಾನವನಗಳು, ತೋಟಗಳು, ಜಲಾಶಯಗಳು ಇದ್ದುವೆಂದು ತಿಳಿಯುತ್ತದೆ. ಎಲ್ಲಾ ಸ್ಥಳಗಳನ್ನು ಫಲಾಪುಷ್ಪಗಳಿಂದ ಅಲಂಕರಿಸಿದರು. ಶ್ರೀಕೃಷ್ಣನನ್ನ ಸ್ವಾಗತಿಸಲು ಫಲಾಪುಷ್ಪ, ಮಂತ್ರಾಕ್ಷತೆಗಳನ್ನ ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ಹರಡಿದ್ದರು. ಧಾನ್ಯದ ತೆನೆಗಳು ಮತ್ತು ಪೂರ್ಣ ಫಲಗಳು ಮಂಗಳಕರವೆಂದು ಭಾವಿಸಲ್ಪಟ್ಟಿವೆ. ಇಂದಿಗೂ ಕೂಡ ಹಿಂದೂಗಳು ಅವುಗಳನ್ನ ಹಬ್ಬಗಳಲ್ಲಿ ಅದೇ ರೀತಿಯಲ್ಲಿ ಉಪಯೋಗಿಸುತ್ತಾರೆ.
ಹರೇ ಕೃಷ್ಣ. ನಾವಿಲ್ಲಿ ನೋಡ್ತಾ ಇದೀವಲ್ವಾ, ಸೊ ಹೇಗೆ ನಾವು ಒಂದು ಇವಾಗ ನಮ್ಗೆ ರಥ ಬಂದ್ರೆ, ನಾವು ಇವಾಗ ನಮ್ಮ ಮನೆ ಮುಂದೆ ರಥ ಬಂದ್ರೆ ನಾವು ಹೇಗೆ ಅಲ್ಲಿ ಆ ಸ್ಥಳವನ್ನ ನಾವು ಸಾರಿಸಿ ಮತ್ತೆ ರಂಗೋಲೆ ಇಟ್ಟು ಮತ್ತೆ ನಾವು ಭಗವಂತನನ್ನ ಸ್ವಾಗತ ಮಾಡ್ಲಿಕ್ಕೆ ನಾವು ಎಲ್ಲ ಏನು ಪೂಜೆ ತಟ್ಟೆ ಸಾಮಾನೆಲ್ಲ ಹೇಗೆ ನಾವು ತಗೊಂಡು ಹೋಗ್ತೀವೋ ಅದೇ ತರನೇ ಇಲ್ಲೂ ಸಹ ನೋಡಿ ಅಲಂಕರಿಸಿದ್ದಾರೆ. ದ್ವಾರಕಾ ನಗರಿಯನ್ನು ಸಹ ಅವರು ಅಲಂಕರಿಸಿದ್ದಾರೆ. ನೋಡಿ ಇದೆಲ್ಲನೂ ಸಹ ಪೂರ್ಣ ಫಲಗಳನ್ನ ಇಟ್ಟಿದ್ದಾರೆ, ದಾನದ ತೆನೆಗಳನ್ನ ಇಟ್ಟಿದ್ದಾರೆ. ಇವೆಲ್ಲನೂ ಸಹ ಮಂಗಳಕರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗಲೂ ಸಹ ಹಿಂದೂಗಳು ಇದನ್ನ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಮತ್ತೆ ದ್ವಾರಕಾ ನಗರಿ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ನಮ್ಗೆ ಈ ವರ್ಣನೆಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಅದು ಪುಟ್ಟ ನಗರ ಅಲ್ಲ, ಅದು ತುಂಬಾ ವಿಶಾಲವಾಗಿತ್ತು ಅಂತ ಹೇಳ್ಬಿಟ್ಟು ನಾವು ಈ ಶ್ಲೋಕಗಳಿಂದ ನಾವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಾನು ನಿಮ್ಗೆ ನೆನ್ನೆ ಯಾರು ಗೀತಾ ಮಾತಾಜಿ ಹೇಳಿದ್ರು ಅಲ್ವಾ, ಅಂದ್ರೆ ಈಗ ಇನ್ನೊಂದ್ 3 ತಿಂಗಳಲ್ಲಿ ಟೆಂಪಲ್ ಕನ್ಸ್ಟ್ರಕ್ಷನ್ ಅನ್ನ ಮುಗಿಸ್ಬೇಕು ಅಂತ ಅವರು ಪ್ಲಾನ್ ಮಾಡ್ತಾ ಇದ್ರೆ. ಮತ್ತೆ ಗುರು ಮಹಾರಾಜರ ಅನುಮತಿನೂ ಸಹ ಅದಕ್ಕೆ ಸಿಕ್ಕಿದೆ. ಅದಕ್ಕೆ ಲಕ್ಷ್ಮಿ ಅವಶ್ಯಕತೆ ತುಂಬಾ ಇರೋದ್ರಿಂದ ಇವಾಗ ಏನು ಅಂತಂದ್ರೆ ನೀವೆಲ್ಲರೂ ಸಹ ಹಣ ಸಹಾಯ ಇಲ್ಲಿ ತನಕ ನೀವು ಮಾಡಿದೀರಾ, ಅನೇಕ ಬಾರಿ ಮಾಡಿದೀರಾ. ಅದ್ರಲ್ಲಿ ಏನನ್ನ ವಿನಂತಿ ಮಾಡ್ಕೋತಾ ಇದೀವಿ ಅಂತಂದ್ರೆ ಇನ್ನ ಒಂದು 3 ತಿಂಗಳು ಅಟ್ಲೀಸ್ಟ್ ಮಿನಿಮಮ್ ಆಗಿ ಏಕಾದಶಿ ದಿವಸ ನಾವು 500 ಅನ್ನ ಕೊಟ್ರೆ, ನಾವ್ ಇವಾಗ ಒಂದು 40 ಜನ ಇದೀವಿ ಅಂತಂದ್ರೆ ನೋಡಿ 40 ಒಂದು ತಿಂಗಳಲ್ಲಿ 2 ಸತಿ ಏಕಾದಶಿ ಬರುತ್ತೆ. ಒಬ್ಬೊಬ್ರು ಇವಾಗ 1000 ರೂಪಾಯಿ ಕೊಟ್ಟಂಗಾಗುತ್ತೆ. 40,000 ಅಂದ್ರೆ ನಾವು ತುಂಬಾ ಕಷ್ಟ ಪಡೆದ್ರೆ ನಾವು ಆ ದೇವಸ್ಥಾನಕ್ಕೆ ನಾವು ಅಂದ್ರೆ ದೇವಸ್ಥಾನ ಕಟ್ಲಿಕ್ಕೆ ನಾವು 40,000ವನ್ನ ನಾವು ನಮ್ ಕಡೆಯಿಂದ ನಾವು ಕೊಡಬಹುದು. ಅದಕ್ಕೋಸ್ಕರ ಹೇಳ್ತಾ ಇದೀವಿ. ಯಾರಿಗೂ ಇದರಲ್ಲಿ ನಿಮ್ಗೆ ಒತ್ತಾಯ ಇಲ್ಲ. ಮತ್ತೆ ನೀವು ಆಲ್ರೆಡಿ ತುಂಬಾ ಡೊನೇಷನ್ ಅನ್ನ ಮಾಡಿದೀರಾ ನಿಮ್ ಕಡೆಯಿಂದ ಅಂತಂದ್ರೆ, ನೀವು ಇವಾಗ ನಿಮ್ಮ ಬಂಧು ಬಾಂಧವರು ಯಾರಾದ್ರೂ ನಿಮ್ಮ ಮಿತ್ರ ಇರ್ತಾರಲ್ಲ, ಅವ್ರಿಗೆ ನೀವು ಇದ್ರ ಬಗ್ಗೆ ನೀವು ಅರಿವನ್ನ ಮೂಡಿಸಿ ಅವರಿಂದ ನೀವು ಕಲೆಕ್ಷನ್ ಅನ್ನ ಮಾಡ್ಕೊಂಡು ದೇವಸ್ಥಾನಕ್ಕೆ ಕೊಟ್ರೆ ಅಂದ್ರೆ ನಿಮ್ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಭಗವಂತನ ಈ ಏನು ಕಾರ್ಯ ಏನಿದೆ, ನಮ್ಗೆ ದೇವಾಲಯದ ಮಹತ್ವನ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಿ ಅಲ್ವಾ. ಇವಾಗ ನೋಡಿ ನಾವು ಯಾವ್ದಾದ್ರು ರೋಗ ಬಂದ್ರೆ ನಾವು ಒಂದು ಹೋಗ್ಬೇಕು ಅಂತಂದ್ರೆ ನಾವು ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅಲ್ವಾ. ಇವಾಗ ಡಾಕ್ಟ್ರೇ ಇರಬಹುದು, ಅವರು ದಾರಿಯಲ್ಲಿ ನಮ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರನೇ ನಮ್ಗೆಲ್ಲರಿಗೂ ಸಹ ಭವರೋಗ ಬಂದ್ಬಿಟ್ಟಿದೆ ಅಲ್ವಾ. ಆ ಭವರೋಗವನ್ನು ಹೋಗ್ಲಾಡಿಸ್ಕೋಬೇಕು ಅಂತಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲೇ ನಮ್ಗೆ ಕೃಷ್ಣನ ದರ್ಶನ ಸಿಗುತ್ತೆ. ಮತ್ತೆ ಕೃಷ್ಣನ ಪ್ರಸಾದ ಸಿಗುತ್ತೆ, ಕೃಷ್ಣನ ಭಕ್ತರ ಸಂಘ ಸಿಗುತ್ತೆ, ಆ ಕೃಷ್ಣನ ನಾಮಸ್ಮರಣೆ ನಮ್ಮ ಕಿವಿಗೆ ಬೀಳುತ್ತೆ. ಮತ್ತೆ ಪ್ರವಚನ ಇದ್ರೆ ಆ ಪ್ರವಚನವನ್ನ ನಾವು ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಹೌದು, ನಾವು ಆ ಮಂಗಳೂರಿಗೆ ಹೋಗಿ ನಾವು ದಿನನಿತ್ಯ ಹೋಗಿ ನಾವ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವಿಲ್ಲಿ ಯಾವ್ದೋ ಒಂದು ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ವಾ. ಅದನ್ನು ಸಹ ಇದೇ ತರ ಯಾವ್ದೋ ಒಬ್ಬ ಭಕ್ತರ ಸಂಘದಿಂದ ಅದು ಕಟ್ಟಲ್ಪಟ್ಟಿದೆ ಅಲ್ವಾ. ಅದರ ಪ್ರಯೋಗವನ್ನ ನಾವು ಪಡ್ಕೊತಾ ಇದೀವಿ. ಅದೇ ತರ ನಾವಿವಾಗ ನಮ್ಮ ಕಡೆಯಿಂದನೂ ಸಹ ಬೇರೆಯವರಿಗೆ ಅದು ಉಪಯೋಗ ಆಗ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಈ ಭಗವಂತನ ಈ ಏನು ಕಟ್ಟಡ ನಿರ್ಮಾಣ ಇದೆ, ಸುಂದರವಾದ ದೇವಾಲಯ ನಿರ್ಮಾಣ ಇದೆಯೋ ಅದಕ್ಕೋಸ್ಕರ ನೀವು ನಿಮ್ಮ ತನು ಮನ ಧನವನ್ನ ಅರ್ಪಿಸಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ಮತ್ತೆ ವಿನಂತಿಯನ್ನ ಮಾಡ್ಕೊತಾ ಇದೀವಿ. ಸೊ ಯಾರಿಗೆ ಸಾಧ್ಯ ಆಗುತ್ತೋ ಅವರು ಅದನ್ನ ಮಾಡಿ. ಮತ್ತೆ ಒಂದು ಗ್ರೂಪ್ ಲಿಂಕ್ ಅನ್ನ ಕಳ್ಸಿದೀವಿ. ಯಾಕಂದ್ರೆ ನೀವು ಇದನ್ನ ಪ್ರತಿ ಸತಿ ನಾವು ಮಾಮೂಲಿ ಗ್ರೂಪ್ ಅಲ್ಲಿ ಹಾಕಿದ್ರೆ ಎಲ್ಲರಿಗೂ ಸಹ ಬೇಜಾರಾಗುತ್ತೆ, ಎಲ್ಲರೂ ಸಹ ಗ್ರೂಪ್ ಅನ್ನೇ ಬಿಟ್ಟು ಹೋಗ್ತಾರೆ ಅಲ್ವಾ. ಅದಕ್ಕೋಸ್ಕರ ನಿಮ್ಗೆ ಈ ಸೇವಾ ಗ್ರೂಪ್ ಅಂತ ನಾವು ಒಂದು ಮಾಡಿದೀವಿ, ಗುರು ಗೌರಾಂಗ ಸೇವಾ ಗ್ರೂಪ್ ಅಂತ. ಅದಕ್ಕೆ ನೀವು ಜಾಯಿನ್ ಆಗಿ, ಆಗ ನಿಮ್ಗೆ ಅಲ್ಲಿ ನಾವು ಲಿಂಕ್ ಅನ್ನ ಕಳಿಸ್ತಾ ಇರ್ತೀವಿ. ಸೊ ದಟ್ ನಿಮ್ಗೆ ಅದನ್ನ ರಿಮೈಂಡ್ ಮಾಡ್ದಂಗ ಆಗುತ್ತೆ. ಮಾಮೂಲಿ ಗ್ರೂಪ್ ಅಲ್ಲಿ ಪ್ರತಿ ಸತಿ ಕಳಿಸೋದಕ್ಕಿಂತ ಆ ಗ್ರೂಪ್ ಅಲ್ಲಿ ನೀವು ಬಂದಾಗ ನಿಮ್ಗೆ ಕಳಿಸಿದ್ರೆ ಅದು ಇನ್ನ ಒಂದು ಸರಿಯಾದ ಮಾರ್ಗ ಅಂತ ನಮ್ಗೆ ಅನ್ಸಿದೆ. ಅದಕ್ಕೋಸ್ಕರ ನಿಮ್ಗೆ ಆ ಗ್ರೂಪ್ಗೆ ಜಾಯಿನ್ ಆಗಿ ಅಂತ ಹೇಳ್ಬಿಟ್ಟು ನಾವು ನಿಮ್ಗೆ ಕೇಳ್ಕೊತಾ ಇರೋದು. ಹರೇ ಕೃಷ್ಣ. ಸೊ ಇವತ್ತಿನ ದಿನ ನಾವು ಕೃಷ್ಣ ದ್ವಾರಕಾಪುರವನ್ನ ಅವರು ಪ್ರವೇಶ ಮಾಡಿರೋದನ್ನ ನಾವು ನೋಡಿದ್ವಿ. ಆ ಶಂಖ ನಾದದ ಬಗ್ಗೆನೇ ನಾವು ಎಷ್ಟು ತಿಳ್ಕೊಂಡ್ವಿ. ನಮ್ಗೆ ಹರೇ ಕೃಷ್ಣ ಮಹಾಮಂತ್ರ ಅದಕ್ಕೆ ಸಮ ಅಂತ ನಾವು ತಿಳ್ಕೊಂಡ್ವಿ. ನಮ್ಮನ್ನು ಸಹ ಆ ಜಾಗೃತರನ್ನಾಗಿ ಮಾಡ್ಲಿಕ್ಕೆನೆ ಹರೇ ಕೃಷ್ಣ ಮಹಾಮಂತ್ರ ನಮ್ಗೆ ಭಗವಂತ ಕೊಟ್ಟಿರೋದು, ಭಗವಂತನ ಸಂಪರ್ಕಕ್ಕೆ ಬರ್ಲಿಕ್ಕೆ ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ದ್ವಾರಕಾ ನಗರ ಎಷ್ಟು ಸಂಪದ್ಭರಿತವಾಗಿತ್ತು ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ನಾಳೆ ದಿನ ನಾವು ಯಾರೆಲ್ಲ ಭಗವಂತನನ್ನ ದರ್ಶನ ಮಾಡ್ಲಿಕ್ಕೆ ಆ ಪ್ರಮುಖರಾದವರೆಲ್ಲ ಹೇಗೆ ಓಡೋಡಿ ಬರ್ತಾರೆ ಅನ್ನೋದನ್ನ ನಾವು ತಿಳ್ಕೊತಾ ಇದೀವಿ. ಎಲ್ಲರಿಗೂ ಸಹ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ.